कुंज विहारी। हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे। ॐ अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं। वन्देऽहं श्रीगुरुश्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्री राधा कृष्ण पादान् सहगण ललिता श्री विशाखान्वितांश। हे कृष्णा करुणा सिंधु दीनबंधु जगत्पते गोपीश गोपिका कांता राधा कांता नमोस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुश्च कृपा सिन्धुभ्यैव च पतितनां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनीति नामिने। नमस्ते सरस्वती देवी गौरवाणी प्रचारिणि निर्विशेष शून्यवादि पाश्चात्य देशतारिणि। जयो श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्त वृंद। हरे कृष्णा कृष्ण कृष्ण हरे हरे, हरे राम राम राಮ ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಮಂಗಳೂರು ಇಸ್ಕಾನ್ ಅವರು ಆಯೋಜಿಸಿರುವ ಎರಡನೇ ಹಂತದ ಭಗವದ್ಗೀತೆ ತರಗತಿಗೆ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಿನ್ನೆಯ ಒಂದು ಆ ತರಗತಿಯಲ್ಲಿ ಏನೆಲ್ಲ ತಿಳ್ಕೊಂಡಿದ್ವಿ, ಎಲ್ಲಿವರೆಗೂ ಬಂದಿತ್ತು, ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅದೇ ಮಾತಾಜಿ, ಯುದ್ಧ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ ಪಾಂಡವರು ಕೌರವರು ಫಸ್ಟ್ಗೆ ಶಂಖ ಊದಿದ್ರು ಮಾತಾಜಿ. ಬಟ್ ಯಾರಿಗೂ ಏನು ಎಫೆಕ್ಟ್ ಆಗ್ಲಿಲ್ಲ. ಆಮೇಲೆ ಪಾಂಡವರು ಶಂಖಗಳನ್ನು ಊದಿದ್ರು, ಅದರಿಂದ ಕೌರವರ ಹೃದಯ ಚೂರು ಚೂರು ಆಯಿತು. ಆಮೇಲೆ ಅರ್ಜುನನು ಅದೇ ಸೈನ್ಯನ ನೋಡ್ಬೇಕಂತ ಕೃಷ್ಣನಿಗೆ ಹೇಳ್ತಾನೆ, ಎರಡೂ ಸೈನ್ಯದ ಮಧ್ಯೆ ಹೋಗಿ ನಿಂದ್ರಿಸು ಅಂತ. ಆಗ ನಿಂದ್ರಿಸಿದ ತಕ್ಷಣ ಕೃಷ್ಣ ಹೇಳ್ತಾರೆ, ನೋಡು ಕೌರವರನ್ನ ನೋಡು ಅಂತ ಹೇಳ್ತಾರೆ ಮಾತಾಜಿ. ಹರೇ ಕೃಷ್ಣ. ಈಗ ಅಲ್ಲಿಂದ ಮುಂದುವರಿಸ್ಬೇಕು ನಾವು. ಹರೇ ಕೃಷ್ಣ ಪ್ರಭುಜಿ. ಅಂದ್ರೆ ಸೇನಾವಲೋಕನ ಮೊದಲಿಗೆ ದುರ್ಯೋಧನ ಮಾಡ್ತಾನೆ, ಅವನೆಲ್ಲ ರಾಜಕೀಯ ಮಾಡ್ತಾನೆ. ಅವನ ಒಂದು ಮನಸ್ಥಿತಿ ನಾವು ನೋಡ್ತೀವಿ, ಯಾವ ರೀತಿ ಅವನು ಆ ಒಂದು ಲೋಭ ಅನ್ನೋದಿರುತ್ತೆ ಅವನಲ್ಲಿ. ಆ ಯುದ್ಧ ಗೆಲ್ಲೇಬೇಕು, ಆ ಒಂದು ಏನು ರಾಜ್ಯ ಅವ್ರದ್ದಿದೆ ಅದನ್ನ ತಾನೇ ತನ್ನ ವಶದಲ್ಲಿ ಇಟ್ಕೋಬೇಕು ಅನ್ನೋ ರೀತಿಯಲ್ಲಿ ಅವನು ಮನಸ್ಥಿತಿ ಇರುತ್ತೆ. ಆದ ಕಾರಣ ಅಷ್ಟೆಲ್ಲ ಜನ ಬಂದಿದ್ದಾರೆ. ಅದರಲ್ಲಿ ಅವನು ರಾಜಕೀಯದ ಕೆಲಸನೇ ಮಾಡ್ತಾ ಇದ್ದಾನೆ ಹೊರತು ನನಗಾಗಿ ಇವರೆಲ್ಲ ಸಾಯಕ್ಕೆ ಸಿದ್ಧರಾಗಿದ್ದಾರೆ ಅಂದ್ರೆ ಅವನಿಗೋಸ್ಕರ ಅವರೆಲ್ಲ ಸಾಯೋದವನ್ಗೆ ಸಂತೋಷ ಕೊಡ್ತಾ ಇದೆ. ಆದ್ರೆ ಇಲ್ಲಿ ಅರ್ಜುನನು ಕೂಡ ಸೇನಾವಲೋಕನ ಮಾಡ್ತಾನೆ. ಆದ್ರೆ ಅವನಿಗೆ ಒಂದು ಮನಸ್ಥಿತಿ ಯಾವ ರೀತಿಯದಾಗಿರುತ್ತೆ ಅನ್ನೋದನ್ನ ನಾವು ಈ ಮುಂದೆ ನೋಡ್ತೀವಿ. ಇಲ್ಲಿ ಅವನಿಗೆ ಕೇಳ್ತಾ ಇದ್ದಾನೆ ಕೃಷ್ಣನಿಗೆ, ಎರಡು ಸೇನೆಗಳ ಮಧ್ಯೆ ಈ ಒಂದು ರಥವನ್ನ ನಿಲ್ಲಿಸು ಅಂತ. ಈಗ ಕೃಷ್ಣ ಕರ್ಕೊಂಡೋಗಿ ಅಲ್ಲಿ ನಿಲ್ಸಿದ್ದಾನೆ. ಅಲ್ಲಿ ಅವನು ಯಾರನ್ನೆಲ್ಲ ನೋಡ್ತಾನೆ ಅಂತ ನಾವು ನೋಡೋಣ. ಹರೇ ಕೃಷ್ಣ. ಯಾರಾದ್ರೂ ಓದ್ತೀರಾ?
ಶ್ಲೋಕ 26 ತತ್ರ ಪಶ್ಯಾತ್ ಸ್ಥಿತಾತಾನ್ ವಾರ್ತಾಸ್ ಪಿತೃನತಾ ಪಿತಾಮಹಾನ್ ಆಚಾರ್ಯನಾತ್ಮ ತುಲಾನ್ ಭಾತೃನ್ ಪುತ್ರಾನ್ ಪೌತ್ರಾನ್ ಸುಖೀಂಸ್ತತಾ ಶ್ವಶುರಾನ್ ಸುಹೃತ್ತಿಶ್ಚೈವ ಸೇನಯೋರುಭಯೋರಪಿ. ಅನುವಾದ ಪ್ರಭುಪಾದರಿಗೆ ಜಯವಾಗ್ಲಿ. ಅರ್ಜುನನು 2 ಸೈನ್ಯಗಳಲ್ಲಿಯೂ ಇದ್ದ. ತನ್ನ ಚಿಕ್ಕಪ್ಪ, ದೊಡ್ಡಪ್ಪಂದಿರು, ತಾತಂದಿರು, ಗುರುಗಳು, ಸೋದರ ಮಾವಂದಿರು, ಸೋದರರನ್ನು, ಮಕ್ಕಳನ್ನು, ಮೊಮ್ಮಕ್ಕಳನ್ನು, ಸ್ನೇಹಿತರನ್ನು, ಮಾವಂದಿರನ್ನು, ಹಿತೈಷಿಗಳನ್ನು ನೋಡಿದನು. ಈಗ ಕರ್ಕೊಂಡೋಗಿ ನಿಲ್ಸಿದಾನೆ ಕೃಷ್ಣ ಅವರ ಮುಂದೆ. ಈಗ ಅವನ ಹೇಳ್ತಾನೆ, ದುರ್ಬುದ್ಧಿಯವನು ಈ ಒಂದು ದುರ್ಯೋಧನ, ಅವನ ಪಕ್ಷದಿಂದ ಯುದ್ಧ ಮಾಡೋರೆಲ್ಲ ಅಂತಹದೇ ಮನಸ್ಥಿತಿಯವರು ಇರ್ತಾರೆ. ಅವನ ಕಡೆಯಿಂದ ಯುದ್ಧ ಮಾಡೋದಕ್ಕೆ ಯಾರೆಲ್ಲ ಬಂದಿದ್ದಾರೆ, ಅವ್ರು ಎಷ್ಟು ಉತ್ಸಾಹದಿಂದ ಬಂದಿದ್ದಾರೆ ಯುದ್ಧಕ್ಕೆ ಅಂತ ನಾನು ನೋಡೋಕೆ ಇಷ್ಟಪಡ್ತೀನಿ ಅಂತ ಕೃಷ್ಣನಿಗೆ ಹೇಳಿದ್ದಾನೆ. ಈಗ ಅಲ್ಲಿ ಹೋಗಿ ನೋಡಿದ್ರೆ ಯಾರಿದ್ದಾರೆ ಅವನ ಒಂದು ಯುದ್ಧ ಮಾಡೋದಕ್ಕೆ ಅವನ ವಿರುದ್ಧ ಅಂತಂದ್ರೆ, ಅವನದೇ ಚಿಕ್ಕಪ್ಪ, ಅವನದೇ ದೊಡ್ಡಪ್ಪ, ಮತ್ತೆ ತಾತ, ಗುರುಗಳು, ಸೋದರ ಮಾವಂದಿರು, ಸಹೋದರರು, ಮಕ್ಕಳು, ಮೊಮ್ಮಕ್ಕಳು, ಎಲ್ಲರೂ, ತಾತನಿಂದ ಹಿಡಿದು ಮೊಮ್ಮಕ್ಕಳು ಎಲ್ಲರವರೆಗೂ ಆ ಒಂದು ಜನರೇಷನ್ ವರ್ಗೂ ಅಲ್ಲಿ ಎಲ್ಲರೂ ಅವನ ಜೊತೆ ಯುದ್ಧಕ್ಕೆ ಬಂದು ನಿಂತಿದ್ದಾರೆ. ಎಲ್ಲರೂ ಸ್ನೇಹಿತರು, ಮಾವಂದಿರು, ಹಿತೈಷಿಗಳೇ ಆಗಿದ್ದಾರೆ. ಈಗ ಅವನ ಒಂದು ಮನಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವು ಮುಂದೆ ನೋಡ್ತೀವಿ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ರಣಭೂಮಿಯಲ್ಲಿ ಅರ್ಜುನನ ಎಲ್ಲ ಬಗೆಯ ಬಂಧುಗಳನ್ನು ಕಾಣ್ತಾ ಇದ್ದಾನೆ. ಭೂರಿಶ್ರವ ಅಂದ್ರೆ ಪಾಂಡು ಮಹಾರಾಜನ ಏನಂತ ಹೇಳ್ತೀವಿ, ದಾಯದಿ ಅಂತಾನೆ ಹೇಳ್ಬೇಕು. ಭೀಷ್ಮ ಮತ್ತೆ ಸೋಮದತ್ತ ಇವರೆಲ್ಲರೂ ಕೂಡ ಪಿತಾಮಹ ಅಂದ್ರೆ ಅಜ್ಜನ ಒಂದು ಸ್ಥಾನದಲ್ಲಿ ಇರುವಂತವ್ರು. ದ್ರೋಣಾಚಾರ್ಯ, ಕೃಪಾಚಾರ್ಯ ಗುರುಗಳು, ಶಲ್ಯ, ಶಕುನಿ ಇವರೆಲ್ಲರೂ ಕೂಡ ಸೋದರ ಮಾವಂದಿರು. ಶಲ್ಯ ಯಾರು? ಹರಿಕೃಷ್ಣ. ಶಕುನಿ ಯಾರು? ದುರ್ಯೋಧನನಿಗೆ ಮಾವ ಅಂದ್ರೆ ಗಾಂಧಾರ್ಯ ಹರೇ ಅಣ್ಣ. ಕೃಷ್ಣ ಮಾತಾಜಿ. ಹಾ ನಕುಲ ಮಾತಾಜಿ. ಸಹದೇವರ ಮಾವ ಮಾತಾಜಿ. ಹಾ, ಅವರ ತಾಯಿ ಹೆಸರು ಮಾತಾಜಿ ಮಾತಾಜಿ ಮಾಂಡವಿನ. ಮಾದ್ರಿ ಅವ್ರ ತಾಯಿ ಹೆಸರು ಮಾದ್ರಿ. ಮಾದ್ರಿಯ ಸಹೋದರ. ಈ ರೀತಿ ಅವರು ಸೋದರ ಮಾವಂದಿರಿದ್ದಾರೆ. ದುರ್ಯೋಧನನ ಸಹೋದರರು ಅಂದ್ರೆ ದುರ್ಯೋಧನಂತಹ ಸಹೋದರರು, ಅವರು ಕೂಡ ದಾಯಾದಿಗಳು. ಲಕ್ಷ್ಮಣನಂತಹ ಮಕ್ಕಳು ಅಂದ್ರೆ ದುರ್ಯೋಧನನ ಮಗ, ಹೀಗೆಲ್ಲ ಮಕ್ಕಳು ಕೂಡ ಇದ್ದಾರಲ್ಲಿ. ಅಶ್ವತ್ಥಾಮರಂತಹ ಸ್ನೇಹಿತರು, ಕೃತವರ್ಮನಂತಹ ಹಿತೈಷಿಗಳು ಮೊದಲಾಗಿ ಅನೇಕರನ್ನು ನೋಡಿದನು. ತನ್ನ ಹಲವಾರು ಸ್ನೇಹಿತರು ಇದ್ದ ಸೈನ್ಯಗಳನ್ನು ಕಂಡನು. ಅಂದ್ರೆ ಅಲ್ಲಿ ಯಾರೆಲ್ಲ ಯುದ್ಧಕ್ಕೆ ಬಂದಿದ್ದಾರೆ ಅವರೆಲ್ಲರೂ ಅವನ ಸ್ವಂತ ರಕ್ತ, ಸ್ವಂತ ಬಂಧುಗಳೇ ಆಗಿದ್ದಾರೆ. ಅವರನ್ನೆಲ್ಲ ನೋಡಿ ಈಗ ಅವನ ಒಂದು ಮನಸ್ಥಿತಿ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನಾವು ಮುಂದೆ ನೋಡ್ತೀವಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದ್ಲಾ ಮಾತಾಜಿ? ಹಾ ಪ್ರಭುಜಿ. ಶ್ಲೋಕ 27 ತನ್ ಸಮೀಕ್ಷಾ ಸ ಕೌಂತೆಯ ಸರ್ವಾನ್ ಬಂಧುನ್ ಅವಸ್ಥಿತಾನ್ ಕೃಪಾಯ ಪಾರಾಯ ಅವಿಷ್ಟ ವಿಷೀದಾನ್ ಇದಂ ಅಬ್ರವೀತ್. ಜಗದ್ಗುರು ಶ್ರೀಲ ಪ್ರಭುಪಾದರ ಅನುವಾದ. ಕುಂತಿಯ ಮಗ ಅರ್ಜುನನು ಈ ಎಲ್ಲಾ ನೆಂಟರಿಷ್ಟರನ್ನು ಕಂಡಾಗ ತುಂಬಾ ಭಾವಪರವಶನಾಗಿ ಹೀಗೆ ಹೇಳಿದನು. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಅವರನ್ನೆಲ್ಲ ನೋಡಿ ಈಗ ಅವನು ಭಾವಪರವಶನಾಗ್ತಾ ಇದ್ದಾನೆ. ಅಂದ್ರೆ ಅವ್ರಿಗೆ ಏನು ನ್ಯಾಯ ಸಿಗ್ಬೇಕಾಗಿದೆ, ಆ ನ್ಯಾಯ ಸಿಗೋದಕ್ಕೆ ಅವ್ರು ಇವರೆಲ್ಲರನ್ನು ಬಲಿ ಕೊಡ್ಬೇಕಾಗ್ತಾ ಇದೆ. ಎಲ್ಲ ಅವನ ಒಂದು ರಕ್ತ ಸಂಬಂಧಿಕರು, ಅವರನ್ನ ಬಲಿ ಕೊಟ್ಟು ಆ ರಕ್ತದ ಮೇಲೆ ಸಿಕ್ಕಿದಂತಹ ಒಂದು ವಿಜಯ ಅದು ಅವನಿಗೆ ಯಾವುದೇ ರೀತಿಯಲ್ಲಿ ಸಂತೋಷವನ್ನು ಕೊಡ್ತಾ ಇಲ್ಲ. ಆದ ಕಾರಣ ಅವನಿಗೆ ತುಂಬಾ ದುಃಖ ಆಗ್ತಾ ಇದೆ. ಮುಂದೆ ಅವನು ಹೇಳ್ತಾನೆ, ಅರ್ಜುನ ಕೃಷ್ಣನಿಗೆ ಏನಂತ ಹೇಳ್ತಾನೆ. ಶ್ಲೋಕ 28 ಅರ್ಜುನ ಉವಾಚ. ಹಾ ಮಾತಾಜಿ. ಓದ್ಲಾ ಮಾತಾಜಿ? ಹಾ ಓದಿ ಮಾತಾಜಿ. ಅರ್ಜುನ ಉವಾಚ ದೃಷ್ಟೇಮಂ ಸ್ವಜನಂ ಕೃಷ್ಣಂ ಯುಹುತ್ಸಂ ಸಮಸ್ಥಿತಂ ಸಿದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಚ್ಯತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅನುವಾದ ಪ್ರಭುಪಾದರಿಗೆ ಜಯವಾಗ್ಲಿ. ಅರ್ಜುನ ಹೇಳ್ತಾ ಇದ್ದಾನೆ, ಕೃಷ್ಣ, ಯುದ್ಧಾಭಿಲಾಷೆಯಿಂದ ಇಲ್ಲಿ ಸಮಾವೇಶಗೊಂಡಿರುವ ನನ್ನ ನೆಂಟರಿಷ್ಟರನ್ನು ನೋಡಿ ನನ್ನ ಅವಯವಗಳು ಕಂಪಿಸುತ್ತಿವೆ, ಮತ್ತೆ ಬಾಯಿ ಒಣಗುತ್ತಿದೆ. ಅಂದ್ರೆ ಇದೆಲ್ಲವೂ ಕೂಡ ಒಂದು ದೇವತೆಗಳಲ್ಲಿ ಇರುವಂತಹ ದಿವ್ಯ ಗುಣಗಳು ಅಂತ ಹೇಳ್ತಾರೆ. ಅನೇಕ ಜನರನ್ನ ನಾವು ಸಮಾಜದಲ್ಲಿ ನೋಡ್ತೀವಿ. ತುಂಬಾ ಶ್ರೀಮಂತರು ಇರ್ತಾರೆ ಅಥವಾ ತುಂಬಾ ಓದಿದಂತವ್ರು ಇರ್ತಾರೆ ಅಂದ್ರೆ ಲೌಕಿಕವಾಗಿ, ಮತ್ತೆ ಅವರಲ್ಲಿ ಒಳ್ಳೆ ಕುಟುಂಬಕ್ಕೆ ಸೇರಿದವರು ಕೂಡ ಆಗಿರ್ತಾರೆ. ಆದ್ರೆ
ಅವರಲ್ಲಿ ಈ ಒಂದು ದಿವ್ಯ ಗುಣಗಳು ಅಂದ್ರೆ ಈ ಒಂದು ದೈವಿ ಗುಣಗಳಿಲ್ಲ ಅಂತಂದ್ರೆ ಅದೆಲ್ಲವೂ ಕೂಡ ಆ, ಏನು ವ್ಯರ್ಥ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಒಬ್ಬ ವ್ಯಕ್ತಿ ಅವನಲ್ಲಿ ಎಲ್ಲ ಒಳ್ಳೆ ಗುಣಗಳು ಬರ್ಬೇಕಂದ್ರೆ ಬೇರೇನು ಮಾಡ್ಬೇಕಾಗಿಲ್ಲ, ಅವನು ಭಕ್ತನಾದ್ರೆ ಸಾಕು ಅಂತ ಹೇಳ್ತಾರೆ. ಒಬ್ಬ ಭಕ್ತನಲ್ಲಿ ಎಲ್ಲಾ ಒಳ್ಳೆ ಗುಣಗಳು ಇರುತ್ತೆ ಅಂತ ಇಲ್ಲಿ ಆ ಅಂತಹ ಗುಣಗಳನ್ನ ನಾವು ನೋಡ್ತಾ ಇದೀವಿ ಅರ್ಜುನನಲ್ಲಿ. ಅಂದ್ರೆ ಅವನು ದೈವಿ ಗುಣ ಸಂಪನ್ನನಾಗಿದ್ದಾನೆ, ಅವನಲ್ಲಿ ಈ ಒಂದು ಮನಸ್ಥಿತಿ ಇದೆ. ಅಂದ್ರೆ ಅವನಿಗೆ ಆ ಈ ಯುದ್ಧದ ಒಂದು ಏನು ರಿಸಲ್ಟ್ ಮುಂದೆ ಏನಾಗುತ್ತೆ ಅನ್ನೋಂಥದ್ದು ಅವನಿಗೆ ಅದ್ರ ಬಗ್ಗೆ ಯೋಚನೆ ಇದೆ. ಮತ್ತೆ ಅದಕ್ಕಾಗಿ ಇಲ್ಲಿ ಬಂದಿರುವಂತವ್ರು ಅವರನ್ನೆಲ್ಲ ಕೊಂದು ಅದನ್ನ ನಾವು ಪಡಿಬೇಕಾ ಅನ್ನೋದು ಅವನಿಗೆ ಯೋಚನೆ ಬರ್ತಾ ಇದೆ. ಅಂದ್ರೆ ಹಿಂದೆ ಮುಂದೆ ಯೋಚನೆ ಮಾಡ್ದಿರೋ ಯುದ್ಧಕ್ಕೆ ಅವನು ಬಂದಿಲ್ಲ. ಈಗ ಅವನು ಯುದ್ಧಕ್ಕೆ ಬಂದ್ಮೇಲೆ ಕೂಡ ಅವನು ಯೋಚನೆ ಮಾಡ್ತಾ ಇದ್ದಾನೆ, ಆ ಯುದ್ಧದ ಪರಿಣಾಮಗಳೇನಾಗ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಅದಕ್ಕಾಗಿ ಅವನಿಗೆ ಈಗ ಮಾನಸಿಕ ಸ್ಥೈರ್ಯವನ್ನ ಕಳ್ಕೊಂತ ಇದ್ದಾನೆ. ಅಂದ್ರೆ ಆ ಅವನಿಗೆ ಒಂದು ದೇಹ ಭಾವನೆ ಅಂತ ನಾವು ಕರಿತೀವಿ. ದೇಹ ಭಾವನೆ ಅಂದ್ರೆ ಅಹಂ ಮಮ ಅಂತ ಹೇಳ್ತಾರೆ. ಅಂದ್ರೆ ನಾನು, ನನ್ನದು, ನನ್ನವರು ಅಂತ. ಈಗ ಅವನಿಗೆ ಅಂತ ಒಂದು ಮನಸ್ಥಿತಿಯಲ್ಲಿ ಬಂದಿದ್ದಾನೆ. ಆದ ಕಾರಣ ಅವನು ಯೋಚನೆ ಮಾಡ್ತಾ ಇದ್ದಾನೆ, ಇಲ್ಲಿ ಬಂದವರೆಲ್ಲ ನನ್ನವರು, ಇವರೆಲ್ಲರೂ ಕೂಡ ನನ್ನ ಸಂಬಂಧಿಕರು, ನನ್ನ ಬಂಧುಗಳು, ಇವರನ್ನೆಲ್ಲ ಕಳ್ಕೊಂಡು ನಾನು ಯುದ್ಧದಲ್ಲಿ ಗೆದ್ರು ಕೊನೆಯಲ್ಲಿ ಯಾರ ಜೊತೆ ಆ ಸಂತೋಷವನ್ನ ಹಂಚ್ಕೊಳ್ಳಿ ಅಂತ ಅನ್ಕೋತಾ ಇದ್ದಾನೆ. ಮತ್ತೆ ಅದಕ್ಕಾಗಿ ಅವನಲ್ಲಿ ಈ ಒಂದು ಏನಂತ ಹೇಳ್ತಾರೆ, ವ್ಯಕ್ತಿ ಒತ್ತಡಕ್ಕೆ ಸಿಕ್ಕಾಕೊಂಡಾಗ ಅವನಲ್ಲಿ ಒಂದು ದೇಹದಲ್ಲಿ ಆಗುವಂತಹ ವ್ಯತ್ಯಾಸಗಳು ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಅವನು ಬಾಯಿ ಒಣಗುತ್ತಿದೆ, ಅವನು ಗಾಂಡೀವನ ಕೈಯಲ್ಲಿ ನಿಲ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಮನಸ್ಸು ಅವನಿಗೆ ತಲ್ಲಣಗೊಳ್ತಾ ಇದೆ, ಮತ್ತೆ ಅನುಕಂಪದಿಂದ ಕಣ್ಣೀರು ಬರ್ತಿದೆ. ಇದೆಲ್ಲವೂ ಕೂಡ ಒಬ್ಬ ಭಕ್ತನಲ್ಲಿ ಕಾಣುವಂತಹ ಒಂದು ಲಕ್ಷಣಗಳು. ಯಾಕಂದ್ರೆ ಅವನು ಮೃದು ಮನಸ್ಸಿನವನಾಗಿರ್ತಾನೆ, ಆದ್ದರಿಂದ ಅವನು ಆ ರೀತಿ ಯೋಚನೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಪ್ರಭುಪಾದರು. ದೇವೋತ್ತಮ ಪರಮಪುರುಷನಲ್ಲಿ ಅಸಂಖ್ಯ ಅಸ್ಖಲಿತ ಭಕ್ತಿ ಇರುವ ಆತನಲ್ಲಿ ದೇವತೆಗಳಲ್ಲಿ ಇರುವ ಎಲ್ಲ ಸದ್ಗುಣಗಳು ಇರುತ್ತವೆ. ಆದರೆ ಭಗವಂತನ ಭಕ್ತನು ಅಲ್ಲದವನಿಗೆ ಲೌಕಿಕ ಅರ್ಹತೆಗಳು ಮಾತ್ರ ಇರುತ್ತವೆ. ಇವುಗಳಿಂದ ಪ್ರಯೋಜನವಿಲ್ಲ. ಇದಕ್ಕೆ ಕಾರಣವೆಂದರೆ ಆತನು ಮನಸ್ಸಿನ ಕ್ಷೇತ್ರದ ಅಂಚಿನಲ್ಲಿ ಸುಳಿದಾಡುತ್ತಿರುತ್ತಾನೆ ಮತ್ತು ಕಣ್ಣುಪ್ಪುವ ಐಹಿಕ ಶಕ್ತಿಯಿಂದ ಖಂಡಿತವಾಗಿಯೂ ಆಕರ್ಷಿತನಾಗುತ್ತಾನೆ. ಅದಕ್ಕಾಗಿ ಒಂದು ಶ್ಲೋಕವನ್ನು ಕೊಟ್ಟಿದ್ದಾರೆ. ಯಸ್ಯಾಸ್ತಿ ಭಕ್ತಿರ್ಭಗವತ್ ಕಿಂಚನ ಸರ್ವೈರ್ಗುಣೈಸ್ತತ್ರ ಸಮಾತಿ ಸುರಃ ಹರಾವ ಭಕ್ತಸ್ಯ ಕುತೋ ಮಹದ್ಗುಣ ಮನೋರಥೇನಾಸತಿ ಧಾವತೋ ಬಹಿ. ಅಂದ್ರೆ ಯಾರು ಶುದ್ಧ ಭಕ್ತರಿರ್ತಾರೆ, ಈಗ ಅನೇಕ ಜನರನ್ನ ನಾವು ನೋಡ್ತೀವಿ, ಸಾಮಾನ್ಯವಾಗಿ ತುಂಬಾ ಒಳ್ಳೆ ವ್ಯಕ್ತಿ ಅಂತೆಲ್ಲ ಎಲ್ಲರೂ ಅನ್ಕೋತಾ ಇರ್ತೀವಿ. ಆ ರೀತಿನೇ ಅವರು ಇರ್ತಾರೆ. ಆದ್ರೆ ಆ ಒಂದು ಒಳ್ಳೆ ವ್ಯಕ್ತಿಯಲ್ಲಿರುವಂತಹ ಒಳ್ಳೆ ವ್ಯಕ್ತಿತ್ವ ಅದೇನಿದೆ ಅದು ಒಂದು ಯಾವುದೋ ಒಂದು ಹೆದರಿಕೆಯಿಂದನೋ ಅಥವಾ ಯಾವುದೋ ಒಂದು ಕಟ್ಟುಪಾಡಿನಿಂದಲೋ ಅವರು ಆ ರೀತಿ ಇರ್ತಾರೆ. ಅಂದ್ರೆ ಅವರಿಗೆ ಆ ಒಂದು ಕಟ್ಟುಪಾಡಿಲ್ಲ, ಆ ಒಂದು ಲಿಮಿಟೇಷನ್ಸ್ ಇಲ್ಲ ಅಂತಂದ್ರೆ ಅವರು ಕೂಡ ಎಂಥದೇ ದುಷ್ಟ ವ್ಯಕ್ತಿಗಳು ಮಾಡುವ ಎಲ್ಲ ಕಾರ್ಯಗಳನ್ನು ಅವರು ಮಾಡೋದಕ್ಕೆ ಸಿದ್ಧರಿರ್ತಾರೆ. ಆದ್ರೆ ಯಾರು ಭಕ್ತರಿರ್ತಾರೆ ಅವರು ಆ ರೀತಿ ಇರೋದಿಲ್ಲ. ಅವ್ರಿಗೆ ಅಂತಹ ಒಂದು ಪರಿಸ್ಥಿತಿ, ಅಂತಹ ಒಂದು ಅವಕಾಶ ಬಂದಾಗ್ಲೂ ಕೂಡ ಅವರು ದುರುಪಯೋಗ ಪಡಿಸ್ಕೊಳ್ಳೋದಿಲ್ಲ. ಹಾಗೆ ಇಲ್ಲಿ ಅರ್ಜುನ ಅಂದ್ರೆ ಅವ್ರು ಮಾಡ್ತಾ ಇರೋದು ಧರ್ಮ ಯುದ್ಧನೇ ಇದೆ. ಅಂದ್ರೆ ಅವ್ರು ಮಾಡ್ತಾ ಇರೋ ಯುದ್ಧದಲ್ಲಿ ಯಾವುದೇ ಒಂದು ಅಧರ್ಮ ಅನ್ನುವಂಥದ್ದು, ಅನ್ಯಾಯ ಅನ್ನುವಂಥದ್ದು ಇಲ್ಲ. ಅವರ ಒಂದು ನ್ಯಾಯವನ್ನೇ ಅವರು ಕೇಳಿ ಯುದ್ಧ ಮಾಡ್ತಾ ಇದ್ದಾರೆ. ಅಂತಹ ಒಂದು ಪರಿಸ್ಥಿತಿನಲ್ಲೂ ಕೂಡ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಈ ಬಂದಂತಹ ಬಂಧುಗಳನ್ನೆಲ್ಲ ಕೊಂದು ಕೊನೆಗೆ ನನಗೆ ಏನು ಸಿಗುತ್ತೆ ಅದು ಅವರ ರಕ್ತದಲ್ಲಿ, ಅಂದ್ರೆ ಅವರ ರಕ್ತದ ಮೇಲೆ ಸಿಗುವಂತಹ ಜಯ ಏನಿದೆ ಅದರಿಂದ ನನಗೆ ಏನು ಸುಖ ಸಿಗ್ಬೋದು, ನನ್ನ ಒಂದು ಸಂತೋಷವನ್ನ ಹಂಚ್ಕೊಳ್ಲಿಕ್ಕೆ ಅವ್ರು ಯಾರು ಇಲ್ಲ ಅಂತಂದ್ಮೇಲೆ ಅಂತಹ ಒಂದು ಜಯ ಅದು ನನಗೆ ಯಾಕೆ ಬೇಕು ಅಂತ ಮುಂದೆ ಅವನು ಹೇಳೋದನ್ನ ನಾವು ನೋಡ್ತೀವಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ಲಾ ಹರೇ ಮಾತಾಜಿ? ಕೃಷ್ಣ. ಶ್ಲೋಕ 29. ದಾಕ್ಷಾಯಿಣಿ ಮತ್ತೆ ಓದಿ ಶ್ಲೋಕ 29. ವೇಷದುಷ್ಟ ಶರೀರೆ ಮೇ ರೋಮ ಹರ್ಷಶ್ಚ ಜಾಯತೆ ಗಾಂಡೀವಂ ಸ್ರಂತತೆ ಹಸ್ತಾತ್ವಕ್ಚೈವ ಪರಿದಹ್ಯತೆ. ಅನುವಾದ: ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದ್ ಕಿ ಜೈ. ನನ್ನ ಶರೀರವು ಕಂಪಿಸುತ್ತಿದೆ, ಕೂದಲು ನಿಮಿರುತ್ತಿದೆ, ಗಾಂಡೀವ ಧನಸ್ಸು ಕೈಯಿಂದ ಜಾರುತ್ತಿದೆ ಮತ್ತು ನನ್ನ ಚರ್ಮವು ಉರಿಯುತ್ತಿದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಈಗ ಅರ್ಜುನನಿಗೆ ಆಗ್ತಾ ಇರುವಂತದ್ದು ಏನೆಲ್ಲ ಒಂದು ದೈಹಿಕವಾಗಿ ಮಾನಸಿಕವಾಗಿ ಏನೆಲ್ಲ ವ್ಯತ್ಯಾಸಗಳಾಗ್ತಿದೆ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಈ ಒಂದು ಶ್ಲೋಕದಲ್ಲಿ. ಅಂದ್ರೆ ಅವನಿಗೆ ಒಂದು ಒತ್ತಡದ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅಂದ್ರೆ ಈ ಒಂದು ಯುದ್ಧ ಇದು ಯಾಕೆ ಬೇಕಿತ್ತು ಅನ್ನೋ ರೀತಿಯಲ್ಲಿ ಅವನಿಗೆ ಅನಿಸ್ತಿದೆ.
ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗ್ಲಿ. ಅಂದ್ರೆ ಎರಡು ಸಮಯದಲ್ಲಿ ಈ ಒಂದು ಕಂಪನ ರೋಮಾಂಚನಗಳಾಗುತ್ತೆ ಅಂತ ಹೇಳ್ತಾರೆ. ಒಂದು ಆಧ್ಯಾತ್ಮಿಕವಾಗಿ ಭಾವೋನ್ಮಾದದಲ್ಲಿ ಹರ್ಷೋನ್ಮಾದ ಅಥವಾ ಆ ಒಂದು ಪ್ರೇಮದ ಹಂತಕ್ಕೆ ಹೋದಾಗ ಅವರಲ್ಲಿ ಈ ಒಂದು ರೀತಿಯ ಒಂದು ದೈಹಿಕ ಭಾವನೆಗಳು ಉಂಟಾಗುತ್ತೆ. ಇನ್ನೊಂದು ಲೌಕಿಕ ಜನರಲ್ಲಿ ಕೂಡ ಇಂತಹ ಒಂದು ವ್ಯತ್ಯಾಸಗಳು ಅಂದ್ರೆ ಅವರ ದೇಹದಲ್ಲಿ ಇಂತಹ ಒಂದು ಸ್ಥಿತಿಗಳು ನಾವು ನೋಡ್ತೀವಿ. ಯಾವಾಗಂದ್ರೆ ಅವ್ರಿಗೆ ಭಯ ಆದಾಗ ಅಂತ. ಇಲ್ಲಿ ಅರ್ಜುನನಿಗೆ ಆಗ್ತಾ ಇರುವಂತದ್ದು ಆಧ್ಯಾತ್ಮಿಕವಾದ ಹರ್ಷೋನ್ಮಾದ ಅಲ್ಲ, ಅವನಿಗೆ ಆಗ್ತಾ ಇರುವಂತದ್ದು ಲೌಕಿಕವಾದ ಒಂದು ಭಯ ಅವನಲ್ಲಿ ಬರ್ತಾ ಇದೆ. ಆಧ್ಯಾತ್ಮಿಕ ಸಾಕ್ಷಾತ್ಕಾರದಿಂದ ಅವನು ಇದನ್ನ ಅನುಭವಿಸ್ತಾ ಇಲ್ಲ. ಅಂದ್ರೆ ಈ ಸನ್ನಿವೇಶದಲ್ಲಿ ಅರ್ಜುನ ಕಾಣ್ತಾ ಇರುವಂತದ್ದು ಲೌಕಿಕ ಭಯ. ಆದ ಕಾರಣ ಅವನು ಏನ್ ಯೋಚನೆ ಮಾಡ್ತಾ ಇದ್ದಾನೆ, ಇವರೆಲ್ಲರ ಒಂದು ಸಾವಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ. ಅವನು ತಾಳ್ಮೆನ ಕಳ್ಕೊಳ್ತಾ ಇದ್ದಾನೆ. ಮತ್ತೆ ಅವನು ತುಂಬಾ ಪ್ರಸಿದ್ಧಿಯನ್ನ ಪಡೆದಿದ್ದ ಯಾವುದಕ್ಕೆ, ಗಾಂಡೀವ, ಅವನು ಧನಸ್ಸು, ಅದು ಕೂಡ ಅವನ ಕೈಯಲ್ಲಿ ನಿಲ್ಲುತ್ತಾ ಇಲ್ಲ. ಮತ್ತೆ ಅವನ ಹೃದಯದಲ್ಲಿ ಮತ್ತೆ ಅವನ ಚರ್ಮದಲ್ಲಿ ಉರಿ ಅನ್ನುವಂಥದ್ದು ಉಂಟಾಗ್ತಾ ಇದೆ. ಮತ್ತೆ ಅವನಿಗೆ ಈ ಯುದ್ಧ ಬೇಡ ಅನ್ನೋ ನಿರ್ಧಾರಕ್ಕೆ ಅವನು ಬರ್ತಾ ಇದ್ದಾನೆ. ಹರೇ ಕೃಷ್ಣ. ಶ್ಲೋಕ 30. ಹರೇ ಕೃಷ್ಣ ಮಾತಾಜಿ. ಹಾ ಪ್ರಭು. ಓದ್ಲಾ ಮಾತಾಜಿ? ಹಾ ಪ್ರಭು. ಶ್ಲೋಕ 30. ನ ಚ ಶಕ್ನೋಮಿ ಅವಸ್ಥಾತುಂ ಭ್ರಮತಿ ಇವ ಚ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಅನುವಾದ. ಶ್ರೀಲ ಪ್ರಭುಪಾದರು ಹೇಳುವಂತೆ, ಹೇ ಕೇಶವ, ಇಲ್ಲಿ ನಿಲ್ಲುವುದಕ್ಕೂ ನನಗೆ ಆಗುತ್ತಿಲ್ಲ. ನನ್ನನ್ನೇ ನಾನು ಮರೆಯುತ್ತಿದ್ದೇನೆ. ನನ್ನ ಮನಸ್ಸು ಸುತ್ತುತ್ತಿದೆ. ಅಶುಭ ಸೂಚಕ ಶಕುನಗಳೇ ಕಾಣುತ್ತಿವೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಅಂದ್ರೆ ಇದೆಲ್ಲವೂ ಕೂಡ ಭಗವಂತನ ಯೋಜನೆ. ಭಗವಂತ ಈ ಒಂದು ಪರಿಸ್ಥಿತಿಗೆ ಅವನು ಮುಂದೆ ಬರ್ಬೋದು. ಯುದ್ಧ ಪ್ರಾರಂಭ ಆದ್ಮೇಲೆ ಈ ರೀತಿ ಮನಸ್ಥಿತಿಗೆ ಅವನು ಬಂದ್ರೆ ಏನಾಗೋದು, ಅದಕ್ಕೆ ಅವನನ್ನ ಮೊದಲೇ ಆ ಒಂದು ಸಿಚುವೇಶನ್ಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಈಗ ಅವನಿಗೆ ಏನೆಲ್ಲ ಅನಿಸ್ತಿದೆ ಈ ಒಂದು ಸಂದರ್ಭ, ಭಗವಂತ ಈ ಒಂದು ಭಗವದ್ಗೀತೆನ ಹೇಳೋದಕ್ಕೆ ಒಂದು ಆರಂಭ ಆಗ್ತಾ ಇದೆ. ಅಂದ್ರೆ ಅಲ್ಲಿ ಅವನು ಹೇಳ್ತಾ ಇದ್ದಾನೆ, ನನಗೆ ಇಲ್ಲಿ ನಿಲ್ಲಕ್ ಆಗ್ತಾ ಇಲ್ಲ. ಅರ್ಜುನ ಶಿವನ ಜೊತೆ ಯುದ್ಧ ಮಾಡ್ತಾನೆ. ಅರ್ಜುನ ಆ ಒಂದು ವಿರಾಟ ನಗರಿಯಲ್ಲಿದ್ದಾಗ ತನ್ನೆಲ್ಲ ಬಂಧುಗಳ ಜೊತೆಯಲ್ಲೇ ಯುದ್ಧ ಮಾಡ್ತಾನೆ. ಮತ್ತೆ ಅರ್ಜುನ ಮಹಾಯೋಧ. ಅವನು ದೇವತೆಗಳನ್ನೆಲ್ಲ ಅಂದ್ರೆ ದೇವತೆಗಳಿಗೆ ಸಹಾಯ ಮಾಡಿ ಅಲ್ಲಿ ಅವನು ದೇವತೆಗಳ ಜೊತೆ ಇರ್ತಾನೆ, ಇಂದ್ರನ ಜೊತೆ. ಹೀಗೆ ಅನೇಕ ಯುದ್ಧಗಳನ್ನ ಮಾಡಿದ್ದಾನೆ. ಅಂತಹ ಕ್ಷತ್ರಿಯ ಅವನು, ಅಂತಹ ವೀರ. ಇವತ್ತು ಅವನಿಗೆ ಆ ಯುದ್ಧ ಭೂಮಿಯಲ್ಲಿ ಅವನಿಗೆ ನಿಲ್ಲಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ನನ್ಗೆ ಮನಸ್ಸು ಸುತ್ತಾ ಇದೆ, ನನಗೆ ಅಪಶಕುನಗಳು ಕಾಣಿಸ್ತಾ ಇದೆ. ಅಂದ್ರೆ ಇದು ವಿಚಿತ್ರ ಅಂತ ಒಂದು ರೀತಿ ಅನಿಸುತ್ತೆ. ಈಗ ಅವನು ಮುಂದೆ ಏನ್ ಹೇಳ್ತಾ ಇದ್ದಾನೆ ಅಂತ ನೋಡೋಣ. ಭಾವಾರ್ಥದ ಪ್ರಭುಪಾದರಿಗೆ ಜಯವಾಗಲಿ. ಅಂದ್ರೆ ಅವನು ತಾಳ್ಮೆನ ಕಳ್ಕೊಳ್ತಾ ಇದ್ದಾನೆ. ಮತ್ತೆ ಅವನು ಮನಸ್ಸು ಅಥವಾ ದೌರ್ಬಲ್ಯದಲ್ಲಿ ಮುಳುಗ್ತಾ ಇದೆ. ಮತ್ತೆ ಲೌಕಿಕ ವಿಷಯಗಳಲ್ಲಿ ಮೋಹ, ಅಂದ್ರೆ ಅವನಿಗೆ ಈಗ ನಾ ಹೇಳ್ದ ಹಾಗೆ ಅಹಂ ಮಮ ಅಂತ, ನಾನು ನನ್ನವರು ಅನ್ನೋದು, ಅದು ಅವನಿಗೆ ಹೆಚ್ಚಾಗ್ತಾ ಇದೆ. ಭಯಂ ದ್ವಿತೀಯಾಭಿ ನಿವೇಶತಃ ಸ್ಯಾತ್. ಅಂದ್ರೆ ಲೌಕಿಕ ಆಗು ಹೋಗುಗಳಿಂದ ಅತಿಯಾಗಿ ಪ್ರಶುದ್ಧಗೊಳ್ಳುವವರಲ್ಲಿ ಇಂತಹ ಭಯ ಮತ್ತು ಮನಸ್ಸಿನ ಸಮತೋಲನದ ನಷ್ಟಗಳು ಕಾಣಿಸಿಕೊಳ್ಳುತ್ತದೆ. ಅಂದ್ರೆ ಯಾರಿಗೆ ಈ ಲೌಕಿಕ ಒಂದು ಭೌತಿಕ ಜೀವನದಲ್ಲಿದ್ದಾರೆ, ಆ ಒಂದು ಬದ್ಧಾತ್ಮರು, ಅವರಿಗೆ ಹೆದರಿಕೆ ಆದಾಗ ಇಂತಹ ಒಂದು ಪರಿಸ್ಥಿತಿ ಅಂತ ಇಂತಹ ಒಂದು ಮನಸ್ಥಿತಿ ಅಥವಾ ದೈಹಿಕ ಒಂದು ಸ್ಥಿತಿಗಳನ್ನ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಅರ್ಜುನ ರಣಭೂಮಿಯಲ್ಲಿ ನೋವನ್ನುಂಟು ಮಾಡುವ ಸೋಲುಗಳನ್ನೇ ಕಲ್ಪಿಸಿಕೊಂಡ. ಅಂದ್ರೆ ಅವನಿಗೆ ಈ ಯುದ್ಧದಲ್ಲಿ ಪರಿಣಾಮ ಅವನಿಗೆ ಅದು ಜಯ ಅಂತಂದ್ರೂ ಕೂಡ ಅದು ಸೋಲೆ ಅನ್ನೋ ರೀತಿ ಅವನಿಗೆ ಅನಿಸ್ತದೆ. ಈ ಯುದ್ಧ ನಡೆಯೋದ್ರಿಂದ ಅವನಿಗೆ ಬರೀ ನೋವು ಮತ್ತೆ ಸೋಲು ಇದೇ ಮಾತ್ರನೇ ಉಳಿಯುತ್ತೆ ಅನ್ನೋದೊಂದು ಮನಸ್ಸಿನಲ್ಲಿ ಅದು ನಿರ್ಮಾಣ ಆಗ್ತಾ ಇದೆ. ಮತ್ತೆ ಅವನಿಗೆ ಅವ್ರ ಮೇಲೆ ಗೆದ್ರು ಕೂಡ ನನ್ಗೆ ಯಾವ ಸುಖ ಅನ್ನೋದಿಲ್ಲ ಅನ್ನೋದನ್ನ ತಿಳಿಸ್ತಾ ಇದ್ದಾನೆ. ನಿಮಿತ್ತಾನಿ ವಿಪರೀತಾನಿ ಎನ್ನುವ ಮಾತುಗಳು ಮುಖ್ಯವಾದವು. ಒಬ್ಬ ಮನುಷ್ಯನು ತನ್ನ ನಿರೀಕ್ಷಣೆಗಳೆಲ್ಲವೂ ಸೋಲನ್ನು ಮಾತ್ರ ಕಂಡಾಗ ಆತ ನಾನೇಕೆ ಇಲ್ಲಿದ್ದೇನೆ ಎಂದು ಪ್ರಶ್ನೆ ಮಾಡಿಕೊಳ್ಳುತ್ತಾನೆ. ಪ್ರತಿಯೊಬ್ಬನಿಗೂ ತನ್ನ ವಿಷಯದಲ್ಲಿ, ತನ್ನ ಯೋಗಕ್ಷೇಮದಲ್ಲಿ ಆಸಕ್ತಿ, ಯಾರಿಗೂ ಪರಮಾತ್ಮನಲ್ಲಿ ಆಸಕ್ತಿ ಇಲ್ಲ. ಅಂದ್ರೆ ಯಾರಿಗೆ ಭಕ್ತರಲ್ಲದೆ ಅವರು ಇರ್ತಾರೆ, ಅವ್ರು ಯಾವ್ದಾದ್ರು ಒಂದು ವಿಪರೀತ ಪರಿಸ್ಥಿತಿಗಳು ಬಂದ ಕೂಡಲೇ ಅವ್ರೇನ್ ಮಾಡ್ತಾರೆ, ಅವರ ಒಂದು ಮಾನಸಿಕ ಸ್ಥೈರ್ಯವನ್ನ ಕಳ್ಕೊಂಡ್ಬಿಡ್ತಾರೆ. ಆದ್ರೆ ಯಾರು ಭಕ್ತರಿರ್ತಾರೆ, ಅವರು ಭಗವಂತನ ಒಂದು ಕೃಪೆ ಅಂತ ಹೇಳಿ ಬಂದದ್ದನ್ನೆಲ್ಲ ಸ್ವೀಕಾರ ಮಾಡ್ತಾರೆ. ಅಂದ್ರೆ ಈ ಒಂದು ಕಾಲಗಳು ಬದಲಾದ ಹಾಗೆ, ಅಂದ್ರೆ ಬೇಸಿಗೆಯ ಕಾಲ ಬಂದ್ರೆ ನಾವು ಏನ್ ಮಾಡ್ತೀವಿ, ಕೂಲರ್ ಇಟ್ಕೋತೀವಿ ಅಥವಾ ಫ್ಯಾನ್ ಹಾಕೋತೀವಿ. ಅದೇ ಮಳೆಗಾಲ ಬಂದಾಗ ನಾವು ರೈನ್ ಕೋಟ್ ಅಥವಾ ಕೊಡೆ ಉಪಯೋಗಿಸ್ತೀವಿ. ಚಳಿಗಾಲ ಬಂದಾಗ ಸ್ವೆಟರ್ ಹಾಕೋತೀವಿ. ಹಾಗೆ
ಈ ಕಾಲ ಬಂದ ಹಾಗೆ ಪ್ರತಿಯೊಂದು ವ್ಯಕ್ತಿಯ ಜೀವನದಲ್ಲೂ ಕೂಡ ಕಷ್ಟ ಸುಖ ಅನ್ನುವಂಥದ್ದು, ಹೆದರಿಕೆ ಅನ್ನುವಂಥದ್ದು ಎಲ್ಲವೂ ಬಂದು ಹೋಗುತ್ತೆ. ಆದ್ರೆ ಅದನ್ನ ಯಾರು ಭಕ್ತರಿರ್ತಾರೆ ಅದನ್ನ ಈ ಒಂದು ಬದಲಾಗ್ತಿರುವ ಒಂದು ಹವಾಮಾನದ ಹಾಗೆ ಅದನ್ನ ಸ್ವೀಕಾರ ಮಾಡ್ತಾರೆ. ಆದ್ರೆ ಯಾರು ಅಭಕ್ತರಿರ್ತಾರೆ ಅವ್ರೇನ್ ಮಾಡ್ತಾರೆ, ಅವರು ಸ್ವಾರ್ಥದಿಂದ ಅಂದ್ರೆ ನಾನು ನನ್ನದು ಅನ್ನೋ ಒಂದು ಮನಸ್ಥಿತಿಗೆ ಯಾವಾಗ ಅವರು ಹೆಚ್ಚು ಅಂಟ್ಕೋತಾರೆ, ಅವರಿಗೆ ಅಂತಹ ಒಂದು ಪರಿಸ್ಥಿತಿಗಳನ್ನ ಎದುರಿಸುವಂತ ಧೈರ್ಯ ಅವರಲ್ಲಿ, ಆ ಕ್ಷಮತೆ ಅನ್ನೋದು ಅವರಲ್ಲಿ ಇರೋದಿಲ್ಲ. ಆದ ಕಾರಣ ಅವರು ಇಂತಹ ಒಂದು ಮನಸ್ಥಿತಿಗೆ ಜಾರ್ತಾರೆ. ಇಲ್ಲಿ ಅರ್ಜುನ ಕೂಡ ಅದೇ ಒಂದು ಮನಸ್ಥಿತಿಗೆ ಹೋಗ್ತಾ ಇದ್ದಾನೆ. ಅಂದ್ರೆ ವಿಷ್ಣುವಿನಲ್ಲಿ ಕೃಷ್ಣನಲ್ಲಿ ಯಾರು ಸ್ವಹಿತವನ್ನ ಬಯಸ್ತಾರೆ, ಅಂದ್ರೆ ನಾವೆಲ್ಲರೂ ಕೂಡ ಭಗವಂತನ ಭಕ್ತರು. ಯಾರು ಭಕ್ತರಿರ್ತಾರೆ ಅವರು ಭಗವಂತನ ಒಂದು ಇಚ್ಛೆಯನ್ನೇ ತನ್ನ ಇಚ್ಛೆ ಅಂತ ಸ್ವೀಕಾರ ಮಾಡ್ತಾರೆ. ಅಭಕ್ತರು ಆ ರೀತಿ ಇರೋದಿಲ್ಲ, ಅವರಿಗೆ ಅವರದೇ ಆದಂತಹ ಒಂದು ಯೋಜನೆಗಳಿರುತ್ತೆ. ಆದ್ರೆ ಬದ್ಧಾತ್ಮರು ಅದನ್ನ ಮರ್ತು ಬಿಡ್ತಾರೆ. ಅಂದ್ರೆ ನಾನು ಭಗವಂತನ ಸೇವಕ, ಅವನ ಇಚ್ಛೆಯೇ. ನಾವು ಶಾಂತಿ ಮಂತ್ರವನ್ನ ನೋಡ್ತೀವಿ 5ನೇ ಒಂದು ಅಧ್ಯಾಯದಲ್ಲಿ. ಯಾರಿಗಾದ್ರೂ ನೆನಪಿದ್ಯಾ ಹರಿಕೃಷ್ಣ ಶ್ಲೋಕ? ಮುಕ್ತಾರಂ ಯಜ್ಞತಪಸಾ ಸರ್ವಲೋಕ ಮಹೇಶ್ವರ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಅಂದ್ರೆ ಭಗವಂತ ಅವನು ಎಲ್ಲದರ ಭೋಕ್ತಾರ, ಅಂದ್ರೆ ಈ ಒಂದು ಜಗತ್ತಿನ ಒಡೆಯ ಅವನು, ಎಲ್ಲವೂ ಕೂಡ ಅವನಿಗಾಗಿ ಇರುವಂತದ್ದು. ಮತ್ತೆ ಅವನು ಎಲ್ಲರ ಹಿತೈಷಿ ಕೂಡ, ನಮ್ಮೆಲ್ಲರ ಒಂದು ಹಿತೈಷಿ. ನಮಗೆ ಏನು ಸರಿಯಾದದ್ದು ಯಾವುದು ನಮಗೆ ಸರಿಯಾದದ್ದಲ್ಲ ಅದು ನಮಗಿಂತ ಹೆಚ್ಚಾಗಿ ಅವನಿಗೆ ಗೊತ್ತಿರುತ್ತೆ. ಈ ಒಂದು ವಿಚಾರವನ್ನ ತಿಳಿದಂತಹ ಭಕ್ತರು ಅವರು ಶಾಂತ ಮನಸ್ಕರಾಗಿರ್ತಾರೆ ಅಂತ. ಯಾವಾಗ ಈ ಒಂದು ವಿಷಯ ಮರ್ತೋಗ್ಬಿಡ್ತಾರೆ, ಅಂದ್ರೆ ಭಗವಂತ ನನ್ನ ಹಿತೈಷಿ, ನನ್ನ ಹಿತವನ್ನ ಬಯಸ್ತಾ ಇದ್ದಾನೆ, ಅವ್ನು ನನಗೆ ಎಂತದೇ ಒಂದು ಪರಿಸ್ಥಿತಿಯಲ್ಲಿ ಇಟ್ಟರು ಕೂಡ ಅವನ ಇಚ್ಛೆಯಿಂದ ಅದು ನಡೀತಿದೆ, ಅವನ ಒಂದು ಯೋಜನೆ ಅಂದ್ರೆ ಅವನ ಒಂದು ಪ್ಲಾನ್ ಪ್ರಕಾರ ನಡೀತಿದೆ, ಅದನ್ನ ನಾವು ಸ್ವೀಕಾರ ಮಾಡುವಂತಹ ಮನಸ್ಥಿತಿ ಭಕ್ತರಲ್ಲಿ ಇರುತ್ತೆ. ಯಾರೋ ಬದ್ಧಾತ್ಮರಿರ್ತಾರೆ, ಲೌಕಿಕವಾಗಿ ಇಂದ್ರಿಯ ಭೋಗಾಸಕ್ತಿಯಲ್ಲಿ ಮುಳುಗಿರ್ತಾರೆ, ಅಂತವರು ಎಲ್ಲಾ ಒಂದು ಪರಿಸ್ಥಿತಿಯಲ್ಲೂ ಕೂಡ ಅವರು ಯಾತನೆಯನ್ನ ಅನುಭವಿಸ್ತಾರೆ ಅಥವಾ ಸುಖವನ್ನ ಅನುಭವಿಸ್ತಾರೆ. ಅವರಲ್ಲಿ ಈ ಒಂದು ವ್ಯತ್ಯಾಸಗಳು ಉಂಟಾಗುತ್ತೆ. ಆದ್ರೆ ಶುದ್ಧ ಭಕ್ತರು ಎಲ್ಲವನ್ನು ಕೂಡ ಸಮಾನ ಮನಸ್ಥಿತಿಯಲ್ಲಿ ತಗೋತಾರೆ ಅಂತ ಹೇಳಿ ಪ್ರಭುಪಾದರು ನಮ್ಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಯುದ್ಧದಲ್ಲಿ ತನಗೆ ವಿಜಯವಾದ್ರೆ ಅದು ತನ್ನ ದುಃಖಕ್ಕೆ ಮಾತ್ರ ಕಾರಣ ಆಗುತ್ತೆ ಅಂತ ಹೇಳಿ ಅರ್ಜುನ ಭಾವಿಸ್ತಾ ಇದ್ದಾನೆ. ನಾನು ಯುದ್ಧದಲ್ಲಿ ಗೆದ್ದು ಬಿಟ್ರು ಕೂಡ ನನಗೆ ಬರೀ ದುಃಖನೇ ಉಳಿಯೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ. ಹರೇ ಕೃಷ್ಣ. ಶ್ಲೋಕ 31. ನಚ ಶ್ರೇಯೋ ಅನುಪಶ್ಯಾಮಿ ಹತ್ವಾ ಸ್ವಜನಮಾಹವೇ ನಾಕಾಂಕ್ಷೆ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖಾನಿ ಚ. ಅನುವಾದ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಹೇ ಕೃಷ್ಣ, ಯುದ್ಧದಲ್ಲಿ ನಾನು ಬಂಧುಗಳನ್ನೇ ಕೊಲ್ಲುವುದರಿಂದ ನನಗೆ ಯಾವ ಶ್ರೇಯಸ್ಸು ಆಗಲಾರದು. ಅನಂತರವೂ ನಾನು ಯಾವುದೇ ವಿಜಯವನ್ನಾಗಲಿ ರಾಜ್ಯವನ್ನಾಗಲಿ ಸುಖವನ್ನಾಗಲಿ ಬಯಸಲಾರೆ. ಅಂದ್ರೆ ಇಲ್ಲಿ ಕಾರಣಗಳನ್ನ ಕೊಡ್ತಾ ಇದ್ದಾನೆ. ಅವ್ನಿಗೆ ಯುದ್ಧ ಮಾಡೋದಕ್ಕೆ ಈಗ ಮನಸ್ಸಿಲ್ಲ, ಅದ ಕಾರಣ ಕೃಷ್ಣನಿಗೆ ಕಾರಣಗಳನ್ನ ಕೊಡ್ತಾ ಇದ್ದಾನೆ. ನನಗೆ ಯಾಕೆ ಯುದ್ಧ ಮಾಡೋದು ಬೇಡ ಅನಿಸ್ತಿದೆ ಅಂತ 5 ಕಾರಣಗಳನ್ನ ಕೊಡ್ತಾನೆ. ನೀವು ಲೆವೆಲ್ 1 ಅಲ್ಲಿ ಕೂಡ ಕೇಳಿರ್ತೀರಿ. ಯಾವ್ದೆಲ್ಲ 5 ಕಾರಣಗಳು ಹೇಳ್ತೀರಾ ಯಾರಾದ್ರೂ? ಹರೇ ಕೃಷ್ಣ, ನೆನಪಿದ್ಯಾ? ಸ್ವಜನ ಮೋಹ ಅಂತ ಹೇಳ್ತಾರೆ. ಅಂದ್ರೆ ತನ್ನವರನ್ನ ಕಳ್ಕೊಳ್ಳುವಂತಹ ಭಯ, ಮತ್ತೆ ಅವರಿಗೆ ಪಾಪ ಬರುತ್ತೆ ಅಂತ ಹೇಳ್ತಾನೆ, ವರ್ಣ ಸಂಕರ ಆಗುತ್ತೆ ಅಂತ ಹೇಳ್ತಾನೆ, ಮತ್ತೆ ನನ್ಗೆ ಸಂತೋಷ ಇಲ್ಲ ಅಂತ ಹೇಳ್ತಾನೆ, ಮತ್ತೆ ನಾನು ಅನಿರ್ಣಯ ಅಂತ ಹೇಳ್ತಾನೆ, ನನಗೆ ನಿರ್ಧಾರ ಮಾಡಕ್ಕಾಗೋದಿಲ್ಲ ಅಂತ. ಈಗ ಅವನು ಹೇಳ್ತಾ ಇರುವಂತದ್ದು ಬಂಧುಗಳನ್ನು ಕೊಲ್ಲೋದ್ರಿಂದ ನನಗೆ ಶ್ರೇಯಸ್ಸಿಲ್ಲ, ಸ್ವಜನ ಮೋಹ ಬರ್ತಿದೆ ಅವನಿಗೆ. ಅದ ಕಾರಣ ಅವನು ಹೇಳ್ತಾ ಇದ್ದಾನೆ, ಒಂದು ವೇಳೆ ನಾನು ಅವರನ್ನ ಕೊಂದು ಒಂದು ವಿಜಯ ನನಗೆ ಸಿಕ್ಕಿದ್ರು ಕೂಡ ಅದರಲ್ಲಿ ನನಗೆ ಸುಖ ಇಲ್ಲ. ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಸ್ವಹಿತವಿರುವುದು ವಿಷ್ಣುವಿನಲ್ಲಿ ಅಥವಾ ಕೃಷ್ಣನಲ್ಲಿ ಎನ್ನುವುದನ್ನು ಅರಿಯದೆ ಬದ್ಧಾತ್ಮರು ದೇಹ ಸಂಬಂಧಗಳಲ್ಲಿ ಆಸಕ್ತರಾಗುತ್ತಾರೆ. ಮುಂದೆ 2ನೇ ಅಧ್ಯಾಯದಲ್ಲೂ ಕೂಡ ಕೃಷ್ಣ ಹೇಳ್ತಾನೆ, ಈ ದೇಹ ಸಂಬಂಧಗಳು ಅನ್ನುವಂಥದ್ದು, ದೇಹ ಅಂದ್ರೆ ಏನು, ಆತ್ಮ ಅಂದ್ರೆ ಏನು, ಈ ಜ್ಞಾನವನ್ನ ಪರಮಾತ್ಮ ತಿಳಿಸ್ಕೊಡ್ತಾನೆ. ಯಾರೆಲ್ಲ ನಮ್ಮ ಸ್ನೇಹಿತರು, ಬಂಧುಗಳು, ಶತ್ರುಗಳು, ಇನ್ನೇನೋ ಒಂದು ಯಾರೆಲ್ಲ ಸಂಪರ್ಕಕ್ಕೆ ನಾವು ಬರ್ತೀವಿ ಅವರೆಲ್ಲರೂ ಕೂಡ ನಮ್ಮ ಕರ್ಮಾನುಸಾರ ಬಂದಿರುವಂತವ್ರು. ನಾವು ಮಾಡಿರುವಂತಹ ಪುಣ್ಯ ಕಾರ್ಯಗಳು ನಮ್ಮ ಸ್ನೇಹಿತರ ರೂಪದಲ್ಲಿ ಬರ್ತಾರೆ, ನಾವು ಮಾಡಿರುವಂತಹ ಪಾಪ ಕಾರ್ಯಗಳು ನಮ್ಮ ಶತ್ರುಗಳಾಗಿ ಬರ್ತಾರೆ. ವಾಸ್ತವದಲ್ಲಿ ಅವರೆಲ್ಲರೂ ಕೂಡ ಯಾವಾಗ್ಲೂ ಅಂತದೇ ಒಂದು ಸ್ಥಿತಿಯಲ್ಲಿ ಇರೋದಿಲ್ಲ. ನಮ್ಮ ಒಂದು ಕರ್ಮಾನುಸಾರ ಅವ್ರು ಬಂದಾಗ, ಅಂದ್ರೆ ಯಾರನ್ನ ನಾವು ಶತ್ರುಗಳು ಅಂತ ಅನ್ಕೋತೀವಿ, ಅವರು ಕೂಡ ಎಲ್ಲಾ ಸಮಯದಲ್ಲೂ ನಮಗೆ ಯಾವ ರೀತಿ ನಮ್ಮ ಜೊತೆಲಿ ನಡ್ಕೋತಾರೆ ಅದೇ ರೀತಿಯಲ್ಲಿ ಎಲ್ಲರ ಜೊತೆಯಲ್ಲಿ ಅವರು ಇರೋದಿಲ್ಲ. ಆ ರೀತಿ ಅವ್ರು ಮಾಡೋದಕ್ಕೆ ಕಾರಣ ಏನು ಅಂತಂದ್ರೆ ಆ ಹಿಂದಿನ ಒಂದು ಕರ್ಮದ ಒಂದು ಪರಿಸ್ಥಿತಿ ಆಗಿರುತ್ತೆ. ಇದೆಲ್ಲವೂ ಕೂಡ ಈ ಸಂಬಂಧಗಳಿರ್ಬೋದು, ಆ ಒಂದು ಕರ್ಮದ ಕಾರಣದಿಂದ ಅವ್ರು ಬಂದಿರ್ಬೋದು, ಅದೆಲ್ಲವೂ ಕೂಡ ಶಾಶ್ವತವಾಗಿ ಇರುವಂತದ್ದಲ್ಲ, ಕ್ಷಣಿಕ ಮಾತ್ರ. ಅದೆಲ್ಲವೂ ಕೂಡ
ಬದಲಾಗುವಂಥದ್ದು ಮತ್ತೆ ಅದೆಲ್ಲ ಕೂಡ ಇಲ್ಲವಾಗುವಂಥದ್ದು ಅಂತಹ ಒಂದು ಸ್ಥಿತಿಯಲ್ಲಿ ಯಾರು ಬದ್ಧಾತ್ಮರು ಇರ್ತಾರೆ ಅವರು ಈ ದೇಹ ಸಂಬಂಧಗಳನ್ನೇ ಶಾಶ್ವತ ಅಂತ ತಿಳ್ಕೊತಾರೆ. ಅಂದ್ರೆ ಇದೆಲ್ಲವೂ ಕೂಡ ನಾನು ಶಾಶ್ವತ ಮತ್ತೆ ನನ್ನ ಸಂಬಂಧಗಳು ಕೂಡ ಶಾಶ್ವತ ಅಂತ ಅನ್ಕೋತಾರೆ. ಇಂತಹ ಸನ್ನಿವೇಶಗಳಿಂದ ಸುಖವನ್ನ ನಿರೀಕ್ಷಿಸ್ತಾರೆ. ಅಂದ್ರೆ ಆ ತನ್ನ ದೇಹ ಸಂಬಂಧಗಳಿಂದ ಅದಕ್ಕೆ ಕೆಲವೊಂದು ಸಲ ಹೇಗಿರುತ್ತೆ ಅಂತಂದ್ರೆ ಅವರ ಒಂದು ಪ್ರಾರಬ್ಧ ಕರ್ಮ ಹೇಗಿರುತ್ತೆ ಅಂದ್ರೆ ಅವರ ಒಂದು ದೇಹ ಸಂಬಂಧಿಕರು ಯಾರಿರ್ತಾರೆ ತುಂಬಾ ಅವರಿಗೆ ಹತ್ತಿರದವರು ಅವರಿಂದಲೇ ಅವ್ರಿಗೆ ಹೆಚ್ಚು ಕಷ್ಟಗಳು ನೋವುಗಳು ಇರುತ್ತೆ ಆದ್ರೂ ಕೂಡ ಅವರು ಅವರ ಸುಖವನ್ನ ಬಯಸ್ತಾರೆ. ಬದುಕನ್ನ ಕುರಿತ ಇಂತಹ ಕುರುಡು ಕಲ್ಪನೆಗಳಿಂದ ಅವರು ಪ್ರಾಪಂಚಿಕ ಸುಖದ ಮೂಲವನ್ನು ಮರೆತು ಬಿಡ್ತಾರೆ. ನಿಜವಾದ ಪ್ರಾಪಂಚಿಕ ಸುಖ ಅನ್ನುವಂಥದ್ದು ಎಲ್ಲಿರೋದು ಅಂದ್ರೆ ಭಗವಂತನ ಭಕ್ತಿ ಕಾರ್ಯದಲ್ಲಿ ಅಂತ ಹೇಳ್ತಾರೆ. ಭಗವಂತನಿಗೆ ಮಾಡುವಂತ ಭಕ್ತಿ ಸೇವೆಯ ಹೊರತುಪಡಿಸಿ ನಾವೆಲ್ಲರೂ ಕೂಡ ಬೇರೆ ನಮ್ಮ ಸ್ನೇಹಿತರ ನಮ್ಮ ಸಂಬಂಧಿಕರ ನಮ್ಮ ಮನೆಯವರ ಸೇವೆಯಲ್ಲಿ ತೊಡಗ್ತೀವಿ. ಆದ್ರೆ ಆ ಕ್ಷಣಿಕ ಸುಖ ಅನ್ನುವಂಥದ್ದು ಇರುತ್ತೆ ಅವ್ರಿಗೆ ನಾವು ಸೇವೆ ಮಾಡಿದಾಗ. ಆದ್ರೆ ಅದು ನಿರಂತರ ಸುಖವಾಗಿ ಇರೋದಕ್ಕೆ ಸಾಧ್ಯ ಇಲ್ಲ. ಒಂದು ನಾವು ಅವರನ್ನ ಕಳ್ಕೊತೀವಿ, ಇಲ್ಲ ನಾವೇ ಇಲ್ವಾಗ್ತೀವಿ, ಇಲ್ಲ ಅಂದ್ರೆ ಒಂದು ವೇಳೆ ನಾವು ಮಾಡಿದಕ್ಕೆ ನಾವು ಒಂಥರ ನಮಗೆ ಪಶ್ಚಾತ್ತಾಪ ಪಡುವಂತೆ ಅವರು ಕೂಡ ಮಾಡ್ತಾರೆ. ಅಂದ್ರೆ ನಾವು ಅವರನ್ನ ಸಂಪೂರ್ಣವಾಗಿ ಪಡಿಸೋದಕ್ಕೆ ಆಗ್ದಿರನೇ ಹೋಗ್ಬೋದು. ಆದ್ರೆ ನಿಜವಾದ ಸುಖ ಇರುವುದು ಭಗವಂತನ ಒಂದು ಸೇವೆಯಲ್ಲಿ ಮಾತ್ರ. ಅರ್ಜುನ ಇಲ್ಲಿ ಕ್ಷತ್ರಿಯರ ನೀತಿ ಸಂಹಿತೆಯನ್ನು ಮರೆತು ಬಿಟ್ಟಂತೆ ಕಾಣ್ತದೆ. ಅಂದ್ರೆ ಇಲ್ಲಿ ಅರ್ಜುನ ಭಕ್ತನಾಗಿ ಭಗವಂತನ ಒಂದು ಸೇವೆ ಮಾಡ್ಬೇಕು ಅನ್ನುವಂಥದ್ದು ಆ ಒಂದು ಮನಸ್ಥಿತಿಯಿಂದ ಅವನು ಹೊರಗಿದ್ದಾನೆ. ಆದ್ರೆ ಕೊನೆ ಪಕ್ಷ ಅವನು ಕ್ಷತ್ರಿಯನಾಗಿ ಅವನ ಒಂದು ಜವಾಬ್ದಾರಿನ ಅವನು ಮಾಡ್ಬೇಕು, ಅದನ್ನು ಇಲ್ಲಿ ಅವ್ನು ಮರೆತಂತೆ ಕಾಣ್ತಾ ಇದೆ. ಸೂರ್ಯಮಂಡಲವು ಬಹುಶಕ್ತಿಯಿಂದ ಕೂಡಿದ್ದು ಅದರ ಪ್ರಭೆಯು ಕಣ್ಣನ್ನು ಕೋರೈಸುತ್ತದೆ. ಇಂತಹ ಸೂರ್ಯಮಂಡಲವನ್ನು ಪ್ರವೇಶಿಸಲು ಇಬ್ಬರು ಅರ್ಹರು ಎಂದು ಹೇಳುತ್ತಾರೆ. ಕೃಷ್ಣನೇ ನೀಡಿದ ಆಜ್ಞೆಯಂತೆ ರಣಭೂಮಿಯಲ್ಲಿ ಸೈನ್ಯದ ಮುಂಚೂಣಿಯಲ್ಲಿ ಪ್ರಾಣಾರ್ಪಣೆ ಮಾಡುವವನು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಮುಡಿಪಾದ ಸನ್ಯಾಸಿ. ಅಂದ್ರೆ ಇಲ್ಲಿ ನಾವು ನೋಡ್ತೀವಿ 3 ರೀತಿಯ ಒಂದು ಸಾಕ್ಷಾತ್ಕಾರ ಇದೆ ಅಂತ. ನೆನಪಿದೆಯಾ ಯಾರಿಗಾದ್ರೂ ಯಾವ್ದೆಲ್ಲ 3 ರೀತಿಯ ಸಾಕ್ಷಾತ್ಕಾರಗಳು? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಭಗವಾನ್ ಸಾಕ್ಷಾತ್ಕಾರ, ಬ್ರಹ್ಮನ್ ಸಾಕ್ಷಾತ್ಕಾರ, ಪರಮಾತ್ಮನ ಸಾಕ್ಷಾತ್ಕಾರ. ಹಾ ಮಾತಾಜಿ. ಈಗ ಬ್ರಹ್ಮನ್ ಸಾಕ್ಷಾತ್ಕಾರ ಅಂದ್ರೆ ಏನಂತ ತಿಳ್ಕೊಂಡಿದ್ವಿ ಮಾತಾಜಿ? ಅಂದ್ರೆ ಮಾತಾಜಿ ಅದಷ್ಟು ನೆನಪಾಗ್ತಾ ಇಲ್ಲ ಮಾತಾಜಿ. ಹಾ, ಅಂದ್ರೆ ಸೂರ್ಯನಿಗೆ ಹೋಲಿಸಿ ಒಂದು ಸಾದೃಶ್ಯವನ್ನ ಕೊಡ್ತಾರೆ. ಸೂರ್ಯನ ಒಂದು ಹೌದು ಬೆಳಕು, ಮಾತಾಜಿ. ಆ ಬೆಳಕು ಬಂದು ಬ್ರಹ್ಮಜ್ಯೋತಿ. ಮತ್ತೆ ಅಲ್ಲಿ ಸೂರ್ಯ ಮಂಡಲ ಅನ್ನುವಂಥದ್ದಿದೆ, ಆ ಒಂದು ಸೂರ್ಯ ಗ್ರಹ ಅನ್ನುವಂಥದ್ದಿದೆ. ಅಲ್ಲಿ ಅದನ್ನ ಇಲ್ಲಿ ನಾವು ಸಂಸ್ಕೃತದಲ್ಲಿ ಗ್ರಹ ಅಂತ ಕರಿತೀವಿ. ಗ್ರಹ ಅಂತಂದ್ರೆ ಎಲ್ಲ ಆಕಾಶಕಾಯಗಳು. ಗ್ರಹ ಅಂತಂದ್ರೆ ಚಲನೆಯಲ್ಲಿ ಇರುವಂತವು ಅಂತ ಗ್ರಹಿಸುವಂಥದ್ದು. ಇಲ್ಲಿ ನಾವೇನು ಭೌತಿಕ ಜ್ಞಾನ ಪಡೆಯುವಾಗ ತಿಳ್ಕೊತೀವಿ ಪ್ಲಾನೆಟ್ಸ್ ಅಥವಾ ಸ್ಟಾರ್ಸ್ ಅಂತ, ಆ ರೀತಿ ಅಂತಹ ಒಂದು ಶಬ್ದಗಳಲ್ಲಿ ಹೇಳ್ತಾ ಇರುವಂತದ್ದನ್ನ. ಸೂರ್ಯ ಗ್ರಹ ಅಥವಾ ಸೂರ್ಯಮಂಡಲ ಅಂತಂದ್ರೆ ಅದೊಂದು ಆಕಾಶಕಾಯ. ಅಲ್ಲಿ ಏನು ಆ ಮಂಡಲ ಇದೆ ಅದನ್ನ ಪರಮಾತ್ಮ ಸಾಕ್ಷಾತ್ಕಾರ ಅಂತಕ್ಕೆ ಹೋಲಿಸ್ತಾರೆ. ಆದ್ರೆ ಆ ಒಂದು ಸೂರ್ಯಮಂಡಲವನ್ನ ನಡೆಸ್ತಾ ಇರುವಂತವ್ರು. ಈಗ ಈ ಭೂಮಿಗೆ ಒಬ್ಬ ಚಕ್ರವರ್ತಿ ಇದ್ರೆ ಅವನನ್ನ, ಅಂದ್ರೆ ಅನೇಕ ಜನ ಚಕ್ರವರ್ತಿಗಳು ಬಂದು ಹೋಗಿದ್ದಾರೆ. ಯುಧಿಷ್ಠಿರ ಮಹಾರಾಜ, ನಂತರ ಅವನ ಮೊಮ್ಮಗ ಪರೀಕ್ಷಿತ ಮಹಾರಾಜ, ಇವರೆಲ್ಲರೂ ಕೂಡ ಚಕ್ರವರ್ತಿಗಳು. ಅಂದ್ರೆ ಭೂಮಿಗೆ ಅವರು ಒಡೆಯರಾಗಿ ಇದ್ರು. ಹಾಗೆ ಸೂರ್ಯಮಂಡಲಕ್ಕೆ ಒಬ್ಬ ಇದ್ದಾನೆ, ಅವನನ್ನ ವಿವಸ್ವಾನ್ ಅಂತ ಕರೀತಾರೆ. ಹಾಗೆ ಒಂದು ಸಾದೃಶ್ಯವನ್ನ ಕೊಟ್ಟು ಪ್ರಭುಪಾದರು ನಮಗೆ ತಿಳಿಸ್ಕೊಡ್ತಾರೆ ಹೇಗೆ ಸಾಕ್ಷಾತ್ಕಾರ ಅನ್ನುವಂಥದ್ದು. ಅಂದ್ರೆ ಭಗವಂತನ ದೇಹದಿಂದ ಕೋರೈಸುವ ಒಂದು ಪ್ರಜ್ವಲಿಸುವ ಒಂದು ಬೆಳಕಿದೆ, ಅವನಿಂದ ಬರುವಂತಹ ಬೆಳಕು. ಅದನ್ನೇ ನಾವು ಬ್ರಹ್ಮ ಜ್ಯೋತಿ ಅಂತ ಕರಿತೀವಿ. ನಂತರ ಬರುವಂತದ್ದು ಪರಮಾತ್ಮ, ನಮ್ಮೆಲ್ಲರ ಹೃದಯದಲ್ಲಿ ಇರುವಂತವನು. ನಂತರ ನಾವು ಭಗವಾನ್ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ. ಭಗವಾನ್ ಸಾಕ್ಷಾತ್ಕಾರ ಅಂದ್ರೆ ಭಗವಂತ ಅವನು ಬರೀ ಬೆಳಕಲ್ಲ, ಅವನು ಬರೀ ನಮ್ಮ ಹೃದಯದಲ್ಲಿಲ್ಲ, ಅವನು ವ್ಯಕ್ತಿ ರೂಪದಲ್ಲಿ ಅವನು ಇದ್ದಾನೆ. ಅವನು ಭಗವಂತನ ಧಾಮದಲ್ಲಿ ಅವನು ಇದ್ದಾನೆ, ಅವನೇ ಕೃಷ್ಣ ಅಂತ. ಹಾಗೆ ಇಲ್ಲಿ ಯಾರೆಲ್ಲ ಏನಂತ ಹೇಳ್ತಾರೆ, ಯುದ್ಧದಲ್ಲಿ ಮಡಿದರೆ ಸ್ವರ್ಗ ಅಂತ, ಆ ರೀತಿ ಯುದ್ಧದಲ್ಲಿ ಯಾರು ಸಾಯ್ತಾರೆ ಅಂತವ್ರು, ಮತ್ತೆ ಆಧ್ಯಾತ್ಮಿಕವಾಗಿ ಬೆಳವಣಿಗೆಯನ್ನ ಪಡೆದಿದ್ದಾರೆ, ಅಂದ್ರೆ ಆಧ್ಯಾತ್ಮಿಕವಾಗಿ ಪ್ರಗತಿಯನ್ನು ಹೊಂದಿರುವಂತಹ ಸನ್ಯಾಸಿಗಳು ಅಂತವ್ರು ಮಾತ್ರ ಈ ಒಂದು ಸಾಯುಜ್ಯ ಮೋಕ್ಷವನ್ನ, ಅಂದ್ರೆ ಭಗವಂತನಲ್ಲಿ ಆಗುವಂತಹ ಒಂದು ಸ್ಥಿತಿಯನ್ನ ಹೊಂದುತ್ತಾರೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅರ್ಜುನ ತನ್ನ ಬಂಧುಗಳನ್ನ ಕೊಲ್ಲುವುದಿರಲಿ, ಶತ್ರುಗಳನ್ನು ಕೊಲ್ಲಲು ಸಿದ್ಧನಾಗಿಲ್ಲ. ಅಂದ್ರೆ ಅವನಿಗೆ ಈ ಒಂದು ಪರಿಸ್ಥಿತಿ ಯಾವ ರೀತಿ ಇದೆ ಅಂದ್ರೆ ಅವನಿಗೆ ಅವನ ಬಂಧುಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ. ಇವಾಗ ಅವ್ನಿಗಾಗಿರುವಂತಹ ಒಂದು ಮನಸ್ಥಿತಿಯಲ್ಲಿ ಅವನು ಅವನ ಬಂಧುಗಳನ್ನಲ್ಲ,
ಶತ್ರುಗಳನ್ನು ಕೂಡ ಕೊಲ್ಲೋಕೆ ಅವನು ಈಗ ರೆಡಿ ಇಲ್ಲ. ಕ್ಷತ್ರಿಯನಾಗಿ ಅವನು ಶತ್ರುಗಳನ್ನ ಸಂಹಾರ ಮಾಡ್ಬೇಕು, ಅದನ್ನು ಕೂಡ ಈಗ ಅವನು ಮರ್ತಿದ್ದಾನೆ. ಯಾವ ರೀತಿ ಅಂತಂದ್ರೆ ಇಲ್ಲಿ ಅದಕ್ಕೆ ಇನ್ನೊಂದು ಸಾದೃಶ್ಯವನ್ನ ಪ್ರಭುಪಾದರು ಕೊಡ್ತಾ ಇದ್ದಾರೆ. ಯಾರಿಗೆ ಹಸಿವಿಲ್ವೋ ಅವ್ರು ಅಡ್ಗೆ ಮಾಡೋದಿಲ್ಲ ಅಂತ. ಹಾಗೆ ಇಲ್ಲಿ ಅರ್ಜುನನಿಗೆ ಬಂಧುಗಳನ್ನ ಕೊಲ್ಲೋದ್ರಲ್ಲಿ ತನಗೆ ಸುಖ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಅದರಿಂದ ಅವನಿಗೆ ಯುದ್ಧ ಮಾಡೋದಕ್ಕೆ ಇಷ್ಟ ಆಗ್ತಾ ಇಲ್ಲ ಅಂತ. ಈಗ ಅವನು ಕಾಡಿಗೆ ಹೋಗಿ ನಿರಾಶೆಯಿಂದ, ಅಂದ್ರೆ ಅವ್ನಿಗೆ ಏನ್ ಅನ್ನಿಸ್ತಿದೆ ಅಂದ್ರೆ, ನಾ ಎಲ್ಲವನ್ನು ಕೂಡ ಬಿಟ್ಟು ಆ ಕಾಡಿನಲ್ಲಿ ಹೋಗಿ ಏಕಾಂತದಲ್ಲಿ ಒಬ್ಬನೇ ಇದ್ರು ಕೂಡ ಪರವಾಗಿಲ್ಲ. ಅಂದ್ರೆ ಅವರು ಜೀವನ ಪರ್ಯಂತ ಅದನ್ನೇ ಮಾಡಿದ್ರು, ಹುಟ್ಟಿದ್ದು ಕೂಡ ಕಾಡಿನಲ್ಲಿ ಪಾಂಡು ಮಹಾರಾಜನಿಗೆ. ಮತ್ತೆ ಅವ್ರ ಕೊನೆಯಲ್ಲಿ ಆ, ವಾಪಸ್ ಬರ್ತಾರೆ ಹಸ್ತಿನಾಪುರಕ್ಕೆ. ಅಲ್ಲಿ ಅವರಿಗೆ ವಿಷವನ್ನ ಉಣಿಸ್ತಾನೆ. ನಂತರ ಆ ಅವರು ಮತ್ತೆ ಹೋಗ್ತಾರೆ, ಅಂದ್ರೆ ದ್ರೋಣಾಚಾರ್ಯರ ಹತ್ರ ಅವರು ವಿದ್ಯೆ ಕಲಿಯಕ್ಕೆ ಹೋಗ್ತಾರೆ. ಮತ್ತೆ ವಾಪಸ್ ಬಂದ್ಮೇಲೆ ಅವ್ರಿಗೆ ಅರಗಿನ ಮನೆಯಲ್ಲಿ ಸುಡೋ ಪ್ರಯತ್ನ ಮಾಡ್ತಾರೆ. ಅದಾದ್ಮೇಲೆ ದ್ರೌಪದಿಯ ಒಂದು ಮದುವೆ ಆದ್ಮೇಲೆ ಏನ್ ಮಾಡ್ತಾರೆ, ಅವರು ಅವ್ರಿಗೆ ರಾಜ್ಯವನ್ನು ವಾಪಸ್ ಕೊಡ್ಬೇಕು ಅಂದಾಗ ಕಾಂಡವವನ್ನ ಕೊಡ್ತಾರೆ. ಅಲ್ಲಿ ಅವ್ರಿಗೆ ಅಸೂಯೆ ಉಂಟಾಗಿ ಅವರನ್ನ 12 ವರ್ಷ ಕಾಡಿಗೆ ಕಳಿಸಿ 1 ವರ್ಷ ಅಜ್ಞಾತವಾಸಕ್ಕೆ ಕಳಿಸ್ತಾರೆ. ಇದೆಲ್ಲ ಕಾಡಿನಲ್ಲೇ ಅವ್ನ ಜೀವನ ಪರ್ಯಂತ ಕಳೆದಿದ್ದಾರೆ ಪಾಂಡವರು. ತಿರುಗಿ ಅವ್ನಿಗೆ ಅದೇ ಅನಿಸ್ತಿದೆ, ಈ ಯುದ್ಧ ಮಾಡಿ ನಾನು ಏನ್ ಪಡೀಲಿ, ನಾನ್ ಮತ್ತೆ ಕಾಡಿಗೆ ಹೋಗು ಅಂದ್ರೆ ಹೋಗ್ಬಿಡ್ತೀನಿ, ನನಗೆ ಬೇಡ ಇದು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಆದ್ರೆ ಕ್ಷತ್ರಿಯನಾದವನು ಜೀವನೋಪಾಯಕ್ಕಾಗಿ ಬೇರೆ ಯಾವ ವೃತ್ತಿಯನ್ನು ಅನುಸರಿಸಲು ಸಾಧ್ಯವಿಲ್ಲ. ಅಂದ್ರೆ ಕ್ಷತ್ರಿಯ ಅಂದ್ರೆ ಈ ವರ್ಣಾಶ್ರಮ ಧರ್ಮದ ಪ್ರಕಾರ ಕ್ಷತ್ರಿಯ ಅಂತಂದ್ರೆ ಅವನು ಪ್ರಜೆಗಳ ರಕ್ಷಣೆ ಮಾಡ್ಬೇಕು, ಧರ್ಮದ ರಕ್ಷಣೆ ಮಾಡ್ಬೇಕು. ಅವನಿಗೆ ಬೇರೆ ಯಾವುದೇ ಕೆಲಸ ಇಲ್ಲ, ಬೇರೆ ಯಾವುದೇ ವೃತ್ತಿ ಅನ್ನೋದು ಇಲ್ಲ. ಆ ಒಂದು ಕೆಲಸವನ್ನ, ಅಂದ್ರೆ ಕ್ಷತ್ರಿಯನಾಗಿ ಅವನು ರಾಜ್ಯಭಾರ ಮಾಡ್ಬೇಕಂದ್ರೆ ಅವನಿಗೆ ರಾಜ್ಯ ಬೇಕು. ಈಗ ಅರ್ಜುನನ ಹತ್ರ ರಾಜ್ಯ ಇಲ್ಲ, ಅದನ್ನ ಅವನು ದುರ್ಯೋಧನ ಕಸಿದ್ಕೊಂಡಿದ್ದಾನೆ. ಈಗ ಅವನು ಅದನ್ನ ವಾಪಸ್ ಪಡಿಲೇಬೇಕು. ಆದ್ರೆ ಇಲ್ಲಿ ಯುದ್ಧ ಒಂದೇ ಮಾರ್ಗ ಆಗ್ತಾ ಇದೆ ಅದನ್ನ ವಾಪಸ್ ಪಡೆಯೋದಕ್ಕೆ. ಅವರು ಹೋಗಿ ಈಗಾಗ್ಲೇ ಕೃಷ್ಣ ಕೂಡ ಆ ಒಂದು ಸಂಧಾನಕ್ಕೆ ಹೋಗಿದ್ದಾನೆ, ಆದ್ರೆ ಅವರು ಒಪ್ಕೊಂಡಿಲ್ಲ. ಈಗ ಯುದ್ಧವನ್ನ ಬಿಟ್ಟು ಬೇರೆ ಯಾವುದೇ ದಾರಿ ಇಲ್ಲ. ಆದ್ರೆ ಈಗ ಅರ್ಜುನನಿಗೆ ಯುದ್ಧ ಮಾಡೋದಕ್ಕೆ ಇಷ್ಟ ಇಲ್ಲ. ಆದ ಕಾರಣ ಅವನು ಒಬ್ಬೊಂಟಿಯಾಗಿ ಕಾಡಿನಲ್ಲಿ ಮತ್ತೆ ಹೋಗಿ ನಾನು ಇದ್ದು ಬಿಡ್ತೀನಿ, ನನ್ಗೆ ಇದು ಯಾವ್ದು ಬೇಡ ಅನ್ನೋಂತ ಮನಸ್ಥಿತಿಗೆ ಬರ್ತಾ ಇದ್ದಾನೆ. ಹರೇ ಕೃಷ್ಣ. ಶ್ಲೋಕ 32ರಿಂದ 35. ಕಿಂ ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ಜೀವಿತೇನ ವಾ ಯೇಷಾಂ ಮರ್ತ್ಯೇ ಕಾಂಕ್ಷಿತಂ ನೋ ರಾಜ್ಯಂ ಭೋಗಾಸುಖಾನಿ ಚ. ಹರೇ ಕೃಷ್ಣ. ನಾನು ಓದುವ ಮಾತಾಜಿ. ಓದಿ ಮಾತಾಜಿ. किं नो राज्येन गोविन्द किं भोगैर्जीवितेन वा येषामर्थे काङ्क्षितं नो राज्यं भोगासुखानि च त इमेव स्थिता युद्धे प्राणस्य धनानि च आचार्यः पितरः पुत्रः सतैव च पितामहः मातुला शुशुरा पौत्रा शाला सम्बन्धिनस्तदा एतानन्तमिच्छामि घ्नतोऽपि मधुसूदनाम् अपि त्रैलोक्य राज्यस्य हेतो किं नो मही कृते निहत्य दातराश्चालना का प्रीति स्या जनार्दन. हरे कृष्ण. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಅನುವಾದ ಪ್ರಭುಪಾದರಿಗೆ ಜಯವಾಗ್ಲಿ. ಹೇ ಗೋವಿಂದ. ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇ ಗೋವಿಂದ, ಯಾರಿಗೋಸ್ಕರ ನಾವು ರಾಜ್ಯವನ್ನು, ಸುಖವನ್ನು ಮತ್ತು ಬದುಕನ್ನು ಸಹ ಬಯಸುತ್ತೇವೆಯೋ ಅವರೇ ನಮ್ಮ ವಿರುದ್ಧವಾಗಿ ಯುದ್ಧಕ್ಕೆ ಸನ್ನದ್ಧರಾಗಿರುವಾಗ ಅವುಗಳಿಂದ ಏನು ಪ್ರಯೋಜನ? ಹೇ ಮಧುಸೂದನ, ಆಚಾರ್ಯರು, ಪಿತರು, ಪುತ್ರರು, ಪಿತಾಮಹರು, ಸೋದರ ಮಾವಂದಿರು, ಮೊಮ್ಮಕ್ಕಳು, ಭಾವಮೈದುನರು ಮತ್ತು ಇತರ ಬಂಧುಗಳು ನಮ್ಮ ರಾಜ್ಯಗಳನ್ನು, ಧನವನ್ನು ತ್ಯಜಿಸಲು ಸಿದ್ಧರಾಗಿ ನನ್ನ ಮುಂದೆ ನಿಂತಿದ್ದಾರೆ. ಅವರು ನನ್ನ ಕೊಲ್ಲಬಹುದು, ಆದರೂ ಅವರನ್ನು ಕೊಲ್ಲಲು ನಾನೇಕೆ ಅಪೇಕ್ಷಿಸಬೇಕು? ಹೇ ಜನಾರ್ದನ, ಈ ಭೂಮಿಯ ಮಾತಿರಲಿ, 3 ಲೋಕಗಳನ್ನು ನನಗೆ ಕೊಡುವುದಾದರೂ ನಾನು ಇವರೊಡನೆ ಯುದ್ಧ ಮಾಡಲು ಸಿದ್ಧನಾಗಿಲ್ಲ. ಧೃತರಾಷ್ಟ್ರನ ಮಕ್ಕಳನ್ನು ಕೊಂದು ನಮಗೆ ಯಾವ ಸಂತೋಷ ಬಂದಿತು? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಹೇಳ್ತಾ ಇದ್ದಾನೆ, ನನಗೆ ರಾಜ್ಯ ಅಲ್ಲ 3 ಲೋಕ ಕೊಟ್ರು ಕೂಡ ನನ್ನ ಸ್ವಜನ ಮೋಹ ಅನ್ನುವಂಥದ್ದು, ನನ್ನ ಬಂಧುಗಳನ್ನ ನಾನು ಕೊಲ್ಲೋದಿಲ್ಲ. ಅವರನ್ನ ಕೊಂದು ನನಗೆ ಈ ಯುದ್ಧದಲ್ಲಿ ಏನು ಪಡ್ಕೊಳ್ಳೋಕೆ ಸಾಧ್ಯ? ಎಲ್ಲರೂ ಯಾರ ಜೊತೆ ನಮ್ಮ ಸಂತೋಷವನ್ನ ಹಂಚ್ಕೊಳ್ತೀವಿ? ಅಂದ್ರೆ ನಾವು ಏನಾದ್ರೂ ಒಂದು ವಿಶೇಷವಾದ ಒಂದು ಸಾಧನೆ ಮಾಡಿದಾಗ, ಅಥವಾ ಒಂದು ಏನನ್ನಾದ್ರೂ ಸಂದರ್ಭಗಳು, ಅಂದ್ರೆ ಗೃಹ ಪ್ರವೇಶ ಮಾಡ್ತೀವಿ, ಅಥವಾ ಮನೆಯಲ್ಲಿ ಏನೋ ಒಂದು ವಿಶೇಷ ದಿನಗಳಿದ್ದಾಗ ನಾವು ನಮ್ಮ ಸ್ನೇಹಿತರು, ನಮ್ಮ ಸಂಬಂಧಿಕರು ಅವರ ಜೊತೆಯಲ್ಲಿ ನಮ್ಮ ಸಂತೋಷವನ್ನ ಹಂಚ್ಕೋತೀವಿ. ಈಗ ರಾಜ್ಯವನ್ನ ಗೆದ್ದ ಮೇಲೆ
ಇವ್ರು ಯಾರು ಇರೋದಿಲ್ಲ, ಇವರನ್ನೆಲ್ಲ ಕೊಂದು ನಾನು ಅದನ್ನ ಪಡ್ಕೊಂಡ್ಮೇಲೆ ಮತ್ತೆ ಈ ಸುಖವನ್ನ ನಾನು ಯಾರ ಜೊತೆ ಹಂಚ್ಕೊಳ್ಳಿ, ನನಗೆ ಇಂತಹ ಒಂದು ಜಯ ಅದು ಬೇಡವೇ ಬೇಡ. ಆ ರಾಜ್ಯ ಏನು 3 ಲೋಕ ಕೊಟ್ರು ನನಗಿದು ಬೇಡ ಅಂತ ಹೇಳಿ ಹೇಳ್ತಾ ಇದ್ದಾನೆ ಭಾವಾರ್ಥ. ಪ್ರಭುಪಾದರಿಗೆ ಜಯವಾಗ್ಲಿ. ಅಂದ್ರೆ ಕೃಷ್ಣನು ಗೋವುಗಳ ಮತ್ತೆ ಇಂದ್ರಿಯಗಳ ಸಂತೋಷಗಳಿಗೆ ಕಾರಣನು, ಅಂದ್ರೆ ಆದ ಕಾರಣ ಅವನನ್ನ ಗೋವಿಂದ ಅಂತ ಕರೀತಾರೆ ಅಂತ ನಾವು ನಿನ್ನೆ ಒಂದು ಅಧ್ಯಾಯ ಅಂದ್ರೆ ತರಗತಿಯಲ್ಲಿ ನೋಡಿದ್ವಿ. ಈ ಅರ್ಥವತ್ತಾದ ಪದಗಳನ್ನು ಬಳಸಿ ಇಂದ್ರಿಯಗಳಿಗೆ ಯಾವುದು ತೃಪ್ತಿಯನ್ನು ಕೊಡಬಲ್ಲದು ಎನ್ನುವುದನ್ನು ಕೃಷ್ಣನು ಅರ್ಥ ಮಾಡಿಕೊಳ್ಳಬೇಕು ಎಂದು ಅರ್ಜುನನು ಸೂಚಿಸುತ್ತಾನೆ. ಅಂದ್ರೆ ನನ್ನ ಗೋವಿಂದ ಅಂತ ಯಾಕೆ ಸಂಬೋಧನೆ ಮಾಡ್ತಾ ಇದ್ದಾನೆ ಅಂದ್ರೆ, ನೀನು ಇಂದ್ರಿಯಗಳಿಗೆ ಸಂತೋಷವನ್ನ ಕೊಡುವಂತವನು, ಗೋವುಗಳಿಗೆ ಸಂತೋಷವನ್ನು ಕೊಡುವಂತವನು. ಅಂದ್ರೆ ಇಲ್ಲಿ ಅವನು ಭಿನ್ನವಿಸ್ಕೋತಾ ಇದ್ದಾನೆ ಕೃಷ್ಣನ ಹತ್ರ. ಕೃಷ್ಣ ಅವ್ನಿಗೆ ಹೇಳಿಲ್ಲ ನೀನು ಯುದ್ಧ ಮಾಡು ಅಂತ. ಆದ್ರೆ ಇಲ್ಲಿ ಕೃಷ್ಣ ಇಲ್ಲಿವರೆಗೂ ಏನೋ ಮಾತೇ ಆಡ್ತಾ ಇಲ್ಲ, ಆದ್ರೂ ಕೃಷ್ಣನ ಹತ್ರ ಅವನು ಹೇಳ್ತಾ ಇದ್ದಾನೆ, ನೀನ್ ಗೋವಿಂದನಲ್ವಾ, ನೀನ್ ಎಲ್ಲರಿಗೂ ಸಂತೋಷ ಕೊಡೋನಲ್ವಾ, ಇಂತಹ ಒಂದು ಯುದ್ಧ ಮಾಡಿ ಸಾವು ನೋವುಗಳು ಬರುವಂತಹ ಯುದ್ಧ ಯಾಕೆ ಬೇಕು ಹೇಳು, ನೀನೇ ಹೇಳು, ನನ್ಗೆ ಇಂತಹ ಆನಂದವನ್ನೇ ಕೊಡದೇ ಇರುವಂತಹ ಯುದ್ಧ ನನಗೆ ಬೇಡ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ಗೋವಿಂದನ ಇಂದ್ರಿಯಗಳನ್ನು ತೃಪ್ತಿಗೊಳಿಸಲು ಪ್ರಯತ್ನಿಸಿದರೆ ನಮ್ಮ ಪ್ರಯತ್ನವಿಲ್ಲದೆಯೇ ನಮ್ಮ ಇಂದ್ರಿಯಗಳು ತೃಪ್ತಿ ಹೊಂದುತ್ತವೆ. ಅಂದ್ರೆ ನಾವು ನಿಜವಾಗ್ಲೂ ಕೂಡ ಎಲ್ಲರೂ ಕೂಡ ಇಂದ್ರಿಯ ಭೋಗವನ್ನ ಬಯಸ್ತೀವಿ, ಆದ್ರೆ ಇಂದ್ರಿಯ ಭೋಗವನ್ನ ಬಯಸೋದಕ್ಕಾಗಿ ನಾವು ಎಷ್ಟು ಪ್ರಯತ್ನ ಪಟ್ಟರು ಕೂಡ ನಮ್ಗೆ ಅದರಲ್ಲಿ ತೃಪ್ತಿ ಅನ್ನೋದು ಸಿಗೋದಿಲ್ಲ. ಅಂದ್ರೆ ನಿಜವಾದ ತೃಪ್ತಿ ಹೇಗೆ ಅಂತಂದ್ರೆ ಮರದ ಬೇರಿಗೆ ನೀರೆರಿಯುವುದರಿಂದ ಸಿಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಮರದ ಬೇರು ಯಾವುದು ಅಂದ್ರೆ ಭಗವಂತ ಸ್ವತಃ ಕೃಷ್ಣನನ್ನ ಯಾರು ತೃಪ್ತಿ ಪಡಿಸ್ತಾರೆ ಅವರು ಯಸ್ಮಿನ್ ತುಷ್ಟೇ ಜಗತ್ತುಷ್ಟ, ಅವನನ್ನ ತೃಪ್ತಿಪಡಿಸಿದ್ರೆ ಎಲ್ಲರೂ ಕೂಡ ಸಂತೃಪ್ತರಾಗ್ತಾರೆ. ಅದನ್ನ ಬಿಟ್ಟು ನಾವು ಇನ್ನೊಂದು ಪ್ರಯತ್ನ ಪೂರ್ವಕವಾಗಿ ನಮ್ಮ ಇಂದ್ರಿಯಗಳನ್ನು ಅಥವಾ ನಮ್ಮ ಬಂಧು ಬಾಂಧವರ ಇಂದ್ರಿಯಗಳನ್ನು ತೃಪ್ತಿಪಡಿಸುವ ಪ್ರಯತ್ನದಲ್ಲಿ ತೊಡಗಿದ್ರೆ ಅದು ವಿಫಲವಾಗುತ್ತೆ ಅನ್ನೋದನ್ನ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಅಂದ್ರೆ ದೇವರು ಕೂಡ ಅಂದ್ರೆ ಎಲ್ಲಾ ಜೀವಿಗಳಿಗೂ ಅವರವರ ಒಂದು ಯೋಗ್ಯತೆಗೆ ಅನುಗುಣವಾಗಿ ಇಂದ್ರಿಯಗಳಿಗೆ ತೃಪ್ತಿ ಅನ್ನೋದನ್ನ ಕೊಡ್ತಾನೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಅವರು ಹಂಬಲಿಸಿದಷ್ಟು ತೃಪ್ತಿಯನ್ನು ಕೊಡೋದಿಲ್ಲ, ಯಾರಿಗೆ ಎಷ್ಟು ಕೊಡ್ಬೇಕು ಅಂತಿದೆ ಅಷ್ಟನ್ನೇ ಕೊಡ್ತಾನೆ. ಅವರು ಇಚ್ಛೆ ಪಟ್ಟಷ್ಟು ಎಲ್ಲರಿಗೂ ಸಿಗೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ದಾರಿಯನ್ನು ಹಿಡಿದರೆ ಎಂದರೆ ತನ್ನ ಇಂದ್ರಿಯಗಳ ತೃಪ್ತಿಯನ್ನು ಬಯಸದೆ ಗೋವಿಂದನ ಇಂದ್ರಿಯಗಳನ್ನು ತೃಪ್ತಿಪಡಿಸಲು ಪ್ರಯತ್ನಿಸಿದರೆ ಆಗ ಗೋವಿಂದನ ಕೃಪೆಯಿಂದ ಜೀವಿ ಎಲ್ಲಾ ಬಯಕೆಗಳು ಈಡೇರುತ್ತವೆ. ಅಂದ್ರೆ ಅವನ ಒಂದು ಪ್ರಯತ್ನ ತನ್ನ ಇಂದ್ರಿಯಗಳನ್ನು ತೃಪ್ತಿಪಡಿಸ್ಕೊಳ್ಳೋದ್ರಲ್ಲಿ ಅವನು ಪ್ರಯತ್ನ ಪಟ್ಟಾಗ ಅವನ ಒಂದು ಶಕ್ತಿ ಎನ್ನುವಂಥದ್ದು ಪರಿಮಿತ ಆಗುತ್ತೆ. ಅಂದ್ರೆ ಅದು ಒಂದು ಲಿಮಿಟೆಡ್ ಆಗುತ್ತೆ. ಆದ್ರೆ ಯಾವಾಗ ಭಗವಂತನ ಒಂದು ಇಚ್ಛೆಗಳನ್ನ ಈಡೇರಿಸುವ ಒಂದು ಪ್ರಯತ್ನದಲ್ಲಿ ತೊಡಗ್ತಾನೆ ಆಗ ತಂತಾನೆ ಅವನ ಎಲ್ಲಾ ಇಚ್ಛೆಗಳು ಈಡೇರುತ್ತೆ, ಅವನ ಎಲ್ಲಾ ಬಯಕೆಗಳು ಈಡೇರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ತನ್ನ ಕುಲದ ಮತ್ತು ಕುಟುಂಬದ ಸದಸ್ಯರ ವಿಷಯದಲ್ಲಿ ಅರ್ಜುನನಿಗೆ ಇರುವ ಗಾಢವಾದ ಪ್ರೀತಿ ಇಲ್ಲಿ ವ್ಯಕ್ತ ಆಗ್ತಾ ಇದೆ. ಅವನು ಯುದ್ಧ ಮಾಡೋದಕ್ಕೆ ಸಿದ್ಧನಿಲ್ಲ. ಅಂದ್ರೆ ಯಾರಿಗೇ ಆದ್ರೂ ಕೂಡ ಆ ಒಂದು ಸಂಪತ್ತು ಏನಾದ್ರೂ ಅವರು ಸಾಧನೆ ಮಾಡಿದಾಗ ಅದನ್ನ ತನ್ನ ಬಂಧು ಮಿತ್ರರ ಜೊತೆಯಲ್ಲಿ ಅವರು ತೋರಿಸ್ಕೋತಾರೆ. ಆದ್ರೆ ಇಲ್ಲಿ ಬಂಧು ಮಿತ್ರರೇ ಇರೋದಿಲ್ಲ. ಯುದ್ಧ ಆದ್ಮೇಲೆ ಅವನ ಸಾಧನೆ ಪರಿಪೂರ್ಣ ಆದ್ಮೇಲೆ ಅದನ್ನ ತೋರಿಸ್ಕೊಳಕ್ಕೆ ಯಾರು ಉಳಿಯೋದಿಲ್ಲ, ಎಲ್ಲರೂ ಕೂಡ ನಾಶ ಆಗ್ತಾರೆ. ಆದ ಕಾರಣ ಅವ್ರಿಗೆ ಈಗ ಅನ್ನಿಸ್ತಿದೆ ಯಾರಿಗೋಸ್ಕರ ಈ ಒಂದು ರಾಜ್ಯ, ಯಾರಿಗೋಸ್ಕರ ನಾನು ಇದನ್ನ ಪಡ್ಕೊಳ್ಳಿ, ಇದರಿಂದ ನನಗೆ ಯಾರಿಗೆ ಸಂತೋಷ ಆಗುತ್ತೆ, ಯಾರು ನನ್ನ ಸ್ನೇಹಿತರು, ಯಾರು ನನ್ನ ಬಂಧುಗಳು ಯಾರು ಇರೋದಿಲ್ಲ, ಎಲ್ಲರನ್ನ ಕಳ್ಕೊಂಡು ನಾ ಏನ್ ಮಾಡ್ಲಿ ಅಂತೇಳಿ ಯೋಚನೆ ಮಾಡ್ತಾ ಇದ್ದಾನೆ. ಇಲ್ಲಿ ಪ್ರಭುಪಾದರು ಇನ್ನೊಂದು ವಿಷಯವನ್ನ ಹೇಳ್ತಾ ಇದ್ದಾರೆ. ಅಲೌಕಿಕ ಬದುಕಾದರೂ ಸಂಪೂರ್ಣವಾಗಿ ಭಿನ್ನವಾದದ್ದು. ಭಕ್ತನಾದವನು ಭಗವಂತನ ಅಪೇಕ್ಷೆನ ಪೂರೈಸಲು, ಅಂದ್ರೆ ಯಾರು ಶುದ್ಧ ಭಕ್ತರಿರ್ತಾರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಭಗವಂತ ಅವನು ಇಚ್ಛಿಸಿದ್ರೆ ಅವ್ರು ಎಲ್ಲ ಒಂದು ಸಂಪತ್ತನ್ನು ಕೂಡ ಸ್ವೀಕಾರ ಮಾಡ್ತಾರೆ. ಆದ್ರೆ ಭಗವಂತ ಅವನು ಇಷ್ಟಪಡ್ಲಿಲ್ಲ ಅಂತಂದ್ರೆ ಅವ್ರಿಗೆ ಏನು ನೋಡ್ತೀವಿ, ಯಾರು ಕೃಷ್ಣನ ಸ್ನೇಹಿತ ಸುಧಾಮ ಬಡವನಾಗಿದ್ರು ಕೂಡ ಭಗವಂತನ ಪ್ರೀತಿಯಲ್ಲಿ ಕಡಿಮೆ ಇರೋದಿಲ್ಲ. ಹಾಗೆ ಭಗವಂತ ಇಷ್ಟಪಟ್ಟಿಲ್ಲ ಅಂತಂದ್ರೆ ಅವರು ಸುಧಾಮನ ಹಾಗೆ ಕೂಡ ಇರೋದಕ್ಕೆ ಒಪ್ಕೋತಾರೆ. ಆದ್ರೆ ಇಲ್ಲಿ ಅರ್ಜುನ ತನ್ನ ಬಂಧುಗಳನ್ನ ಕೊಲ್ಲೋದಕ್ಕೆ ಅವನಿಗೆ ಇಷ್ಟ ಇಲ್ಲ. ಅಂದ್ರೆ ಅವನಿಗೆ ತನ್ನದೇ ಒಂದು ಆಲೋಚನೆಗಳಲ್ಲಿ ಅವನಿದ್ದಾನೆ, ಭಗವಂತನ ಬಗ್ಗೆ ಅವನು ಯೋಚನೆ ಮಾಡ್ತಿಲ್ಲ. ಅಂದ್ರೆ ಅವರನ್ನ ಕೊಲ್ಲೋದು ಅಗತ್ಯವಾದರೆ ಕೃಷ್ಣನೇ ಕೊಲ್ಲಲಿ ಅಂತ ಅನ್ಕೋತಾ ಇದ್ದಾನೆ. ಕೃಷ್ಣನ ಮೇಲೆ ಎಲ್ಲ ಬಿಡ್ತಾ ಇದ್ದಾನೆ. ಅವರು ರಣಭೂಮಿಗೆ ಬರುವ ಮೊದಲೇ ಕೃಷ್ಣನು ಅವರನ್ನು ಕೊಂದಿದ್ದಾನೆ. ನಾವು ನೋಡ್ತೀವಿ 11ನೇ ಅಧ್ಯಾಯದಲ್ಲಿ ಕೃಷ್ಣ ಅವನಿಗೆ ತೋರಿಸ್ತಾನೆ ಆ ಒಂದು ಕಾಲ ಪುರುಷನಾಗಿ ಅವನು ಬರ್ತಾನೆ. ಆಗ ಅವನು ತೋರಿಸ್ತಾನೆ, ಹೇಳ್ತಾನೆ ನೀನೊಂದು ನಿಮಿತ್ತ ಮಾತ್ರ, ಇವರೆಲ್ಲರೂ ಕೂಡ ನನ್ನಿಂದ ಈಗಾಗ್ಲೇ ಹತರಾಗ್ಬಿಟ್ಟಿದ್ದಾರೆ, ಇವ್ರು ಯಾರು ಕೂಡ ಬದುಕುಳಿದು ಇಲ್ಲಿಂದ ಹೋಗೋದಿಲ್ಲ ಅಂತಲ್ಲಿ ಅವನು ಹೇಳ್ತಾನೆ. ಅದನ್ನೇ ಇಲ್ಲಿ ಪ್ರಭುಪಾದರು ನೆನಪಿಸ್ತಾ ಇದ್ದಾರೆ.
ಭಗವಂತನ ಸಹಜ ಭಕ್ತನಾದ ಅರ್ಜುನನಿಗೆ ದುಷ್ಕೃತ್ಯ ಮಾಡಿದ ತನ್ನ ದಾಯಾದಿಗಳು ಮತ್ತು ಸೋದರರಿಗೆ ಪ್ರತಿಕಾರ ಮಾಡಲು ಇಷ್ಟವಿರಲಿಲ್ಲ. ಅಂದ್ರೆ ಯಾರು ಭಕ್ತರಿರ್ತಾರೆ, ದೈವಿಗುಣ ಸಂಪನ್ನರು ಇರ್ತಾರೆ, ಅವ್ರು ಯಾವುದೇ ಒಂದು ದ್ವೇಷ ಭಾವನೆಯನ್ನ ಇಟ್ಕೊಳ್ಳೋದಿಲ್ಲ, ಪ್ರತಿಕಾರ ಅನ್ನೋದನ್ನ ಅವರಲ್ಲಿ ಇರೋದಿಲ್ಲ. ಅವರಿಗೆ ಎಷ್ಟೇ ಅನ್ಯಾಯ ಆದ್ರೂ ಕೂಡ ಇನ್ನೊಬ್ಬರಿಗೆ ಸಣ್ಣ ಪ್ರಮಾಣದ ನೋವು ಕೂಡ ಮಾಡೋದಕ್ಕೆ ಅವ್ರಿಗೆ ಮನಸ್ಸಿರೋದಿಲ್ಲ. ಆ ಒಂದು ಗುಣವನ್ನ ನಾವಿಲ್ಲಿ ನೋಡ್ತಾ ಇದ್ವಿ. ಆದ್ರೆ ಅವರೆಲ್ಲರೂ ಹತರಾಗ್ಬೇಕು ಅನ್ನೋದು ಭಗವಂತನ ಯೋಜನೆ. ಅವನು ಆಗ್ಲೇ ನಿರ್ಧಾರ ಮಾಡಿದ್ದಾನೆ. ಆದ್ರೆ ಯಾವಾಗ ಭಕ್ತನು ಅಂತಹ ಮನಸ್ಥಿತಿಯಲ್ಲಿ ಇರ್ತಾನೆ, ಅವನು ತನ್ನ ಶತ್ರುಗಳನ್ನು ಕೂಡ ಕ್ಷಮಿಸ್ಬಿಡ್ತಾನೆ. ಆದ್ರೆ ಭಗವಂತ ಕ್ಷಮಿಸೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಭಕ್ತ ಕ್ಷಮಿಸ್ಬಿಡ್ಬೋದು, ಆದ್ರೆ ಭಕ್ತನ ವಿಷಯದಲ್ಲಿ ಯಾರು ಅನ್ಯಾಯ ಮಾಡಿದ್ದಾರೆ ಅಂತವ್ರನ್ನ ಭಗವಂತ ಯಾವುದೇ ಕಾರಣಕ್ಕೂ ಅವನು ಕ್ಷಮಿಸೋದಿಲ್ಲ. ಇಲ್ಲಿ ಅದಕ್ಕಾಗಿ ಕೃಷ್ಣ ಅವರನ್ನ ಕೊಲ್ಲೋದಕ್ಕೆ ಸಂಕಲ್ಪ ಮಾಡಿದ್ದಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಶ್ಲೋಕ 36. ಹರೇ ಕೃಷ್ಣ. ಓದ್ಲ ಮಾತಾಜಿ. ಹಾ ಪ್ರಭುಜಿ. ಹರೇ ಕೃಷ್ಣ. ಪಾಪಮೇವಾಶ್ರಯೇದಸ್ಮಾನ್ ಅದ್ವೈತನಾಥಾನ ತಾಯಿನಃ ತಸ್ಮನ್ನಾಹ ವಯಂ ಅಂತುಂ ಧಾರ್ತರಾಷ್ಟ್ರಾನ್ ಸ ಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನಃ ಶ್ಯಾಮ ಮಾಧವ. ಅನುವಾದ. ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಇಂತಹ ಆಕ್ರಮಣಕಾರರನ್ನು ಕೊಂದರೆ ನಮಗೆ ಪಾಪವೇ ಘಟಿಸುತ್ತದೆ. ಆದ್ದರಿಂದ ಧೃತರಾಷ್ಟ್ರನ ಮಕ್ಕಳನ್ನು, ನಮ್ಮ ಸ್ನೇಹಿತರನ್ನು ನಾವು ಕೊಲ್ಲುವುದು ಸರಿಯಲ್ಲ. ಭಾಗ್ಯ ದೇವತೆಯ ಪತಿಯಾದ ಮಾಧವನೇ, ನಮ್ಮ ಬಂಧುಗಳನ್ನೇ ಕೊಂದು ನಾವು ಏನನ್ನು ಪಡೆಯುತ್ತೇವೆ? ನಾವು ಸುಖವಾಗಿರಲು ಹೇಗೆ ಸಾಧ್ಯ? ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಇಲ್ಲಿ ಆತತಾಯಿಗಳು ಅಂತ ಹೇಳ್ತಾ ಇದ್ದಾರೆ. ನಾವು ಲೆವೆಲ್ 1 ಅಲ್ಲೇ ಕೇಳಿದೀವಿ ಆತತಾಯಿಗಳು ಅಂದ್ರೆ ಯಾರು ಅಂತ. 6 ರೀತಿಯ ಒಂದು ಆ ದುರಾಕ್ರಮಣ ಮಾಡುವಂತವ್ರು ವೇದಗಳಲ್ಲಿ ಈ ಒಂದು ಉಲ್ಲೇಖ ಇದೆ. ಆ ರೀತಿ ನಡ್ಕೊಡೋರನ್ನ ಯಾರು ಬೇಕಾದ್ರೂ ಕೊಲ್ಬಹುದು, ಅದರಿಂದ ಯಾವುದೇ ಪಾಪ ಬರೋದಿಲ್ಲ ಅಂತ. ಯಾರೆಲ್ಲ ಆ 6 ರೀತಿಯ ಜನ ಅಂತಂದ್ರೆ ವಿಷ ಹಾಕುವವನು, ಗೊತ್ತಿಲ್ಲದ ಹಾಗೆ ಇನ್ನೊಬ್ಬರಿಗೆ ವಿಷ ಉಣಿಸುವಂತವನು, ಮತ್ತೆ ಇನ್ನೊಬ್ಬರ ಮನೆಗೆ ಬೆಂಕಿ ಹಚ್ಚುವವನು, ಮಾರಕ ಆಯುಧಗಳಿಂದ ಅವರ ಮೇಲೆ ಹಲ್ಲೆ ಮಾಡೋದು ಪ್ರಯತ್ನ ಮಾಡುವವನು, ಮತ್ತೆ ಇನ್ನೊಬ್ಬರ ಸಂಪತ್ತನ್ನ ಲೂಟಿ ಮಾಡೋದಕ್ಕೆ ಪ್ರಯತ್ನ ಮಾಡುವವನು, ಮತ್ತೊಬ್ಬನ ನೆಲವನ್ನ ವಶ ಮಾಡಿಕೊಳ್ಳುವವನು, ಮತ್ತೊಬ್ಬನ ಹೆಂಡತಿನೂ ಅಪಹರಿಸುವವನು. ಈ ಎಲ್ಲದನ್ನು ಕೂಡ ಈಗ ದುರ್ಯೋಧನ ಮಾಡಿದ್ದಾಗಿದೆ. ಅದಕ್ಕಾಗಿ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ, ಇಂತಹ ಆಕ್ರಮಣಕಾರರು ಅಂದ್ರೆ ಆತತಾಯಿಗಳನ್ನ ಕೂಡಲೇ ಕೊಲ್ಬೇಕು ಅಂತ ವೇದಗಳಲ್ಲಿ ಹೇಳಿದೆ. ಹಾಗೆ ಕೊಲ್ಲೋದ್ರಿಂದ ಪಾಪನೂ ಇಲ್ಲ ಅಂತ ಹೇಳ್ತಾ ಇದೆ. ಆದ್ರೆ ಅರ್ಜುನ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಆಕ್ರಮಣಕಾರರನ್ನು ಕೊಲ್ಲುವುದು ಸಾಮಾನ್ಯ ಮನುಷ್ಯನಿಗೂ ಯೋಗ್ಯಕರ. ಆದ್ರೆ ಅರ್ಜುನ ಸಾಮಾನ್ಯ ಮನುಷ್ಯ ಆಗಿರ್ಲಿಲ್ಲ. ಅವನದ್ದು ಸಂತ ಸದೃಶ ಸ್ವಭಾವ, ಒಂದು ಸಾಧು ಭಾವ ಅವನಲ್ಲಿ ಇದ್ದ ಕಾರಣ ಅವನು ಹೇಳ್ತಾ ಇದ್ದಾನೆ, ಇವರಿಗೆ ಬುದ್ಧಿ ಇಲ್ಲ, ಬುದ್ಧಿಗೇಡಿತನ ಮಾಡಿದ್ದಾರೆ. ಆದ್ರೆ ನಾವು ಅವರ ಹಾಗೇನೆ ಅಂಥದೇ ಒಂದು ರೀತಿಯಲ್ಲಿ ವರ್ತಿಸೋದು ಬೇಡ. ಅಂದ್ರೆ ಅವರಿಗೆ ನಮ್ಮನ್ನ ಕೊಲ್ಲೋದಕ್ಕೆ ಮನಸ್ಸಿದೆ, ಆದ್ರೆ ನನಗೆ ಅವರನ್ನ ಕೊಲ್ಲೋ ಮನಸ್ಸಿಲ್ಲ. ಆದ ಕಾರಣ ನಾನು ಅವ್ರನ್ನ ಯುದ್ಧ ಮಾಡಿ ಅವರನ್ನ ಸಾಯಿಸೋದಕ್ಕೆ ನನಗೆ ಇಷ್ಟ ಇಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಆದ್ರೆ ಇಂತಹ ಸಂತನ ಸ್ಥಿತಿ ಕ್ಷತ್ರಿಯನಿಗೆ ಅದು ಸರಿಯಾದ ಒಂದು ಮನಸ್ಥಿತಿ ಇಲ್ಲ. ಕ್ಷತ್ರಿಯನಾದವನು ಕರುಣೆ ಅನ್ನುವಂಥದ್ದು ಯಾವಾಗ ಶರಣಾಗತಿಗೆ ಬಂದಾಗ ಮಾತ್ರ ತೋರಿಸ್ತಾನೆ ಹೊರತು, ಯುದ್ಧ ಮಾಡೋದಕ್ಕೆ ಮುಂಚೆನೆ ಕ್ಷತ್ರಿಯನಾದವನು ಸಾಧು ಸ್ವಭಾವ ತೋರಿಸಿದ್ರೆ ಮತ್ತೆ ಅವನು ಹೊಣೆಗಾರಿಕೆ ಅಂದ್ರೆ ಅವನ ಒಂದು ಕರ್ತವ್ಯದಿಂದ ಅವನು ಲೋಪ ಆದ ಅಂತ ಅಂದ್ರೆ ಕರ್ತವ್ಯ ಲೋಪ ಮಾಡಿದ ಹಾಗೆ ಅದು ಆಗುತ್ತೆ. ಅಂದ್ರೆ ಇಲ್ಲಿ ಅರ್ಜುನ ಕ್ಷತ್ರಿಯನಾಗಿದ್ದಾನೆ, ಆದ ಕಾರಣ ಅವನು ಆ ಒಂದು ಕರ್ತವ್ಯ ಲೋಪ ಅವನು ಮಾಡಬಾರ್ದು ಅನ್ನುವಂಥದ್ದು ಕೃಷ್ಣನ ಒಂದು ಇಚ್ಛೆ ಅಂತ ನಾವು ನೋಡ್ತೀವಿ. ಉದಾಹರಣೆಗೆ ಶ್ರೀರಾಮ ಕೂಡ ಇಲ್ಲಿ ರಾಮನನ್ನ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ ಪ್ರಭುಪಾದರು. ರಾಮ ಅವನು ತುಂಬಾ ಸಾಧು ಸ್ವಭಾವದವನು. ಆದ್ರೆ ಯಾವಾಗ ಅವನ ಹೆಂಡತಿಯನ್ನು ರಾವಣ ಅಪಹರಿಸಿದ ಅಂತ ಗೊತ್ತಾದಾಗ ಅವನು ಹೇಡಿಯಂತೆ ನಡ್ಕೊಳ್ಳಿಲ್ಲ. ಅಂದ್ರೆ ಅವನನ್ನ ಕ್ಷಮಿಸ್ತೀನಿ ಆ ರೀತಿ ಎಲ್ಲ ಅವನು ಅನ್ಲಿಲ್ಲ. ರಾಮ ರಾವಣನಿಗೆ ಆಗ್ಲಿ ಈ ತರ ಒಂದು ರಾಕ್ಷಸರಿಗೆ ಆಗಲಿ ತಕ್ಕ ಒಂದು ಶಾಸ್ತಿಯನ್ನ ಮಾಡ್ತಾನೆ. ಅಂದ್ರೆ ಅವನು ಯುದ್ಧ ಮಾಡಿ ಅವರನ್ನ ಸಂಹಾರ ಮಾಡ್ತಾನೆ. ಅಂದ್ರೆ ಯಾರು ತುಂಬಾ ಸಾಧು ಸ್ವಭಾವದವನಾಗಿದ್ದಾನೆ ಅಂತಹ ರಾಮನು ಕೂಡ ಅಂತ ಒಂದು ಆಕ್ರಮಣಗಳನ್ನ ಮಾಡಿದ್ದಾನೆ ಅಂತ ಹೇಳಿ ಇತಿಹಾಸದಲ್ಲಿ ಒಂದು ಉದಾಹರಣೆಗಳನ್ನ ಕೊಡ್ತಾ ಇದ್ದಾರೆ. ಆದ್ರೆ ಅರ್ಜುನ ವಿರುದ್ಧ ಆಕ್ರಮಣ ಮಾಡ್ತಾ ಇರುವಂತವ್ರು ವಿಶೇಷ ವರ್ಗದವರು. ಅಂದ್ರೆ ಅಲ್ಲಿ ಅವನು ಮಾಡಿದ ರಾಕ್ಷಸರ ಮೇಲೆ. ಆದ್ರೆ ಇಲ್ಲಿ ಇನ್ನೊಂದು ಕೂಡ ಹೇಳ್ಬೋದು, ಅಂದ್ರೆ ಇವನೀಗ ಯಾರ ಮೇಲೆ ಮಾಡ್ಬೇಕು? ತನ್ನ ತಾತ, ಗುರು, ಸ್ನೇಹಿತ, ಮಕ್ಕಳು, ಮೊಮ್ಮಕ್ಕಳು ಇದ್ರ ಮೇಲೆ ಮಾಡ್ಬೇಕಾಗಿ ಬಂದಿದೆ. ಆದ್ದರಿಂದ ಅರ್ಜುನ ಸಾಮಾನ್ಯ ಅತಿಕ್ರಮಣಕಾರರ ವಿರುದ್ಧ ಅಗತ್ಯವೆನಿಸುವ ತೀವ್ರ ಕ್ರಮಗಳನ್ನು ಕೈಗೊಳ್ಳಬಾರದು ಎಂದು ಭಾವಿಸ್ತಾ ಇದ್ದಾನೆ. ಅಂದ್ರೆ ನಾನೀಗ ಅಂತಹ ಒಂದು ಆತತಾಯಿಗಳು ಅಂತ ಹೇಳಿ ಅವರ ಮೇಲೆ ನಾನು ಯುದ್ಧ ಮಾಡಬಾರ್ದು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾನೆ. ಸಂತ ಸ್ವಭಾವದವರು ಕ್ಷಮೆಯನ್ನ ತೋರಬೇಕೆಂದು ಆದೇಶ ಇದೆ. ಆದ್ರೆ ಸಂತ ಸ್ವಭಾವದವರಿಗೆ ಯಾವುದೇ ರಾಜಕೀಯ ತುರ್ತಿಗಿಂತ ಇಂತಹ ಆದೇಶಗಳು ಮುಖ್ಯ.
ಅಂದ್ರೆ ಅವರು ಆ ಸಂತ ಸ್ವಭಾವ ಅನ್ನುವಂಥದ್ದು ಇರಬೇಕು, ಆದ್ರೆ ಎಲ್ಲಾ ಸಮಯದಲ್ಲೂ ಅಲ್ಲ. ಆ ಅವಶ್ಯಕತೆ ಬಂದಾಗ ಅವರು ಯುದ್ಧ ಮಾಡೋದಕ್ಕೂ ಕೂಡ ಸಿದ್ಧರಾಗಿರ್ಬೇಕು ಅನ್ನೋದನ್ನ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ರಾಜಕೀಯ ಕಾರಣಗಳಿಗಾಗಿ ತನ್ನ ಬಂಧುಗಳನ್ನು ಕೊಲ್ಲುವುದಕ್ಕಿಂತ ಧರ್ಮ ಮತ್ತು ಸಂತ ಸಹಜ ರೀತಿ ಈ ಕಾರಣಗಳಿಗಾಗಿ ಅವರನ್ನು ಕ್ಷಮಿಸುವುದೇ ಉತ್ತಮ ಅಂತ ಅರ್ಜುನ ಭಾವಿಸ್ತಾ ಇದ್ದಾನೆ. ಅಂದ್ರೆ ತಾತ್ಕಾಲಿಕವಾದ ದೇಹ ಸುಖಕ್ಕಾಗಿ ಮಾತ್ರ ಅವರನ್ನು ಕೊಲ್ಲುವುದು ಯೋಗ್ಯವಲ್ಲ ಅಂತ ಅವನು ಭಾವಿಸ್ತಾ ಇದ್ದಾನೆ. ಈ ಒಂದು ಅವನಿಗೆ ಆ ಒಂದು ಯೋಚನೆ ಇಲ್ಲ, ಅಂದ್ರೆ ಕೃಷ್ಣ ಯಾರು ಅನ್ನೋದು ಅವನಿಗೆ ಈಗ ಇನ್ನೂ ಪರಿಪೂರ್ಣವಾಗಿ ಅವನಿಗೆ ಮನವರಿಕೆ ಆಗಿಲ್ಲ. ಮತ್ತೆ ಅವನ ಒಂದು ಯೋಜನೆ ಪ್ರಕಾರ ಇದೆಲ್ಲ ನಡೀತಿದೆ ಅನ್ನೋದು ಕೂಡ ಅವನಿಗೆ ತಿಳಿದಿಲ್ಲ. ಈಗ ಯುದ್ಧ ಅನ್ನುವಂಥದ್ದು ನನ್ನ ಒಂದು ಕೈಯಲ್ಲಿ ಇದೆ. ನಾನು ಈ ಯುದ್ಧವನ್ನ ಮಾಡಿದ್ರೆ ಇವರೆಲ್ಲರೂ ಸಾಯ್ತಾರೆ, ನಾನು ಯುದ್ಧ ಮಾಡಿಲ್ಲ ಅಂದ್ರೆ ಇವ್ರು ಯಾರು ಸಾಯೋದಿಲ್ಲ. ಇಂತಹ ಒಂದು ಮನಸ್ಥಿತಿಯಲ್ಲಿ ಅವನಿದ್ದಾನೆ. ಆದ್ರೆ ತನ್ನ ಒಂದು ಸುಖಕ್ಕಾಗಿ ಇವರನ್ನೆಲ್ಲ ಸಾಯಿಸೋದು ಬೇಡ ಅಂತ ಕೂಡ ಅವನು ಯೋಚನೆ ಮಾಡ್ತಾ ಇದ್ದಾನೆ. ಇಲ್ಲಿ ಕೃಷ್ಣನನ್ನ ಅವನು ಮಾಧವ ಅಂತ ಕರಿತಾ ಇದ್ದಾನೆ. ಮಾಧವ ಅಂತಂದ್ರೆ ಭಾಗ್ಯ ದೇವತೆಯ ಪತಿ, ಅಂದ್ರೆ ಎಲ್ಲ ಭಾಗ್ಯಗಳನ್ನ ಕೊಡುವಂತಹ ಭಾಗ್ಯ ದೇವತೆ. ಅಂತಹ ಭಾಗ್ಯ ದೇವತೆಗೆ ಒಡೆಯ ನೀನು. ಇಂತಹ ದೌರ್ಭಾಗ್ಯಕರವಾದ, ಅಂದ್ರೆ ಎಲ್ಲರಿಗೂ ಭಾಗ್ಯವನ್ನು ಕೊಡುವಂತವನು ಇಂತಹ ದೌರ್ಭಾಗ್ಯಕರವಾದ ದಾರಿಯಲ್ಲಿ ನಡೆಯುವಂತೆ ಪ್ರೇರೇಪಿಸಬಾರದು ಎಂದು ಅರ್ಜುನ ಹೇಳ ಬಯಸಿದ. ಆದ್ರೆ ಕೃಷ್ಣನು ಭಕ್ತರಿಗೆ ಮಾತ್ರವಲ್ಲ, ಯಾರಿಗೂ ದುರಾದೃಷ್ಟವನ್ನು ತರುವುದಿಲ್ಲ. ಅಂದ್ರೆ ಅವನು ಹೇಳ್ತಾ ಇದ್ದಾನೆ, ಎಲ್ಲರಿಗೂ ಒಳ್ಳೇದನ್ನ ಮಾಡುವಂತವನು, ಆದ್ರೆ ಈ ಯುದ್ಧ ನನಗೆ ಬೇಡ ಅನ್ನೋದನ್ನ ಅವ್ನಿಗೆ ಹೇಳ್ತಾ ಇದ್ದಾನೆ. ಆ ಯುದ್ಧ ಮಾಡೋದ್ರಿಂದ ದೌರ್ಭಾಗ್ಯ ಅನ್ನುವಂಥದ್ದು ಎಲ್ಲಾ ಕಡೆ ಆಗುತ್ತೆ, ಅಂದ್ರೆ ಅವ್ರಿಗೂ ಆಗುತ್ತೆ ನನಗೂ ಆಗುತ್ತೆ ಅಂತದ್ದು ನನಗೆ ಬೇಡ ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾನೆ. ಆದ್ರೆ ವಾಸ್ತವದಲ್ಲಿ ಕೃಷ್ಣ ಯಾರಿಗೂ ದುರಾದೃಷ್ಟವನ್ನು ತರುವುದಿಲ್ಲ. ಅವನು ಯಾರಿಗೆ ಏನೇ ಮಾಡಿದ್ರು ಕೂಡ ಅದು ಅವರಿಗೆ ಒಳ್ಳೇದೇ ಆಗುತ್ತೆ. ಅಂದ್ರೆ ಈಗ ಅವನು ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ನೀನು ಅವರನ್ನ ಕೊಲ್ಲು ಅಂತ. ಕೊಲ್ಲೋದ್ರಿಂದ ಯಾವ ರೀತಿ ಅವರಲ್ಲಿ ಭಾಗ್ಯ ಅನ್ನುವಂಥದ್ದು ಆಗ್ಬೋದು. ಹರೇ ಕೃಷ್ಣ. ಯಾರಾದ್ರೆ ಹೇಳ್ತೀರಾ, ಈಗ ದುರ್ಯೋಧನನ ಅಥವಾ ಅವನ ಒಂದು ಆ ಯುದ್ಧದಲ್ಲಿ ಸಾಯುವಂತವ್ರು ಎಷ್ಟೋ ಜನ ಇದ್ದಾರೆ, ರಾಜರುಗಳು, ಅವನ ಗುರುಗಳು, ಅವನ ಪಿತಾಮಹ, ಇವರೆಲ್ಲರೂ. ಅದರಿಂದ ಅವನಿಗೆ ಏನು ಒಳ್ಳೇದಾಗತ್ತೆ ಅಂತ ಇಲ್ಲಿ ಕೃಷ್ಣ ಬಯಸ್ತಾ ಇದ್ದಾನೆ. ಮಾತಾಜಿ, ಅಂದ್ರೆ ಧರ್ಮವನ್ನ ಸ್ಥಾಪನೆ ಮಾಡ್ಬೇಕು ಅನ್ನೋದು ಕೃಷ್ಣನ ಉದ್ದೇಶ ಆಗಿರುತ್ತೆ. ಬಟ್ ಅಂದ್ರೆ ಅರ್ಜುನನ್ಗೆ ಇನ್ನ ಕೃಷ್ಣಂದೇ ಇದೆಲ್ಲವೂ ಕೂಡ ಅಂದ್ರೆ ಅವನ ಒಂದು ಕೃಪೆಯಿಂದ ನಡೀತಾ ಇದೆ ಅನ್ನೋದು ಅವನಿಗೆ ಇನ್ನ ಮನವರಿಕೆ ಆಗಿರೋದಿಲ್ಲ. ಹಾ ಪ್ರಭುಜಿ, ಅಂದ್ರೆ ಈಗ ಕೃಷ್ಣ ಯಾಕೆ ಅವ್ರನ್ನೆಲ್ಲ ಕೊಲ್ಬೇಕು ಅಂತ ಬಯಸ್ತಾ ಇದ್ದಾನೆ ಅಂತಂದ್ರೆ, ಯಾರು ಪಾಪಿಗಳಿರ್ತಾರೆ, ರಾಕ್ಷಸರು ಇರ್ತಾರೆ, ಒಂದು ರಾಕ್ಷಸಿ ಗುಣಗಳನ್ನ ಹೊಂದಿರ್ತಾರೆ, ಅವರನ್ನ ಕೊಲ್ಲುವುದು ಕೂಡ ಅವ್ರ ಮೇಲೆ ಅವ್ನು ತೋರಿಸುವಂತ ಕರುಣೆ ಅಂತ ಇಲ್ಲಿ ಮುಂದೆ ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳ್ತಾರೆ. ಹೇಗೆ ಅದು ಕರುಣೆ ಆಗುತ್ತೆ ಅಂತಂದ್ರೆ, ಅವ್ರು ಮಾಡ್ತಾ ಇರುವಂತ ಪಾಪ ಕೃತ್ಯಗಳು ಅವರನ್ನ ಅಧೋಲೋಕಗಳಿಗೆ, ನರಕ ಲೋಕಗಳಿಗೆ ಕೊಂಡೊಯ್ಯುವಂತಹ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಈಗ ಅವರನ್ನ ತಡೆದ್ರೆ, ಅಂದ್ರೆ ಅವರಿಗೆ ಶಿಕ್ಷೆ ಕೊಟ್ಟು ಈ ಒಂದು ಪ್ರಾಣತ್ಯಾಗ ಅವ್ರಿಗೆ ಆಯ್ತು ಅಂತಂದ್ರೆ ಅಲ್ಲಿಗೆ ಅವರ ಒಂದು ಪಾಪ ಅನ್ನುವಂಥದ್ದು ನಿಲ್ಲುತ್ತೆ. ಇಲ್ಲ ಅಂತಂದ್ರೆ ಅವರು ಅದನ್ನ ಇನ್ನೂ ಹೆಚ್ಚು ಹೆಚ್ಚು ಮಾಡ್ತಾರೆ. ಹಾಗೆ ಅವನು ಅವರ ಮೇಲೆ ಕರುಣೆ ತೋರಿಸ್ತಾನೆ ಅಂತ. ಹರೇ ಕೃಷ್ಣ. ಅದು ಶ್ಲೋಕ 37. ಶಿಕ್ಷೆ ಅದು ಇದಾಗಿದೆ ಅಲ್ಲ ಮಾತಾಜಿ? ಪ್ರಭುಜಿ, ಶಿಕ್ಷೆನೂ ಕೂಡ ಕರುಣೆಯಾಗೇನೆ ಅಂದ್ರೆ ಅರ್ಥೈಸ್ತಾ ಇದ್ದಾರೆ ಪ್ರಭುಪಾದರು. ಮುಂದೆ ಬರುತ್ತೆ ಪ್ರಭುಜಿ. ಅಂದ್ರೆ ಈಗ ಒಬ್ಬ ರಾಜ ಯಾರಾದ್ರೂ ಒಬ್ಬ ವ್ಯಕ್ತಿನ ಕೊಂದ ಅಂದ್ರೆ ಅವನಿಗೆ ಮರಣದಂಡನೆ ಕೊಡ್ತಾನೆ. ಯಾಕೆ ಕೊಡ್ತಾನೆ ಅಂತಂದ್ರೆ, ಅವನು ಒಂದು ವೇಳೆ ಮರಣದಂಡನೆ ಈಗ ಕೊಟ್ಟಿಲ್ಲ ಅಂತಂದ್ರೆ ಮತ್ತೆ ಅನೇಕ ಜನ್ಮಗಳ ನಂತರ ಆ ಒಂದು ಮರಣದಂಡನೆ ಅವನಿಗೆ ಮತ್ತೆ ಬರುತ್ತೆ. ಆದ್ರೆ ಬರುವಾಗ ಏನಂತ ಹೇಳ್ತಾರೆ, ಬಡ್ಡಿ ಚಕ್ರಬಡ್ಡಿ ಸಮೇತ ಬರುತ್ತೆ. ಅಂದ್ರೆ ಇನ್ನು ಹೆಚ್ಚು ಕ್ರೌರ್ಯವಾಗಿ ಬರುತ್ತೆ. ರಾಜ ಅವನಿಗೆ ಆ ದಂಡನೆ ಕೊಡುವ ಮೂಲಕ ಅವನ ಒಂದು ಏನು ಶಿಕ್ಷೆ ಅನ್ನೋದಿದೆ ಅದನ್ನ ಕಡಿಮೆ ಮಾಡ್ತಾನೆ ಅಂತ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ. ಯದಿ ಅಪಿ ಏತೇನ ಪಶ್ಯಂತಿ ಲೋಭ ಉಪಹತ ಚೇತಸಃ ಕುಲಕ್ಷಯ ಕೃತಂ ದೋಷಂ ಮಿತ್ರದ್ರೋಹೇ ಪಾತಕಂ ಕಥಂ ನ ಜ್ಞೇಯಂ ಅಸ್ಮಾಭಿಃ ಪಾಪಾತ್ ಅಸ್ಮಾತ್ ನಿವರ್ತಿತುಂ ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ಭಿಃ ಜನಾರ್ದನ. ಸ್ಕ್ರಾಲ್ ಮಾಡಿ ಹೋಗ್ತದೆ. ಅನುವಾದ: ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಹೇ ಜನಾರ್ದನ, ಈ ಜನರ ಹೃದಯಗಳು ಸಂಪೂರ್ಣವಾಗಿ ದುರಾಶೆಗೆ ವಶವಾಗಿವೆ. ತಮ್ಮ ಕುಟುಂಬದವರನ್ನು ಕೊಲ್ಲುವುದರಲ್ಲಾಗಲಿ ಮಿತ್ರದ್ರೋಹದಲ್ಲಾಗಲಿ ಇವರಿಗೆ ದೋಷವೇನೂ ಕಾಣುವುದಿಲ್ಲ. ಆದರೆ ಕುಲಕ್ಷಯವನ್ನು ಮಾಡುವುದು ಪಾಪವೆಂದು ತಿಳಿದ ನಾವು ಈ ಪಾಪ ಕಾರ್ಯವನ್ನೇಕೆ ಮಾಡಬೇಕು? ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಅಂದ್ರೆ ಈಗ ಅವನು ವರ್ಣ ಸಂಕರದ ಬಗ್ಗೆ ಹೇಳ್ತಾ ಇದ್ದಾನೆ.
ವರ್ಣಸಂಕರ ಅಂತಂದ್ರೆ ಏನಂದ್ರೆ ಈ ಒಂದು ಯುದ್ಧಕ್ಕೆ ಬಂದವರೆಲ್ಲರೂ ಕೂಡ ಆ ಒಂದು ಮನೆಯನ್ನ ನೋಡ್ಕೊಳ್ಳುವಂತಹ ಹಿರಿಯರೇ ಆಗಿರ್ತಾರೆ. ಅವರನ್ನೆಲ್ಲ ಈಗ ಯುದ್ಧದಲ್ಲಿ ಅವರು ಮಡಿತಾರೆ, ಸಾವನ್ನಪ್ತಾರೆ. ಅದರಿಂದ ಏನಾಗುತ್ತೆ, ಮುಂದೆ ಅವರ ಒಂದು ಮನೆಯನ್ನ ನೋಡ್ಕೊಳ್ಳೋದಕ್ಕೆ ಯಾರು ಹಿರಿಯರು ಇರೋದಿಲ್ಲ. ಅಂದ್ರೆ ಈ ಒಂದು ಕುಲಕ್ಷಯ ಅನ್ನುವಂಥದ್ದು ಆಗುತ್ತೆ. ಅದು ಪಾಪ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಯಾವಾಗ ಎದುರಾಳಿ ಅಥವಾ ಕ್ಷತ್ರಿಯನನ್ನ ಜೂಜಿಗೆ ಅಥವಾ ಯುದ್ಧಕ್ಕೆ ಆಹ್ವಾನಿಸಿದ್ರೆ ಅವನು ಅದನ್ನ ಸ್ವೀಕಾರ ಮಾಡ್ಬೇಕು ಅಂತ ಹೇಳಿ ಹೇಳ್ತಾರೆ. ಇಂತಹ ಕರ್ತವ್ಯಕ್ಕೆ ಬದ್ಧ ಅರ್ಜುನನು ಯುದ್ಧ ಮಾಡೋದಕ್ಕೆ ನಿರಾಕರಿಸುವ ಹಾಗೆ ಇಲ್ಲ, ಯಾಕಂದ್ರೆ ಅವನು ಕೂಡ ಕ್ಷತ್ರಿಯನಾಗಿದ್ದಾನೆ. ದುರ್ಯೋಧನನ ಪಕ್ಷ ಅವನಿಗೆ ಸವಾಲು ಎಸೆದಿದೆ. ಅಂದ್ರೆ ಆ ದುರ್ಯೋಧನ ಅವನ ಯುದ್ಧಕ್ಕೆ ಅವನನ್ನ ಆಹ್ವಾನಿಸಿದ್ದಾನೆ. ಈಗ ಸನ್ನಿವೇಶದಲ್ಲಿ ಎದುರು ಪಕ್ಷವು ಇಂತಹ ಸವಾಲಿಗೆ ಪರಿಣಾಮಕ್ಕೆ ಕುರುಡಾಗಿರಬಹುದು ಎನ್ನುವುದನ್ನು ಅರ್ಜುನ ಪರಿಗಣಿಸಿದ. ಅವನು ಇದರ ದುಷ್ಪರಿಣಾಮಗಳನ್ನು ಕಾಣಬಲ್ಲವನಾಗಿದ್ದ. ಆದ್ದರಿಂದ ಅವನು ಸವಾಲನ್ನು ಒಪ್ಪಿಕೊಳ್ಳುವುದು ಸಾಧ್ಯವಿರಲಿಲ್ಲ. ಪರಿಣಾಮ ಒಳ್ಳೆಯದಾಗಿದ್ದಾಗ ಮಾತ್ರ ಕರ್ತವ್ಯವು ವ್ಯಕ್ತಿಯನ್ನು ಬಂಧಿಸುತ್ತದೆ. ಪರಿಣಾಮ ಬೇರೆಯ ರೀತಿಯದಾಗಿದ್ದರೆ ಅದು ಯಾರನ್ನೂ ಕಟ್ಟಿಗೆ ಒಳಪಡಿಸುವಂತಿಲ್ಲ. ಯುದ್ಧ ಮಾಡುವುದರ ಪರವಾಗಿ ಮತ್ತು ವಿರುದ್ಧವಾಗಿ ಈ ಎಲ್ಲಾ ಅಂಶಗಳನ್ನು ಪರಿಶೀಲಿಸಿ ಅರ್ಜುನನು ಯುದ್ಧ ಮಾಡುವುದಿಲ್ಲ ಅಂತ ನಿರ್ಧರಿಸ್ತಾ ಇದ್ದಾನೆ. ಅಂದ್ರೆ ಅವನು ಹೇಳ್ತಾ ಇದ್ದಾನೆ, ದುರ್ಯೋಧನ ನನ್ನನ್ನ ಯುದ್ಧಕ್ಕೆ ಆಹ್ವಾನ ಮಾಡಿದ್ದಾನೆ, ಆದ್ರೆ ಅದರ ಪರಿಣಾಮ ಏನಾಗುತ್ತೆ ಅನ್ನೋದು ಅವನ್ಗೆ ಗೊತ್ತಿಲ್ಲ. ಆ ಕಾರಣದಿಂದ ಅವನು ಈ ಒಂದು ಯುದ್ಧವನ್ನು ಬಯಸ್ತಾ ಇದ್ದಾನೆ. ಆದ್ರೆ ಇದರ ಪರಿಣಾಮ ಏನು ಅಂತ ತಿಳಿದು ನಾನು ಈ ಯುದ್ಧವನ್ನ ಮಾಡೋದು ಸರಿಯಲ್ಲ ಅನ್ನೋಂಥದ ಒಂದು ನಿರ್ಧಾರಕ್ಕೆ ಅರ್ಜುನ ಬಂದಿದ್ದಾನೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಶ್ಲೋಕ 39. ಕ್ಷುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮಾಃ ಸನಾತನಃ ಧರ್ಮೇ ನಷ್ಟೇ ಕುಲಂ ಕೃತ್ನ ಮದಮೋಹವಿಭವತ್ಯುತ. ಅನುವಾದ. ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದ್ ಕಿ ಜೈ. ಕುಲಕ್ಷವಾದರೆ ಸನಾತನವಾದ ಕುಲಧರ್ಮವು ನಾಶವಾಗುತ್ತದೆ. ಧರ್ಮವು ನಷ್ಟವಾದರೆ ಕುಟುಂಬದಲ್ಲಿ ಉಳಿದ ಭಾಗವು ಅಧರ್ಮದ ನಾಶವಾಗುತ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಧರ್ಮದ ವಶವಾಗುತ್ತದೆ. ಧನ್ಯವಾದಗಳು ಮಾತಾಜಿ. ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾನೆ, ವರ್ಣಾಶ್ರಮ ಧರ್ಮ ಏನಿದೆ ಆ ಒಂದು ಧರ್ಮದ ಅನುಗುಣವಾಗಿ ಅವರವರಿಗೆ ಆದಂತಹ ಒಂದು ಏನಂತ ಹೇಳ್ತಾರೆ ಕರ್ತವ್ಯಗಳು ಇದೆ. ಆ ಒಂದು ಕರ್ತವ್ಯಗಳನ್ನ ಆ ಕುಲದಲ್ಲಿ ಅಂದ್ರೆ ಅವರದೇ ಒಂದು ಸಂಪ್ರದಾಯಗಳು, ಆ ಪರಿವಾರಕ್ಕೆ ತನ್ನದೇ ಆದ ಒಂದು ಸಂಪ್ರದಾಯಗಳು ಇರುತ್ತೆ. ಯಾವಾಗ ಈ ಸಂಪ್ರದಾಯಗಳನ್ನ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಮನೆಯಲ್ಲಿ ಹಿರಿಯರು ಇಲ್ದಿರ ಆಗ್ತಾರೆ, ಆಗ ಏನ್ ಹೇಳ್ತಾ ಇದಾರೆ, ಕುಲಧರ್ಮ ಅನ್ನುವಂಥದ್ದು ನಾಶ ಆಗುತ್ತೆ ಅಂತೇಳಿ ತಿಳಿಸ್ತಾ ಇದಾರೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ವರ್ಣಾಶ್ರಮ ವ್ಯವಸ್ಥೆ ಕುಟುಂಬ ಸದಸ್ಯರು ಯೋಗ್ಯವಾದ ರೀತಿಯಲ್ಲಿ ಬೆಳೆದು ಆಧ್ಯಾತ್ಮಿಕ ಮೌಲ್ಯಗಳನ್ನು ಸಾಧಿಸಲು ನೆರವಾಗುವ ಧಾರ್ಮಿಕ ಸಂಪ್ರದಾಯಗಳ ಸೂತ್ರಗಳು ಹಲವಿದೆ. ಅಂದ್ರೆ ನಾವು ಹುಟ್ಟಿನಿಂದ ಸಾಯುವವರೆಗೂ ಕೂಡ ಕೆಲವೊಂದು ಸಂಪ್ರದಾಯಗಳನ್ನ ಮಾಡ್ತಾರೆ. ಅಂದ್ರೆ ಜಾತಕ ಸಂಸ್ಕಾರ ಅಂತ ಹೇಳ್ತಾರೆ, ನಾಮಕರಣ ಮಾಡ್ತಾರೆ, ನಂತರ ಮದುವೆ ಮಾಡುವಂಥದ್ದು ಅಥವಾ ಅವರಿಗೆ ಉಪನಯನ ಮಾಡುವಂಥದ್ದು. ಸಾವಿನ ಸಂದರ್ಭದಲ್ಲೂ ಕೂಡ ಅನೇಕ ಒಂದು ಸಂಪ್ರದಾಯಗಳಿರುತ್ತೆ, ಶುದ್ಧೀಕರಣ ಪ್ರಕ್ರಿಯೆಗಳು. ಇದೆಲ್ಲವನ್ನು ಕೂಡ ಕುಟುಂಬದ ಹಿರಿಯರ ಹೊಣೆ. ಅವ್ರಿಗೆ ಮುಂದಿನ ಒಂದು ಜನರೇಷನ್ಗೆ ತಿಳಿಸ್ಕೊಡೋರು ಅವರೇ ಇಲ್ದಿರ ಆದ್ರೆ ಮತ್ತೆ ಈ ಒಂದು ಮುಂದಿನ ಜನರೇಷನ್ಗೆ ಈ ಸಂಸ್ಕಾರ ಅನ್ನುವಂಥದ್ದು, ಈ ಒಂದು ಸಂಪ್ರದಾಯ ಅನ್ನುವಂಥದ್ದು ಅದನ್ನ ಹೇಳ್ಕೊಡೋದಕ್ಕೆ ಯಾರು ಇಲ್ದಿರ ಅವ್ರು ಏನ್ ಮಾಡ್ತಾರೆ, ಅವರು ಈ ಒಂದು ಆಧ್ಯಾತ್ಮಿಕವಾಗಿ ಯಾವುದೇ ಒಂದು ಮುನ್ನಡೆಯನ್ನ ಹೊಂದೋದಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಇಲ್ಲಿ ವರ್ಣ ಸಂಕರ ಅಂತ ಮುಂದೆ ಹೇಳ್ತಾರೆ. ಅಂದ್ರೆ ಯಾವಾಗ ಹಿರಿಯರು ಇರೋದಿಲ್ಲ ಆಗ ಏನ್ ಮಾಡ್ತಾರೆ, ಕಿರಿಯರಿಗೆ ಗೊತ್ತಿಲ್ಲ ಏನ್ ಮಾಡ್ಬೇಕು ಅಂತ. ಆಗ ಅವರು ಆ ಒಂದು ಆಧ್ಯಾತ್ಮಿಕ ಒಂದು ಮುನ್ನಡೆ ಅನ್ನುವಂಥದ್ರಲ್ಲಿ ಅವ್ರಿಗೆ ಕುಂಠಿತ ಆಗುತ್ತೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾನೆ. ಕುಲಕ್ಷಯ ಆಗುತ್ತೆ ಅಂತ. ಶ್ಲೋಕ 40. ಹರೇ ಕೃಷ್ಣ. ಯಾರಾದ್ರು ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಹಾ ಪ್ರಭುಜಿ. ಅಧರ್ಮಹಭಿಭಾವತ್ ಕೃಷ್ಣ ಪ್ರದ್ಯುಷ್ಯಂತಿ ಕುಲಸ್ತ್ರಿಯಃ ಸ್ತ್ರೀಷು ದುಷ್ಟಾಸು ವಾಷ್ಣೇಯ ಜಾಯತೆ ವರ್ಣಸಂಗರ. ಅನುವಾದ. ಪ್ರಭುಪಾದರಿಗೆ ಜಯವಾಗಲಿ. ಹೇ ಕೃಷ್ಣ, ಕುಟುಂಬದಲ್ಲಿ ಅಧರ್ಮವು ಪ್ರಧಾನವಾದಾಗ ಕುಲಸ್ತ್ರೀಯರು ನೀತಿಭ್ರಷ್ಟರಾಗಿ ಅನಿಷ್ಟ ಸಂತಾನ ಸೃಷ್ಟಿಯಾಗುತ್ತದೆ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಅಂದ್ರೆ ಇಡೀ ಈಗ ಕಲಿಯುಗದಲ್ಲಿ ಇರುವಂತಹ ಒಂದು ಪರಿಸ್ಥಿತಿಯನ್ನ ಅವನು ಆಗ್ಲೇ ಯೋಚನೆ ಮಾಡ್ತಾ ಇದ್ದಾನೆ. ಏನಾಗುತ್ತೆ, ಮನೆಯನ್ನ ನಿರ್ವಹಣೆ ಮಾಡ್ಕೊಳ್ಳುವಂಥದ್ದು ಗಂಡಸರು ಅಥವಾ ಹಿರಿಯರು ಇರ್ತಾರೆ. ಅವರೆಲ್ಲರೂ ಕೂಡ ಯುದ್ಧದಲ್ಲಿ ಮಾಡಿದ್ರೆ ಏನಾಗುತ್ತೆ, ಆ ಒಂದು ಪರಿವಾರವನ್ನ ನಿರ್ವಹಣೆ ಮಾಡೋದಕ್ಕೆ ಹೆಣ್ಣು ಮಕ್ಕಳು ಮತ್ತೆ ಮಕ್ಕಳು ಮಾತ್ರನೇ ಉಳಿತಾರೆ. ಆಗ ಅವ್ರು ಏನ್ ಮಾಡ್ತಾರೆ, ಅವರು ಹೊರಗಡೆ ಹೋಗಿ ಅವರ ಒಂದು ಜೀವನವನ್ನ ನಡೆಸೋದಕ್ಕೆ ಅವರು ಸಮಾಜದಲ್ಲಿ ಕೆಲಸ ಮಾಡ್ಬೇಕಾಗಿ ಬರುತ್ತೆ. ಆಗ ಏನ್ ಮಾಡ್ತಾರೆ, ಅವರು
ಆ ಅವರು ಗಂಡಸರ ಜೊತೆಯಲ್ಲಿ ಅವರಿಗೆ ಸರಿ ಸಮಾನವಾಗಿ ಮಾಡ್ಬೇಕು ಅಂತ ಅಂದ್ರೆ ಅವರಿಗೆ ಸರಿ ಸಮಾನವಾಗಿ ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಆ ಒಂದು ಕುಲಸ್ತ್ರೀಯರು ಒಂದು ನೀತಿ ಭ್ರಷ್ಟರಾಗುವ ಒಂದು ಸಂಭಾವನೆ ಇರುತ್ತೆ. ಅದರಿಂದ ಏನಾಗುತ್ತೆ, ಬೇಡದ ಸಂತಾನಗಳು ಸೃಷ್ಟಿಯಾಗುತ್ತೆ. ಇಂತಹ ಸಂತಾನದಿಂದ ಏನಾಗುತ್ತೆ, ಮುಂದೆ ಹೇಳ್ತಾರೆ ಅಂದ್ರೆ ಒಂದು ಪಿಂಡೋದಕವನ್ನ ಕೊಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಅಂದ್ರೆ ಭೂಮಿ ಮೇಲೆ ಮಾತ್ರ ಈ ಒಂದು ಕಷ್ಟ ಅನ್ನುವಂಥದ್ದು ಮುಂದುವರಿಯೋದಿಲ್ಲ. ಯಾರು ಈಗಾಗಲೇ ಆ ಒಂದು ಹಿರಿಯರು ಮಡಿದಿದ್ದಾರೆ, ಸಾವನ್ನಪ್ಪಿದ್ದಾರೆ, ಅವರ ಒಂದು ಆಧ್ಯಾತ್ಮಿಕ ಉನ್ನತಿ ಕೂಡ ಅದು ಕುಂಠಿತ ಆಗುತ್ತೆ ಅನ್ನೋದನ್ನಲ್ಲಿ ಅವನು ಹೇಳ್ತಾ ಇದ್ದಾನೆ. ಭಾವಾರ್ಥ. ಪ್ರಭುಪಾದರಿಗೆ ಜಯವಾಗಲಿ. ಬದುಕಿನಲ್ಲಿ ಶಾಂತಿ, ಶ್ರೇಯಸ್ಸು ಮತ್ತು ಆಧ್ಯಾತ್ಮಿಕ ಮುನ್ನಡೆಗಳನ್ನು ಸಾಧಿಸುವ ಮಾನವ ಕುಲದಲ್ಲಿ ಅನಿವಾರ್ಯವಾದ ಮೂಲಾಧಾರವೆಂದರೆ ಒಳ್ಳೆಯ ಜನತೆ. ಅಂದ್ರೆ ಈ ಒಂದು ಸಮಾಜದಲ್ಲಿ ಒಳ್ಳೆಯ ಪ್ರಜೆಗಳು ಬೇಕು. ಈ ಪ್ರಜೆಗಳು ಹೇಗೆ ಬರ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ರಾಜ್ಯದ ಮತ್ತು ಸಮುದಾಯದ ಸಾಮಾನ್ಯ ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಒಳ್ಳೆಯ ಜನರೇ ಪ್ರಭಾವಶಾಲಿಗಳಾಗುವಂತೆ ವರ್ಣಾಶ್ರಮ ಧರ್ಮದ ತತ್ವಗಳನ್ನು ರೂಪಿಸಲಾಗಿತ್ತು. ಅಂದ್ರೆ ಈ ವರ್ಣಾಶ್ರಮ ಧರ್ಮ ಅದು ಯಾಕೆ ಮಾಡಿದ್ದಾರೆ ಅಂತಂದ್ರೆ ಸತ್ಪ್ರಜೆಗಳು ಬರ್ಬೇಕು ಅಂತ. ಹರೇ ಕೃಷ್ಣ. ಪ್ರಾಣಿಗಳಿಗೂ ನಮಗೂ ಇರುವ ವ್ಯತ್ಯಾಸ ಏನು ಅಂತ ಯಾರಾದ್ರೂ ಹೇಳ್ತೀರಾ? ಮಾತಾಜಿ, ನಾವು ಬುದ್ಧಿಜೀವಿಗಳು, ನಾವು ಯೋಚನೆ ಮಾಡ್ತೀವಿ ಯಾವ್ದು ಕೆಟ್ಟದ್ದು ಯಾವ್ದು ಒಳ್ಳೇದು ಅನ್ನೋದು ಜ್ಞಾನ ಇದೆ ಮಾತಾಜಿ. ಪ್ರಾಣಿಗಳಿಗೆ ಆ ಜ್ಞಾನ ಇಲ್ಲ. ಬರೀ ಊಟ ಮಾಡೋದು, ಅವು ಮಲಮೂತ್ರ ವಿಸರ್ಜನೆ ಮಾಡೋದು, ಬರೀ ಪ್ರಾಣಿಗಳ ಜೊತೆ ಒಡನಾಟ ಇರಲ್ಲ ಮಾತಾಜಿ. ಬರೀ ಊಟ, ನಿದ್ದೆ ಅಷ್ಟೇ ಮಾತಾಜಿ. ಅವು ನಮ್ಮಂಗೆ ಜ್ಞಾನ ತಿಳ್ಕೊಳೋ ಶಕ್ತಿ, ಚಿಂತನ ಶಕ್ತಿ ಇಲ್ಲ ಮಾತಾಜಿ ಅವಕ್ಕೆ. ಅಂದ್ರೆ ಪ್ರಾಣಿಗಳು ನಾವು ಸಾಮಾನ್ಯವಾಗಿ ಮಾಡುವಂತದ್ದು ಏನಂದ್ರೆ ಆಹಾರ, ನಿದ್ರಾ, ಭಯ, ಮೈಥುನ ಅಂತ ಹೇಳ್ತಾರೆ. ಅವುಗಳು ಮಾಡ್ತವೆ, ನಾವು ಮಾಡ್ತೀವಿ. ಆದ್ರೆ ನಮಗೂ ಅವ್ರಿಗೂ ಇರೋ ಒಂದು ವ್ಯತ್ಯಾಸ ಏನಂದ್ರೆ ಧರ್ಮ ಅಂತ ಹೇಳ್ತಾರೆ. ಈ ಒಂದು ಮನುಷ್ಯನಾದ್ಮೇಲೆ ಅವನು ಧರ್ಮ ಪಾಲನೆ ಮಾಡ್ಬೇಕು. ಆ ಧರ್ಮವನ್ನ ಅವನು ಪಾಲಿಸಿದ್ರೆ ಮಾತ್ರನೇ ಅವನು ಪ್ರಾಣಿಯಿಂದ ಪ್ರತ್ಯೇಕ ಆಗೋದಕ್ಕೆ ಸಾಧ್ಯ. ಆ ಒಂದು ವರ್ಣಾಶ್ರಮ ಧರ್ಮ ಅನ್ನುವಂಥದ್ದು ಈ ಒಂದು ಉತ್ತಮ ಪ್ರಜೆಗಳು, ಒಂದು ಉತ್ತಮ ಸಮಾಜವನ್ನ ನಿರ್ಮಾಣ ಮಾಡೋದಕ್ಕಾಗಿ ಅದನ್ನ ರೂಪಿಸಿದ್ದಾರೆ ಅಂತ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಇಂತಹ ಜನತೆಗೆ ಸ್ತ್ರೀಯರ ಪಾತಿವ್ರತ್ಯ ಮತ್ತು ನಿಷ್ಠೆಯೇ ಆಧಾರ. ಇಂತಹ ಒಂದು ಉತ್ತಮ ಸಮಾಜ ಬೇಕು, ಒಂದು ಉತ್ತಮ ಪ್ರಜೆಗಳು ಬೇಕು ಅಂತಂದ್ರೆ ಸ್ತ್ರೀಯರು ಪಾತಿವ್ರತ್ಯವನ್ನ ಪಾಲನೆ ಮಾಡ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮಕ್ಕಳು ಹೇಗೆ ಸುಲಭವಾಗಿ ದಾರಿ ತಪ್ತಾರೋ ಹಾಗೆ ಸ್ತ್ರೀಯರನ್ನು ಕೂಡ ಸುಲಭವಾಗಿ ಭ್ರಷ್ಟರನ್ನಾಗಿ ಮಾಡಬಹುದು. ಅದಕ್ಕೆ ಸ್ತ್ರೀಯರು ಅವ್ರು ಹೇಗೆ ಅಂತಂದ್ರೆ ಫಿಸಿಕಲಿ ಅವರು ಅಷ್ಟು ಸ್ಟ್ರಾಂಗ್ ಇರೋದಿಲ್ಲ. ಮಕ್ಕಳೆಷ್ಟು ವೀಕ್ ಇರ್ತಾರೋ ಹೆಣ್ಮಕ್ಳು ಕೂಡ ಅಷ್ಟೇ ವೀಕ್ ಇರ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರಭುಪಾದ್ರ ಮುಂದೆ ಹೇಳ್ತಾರೆ ಚಾಣಕ್ಯ ಪಂಡಿತನ ಒಂದು ವಿಚಾರವನ್ನ. ಅವರು ಬರೀ ಫಿಸಿಕಲಿ ಮಾತ್ರ ಅಲ್ಲ, ಅವರು ಮೆಂಟಲಿ ಕೂಡ ವೀಕ್ ಇರ್ತಾರೆ ಅಂತ. ಅವರನ್ನ ಸುಲಭವಾಗಿ ಯಾರು ಬೇಕಾದ್ರೂ ದಾರಿ ತಪ್ಪಿಸೋದಕ್ಕೆ ಸಾಧ್ಯ ಇದೆ. ಮಕ್ಕಳನ್ನ ಎಷ್ಟು ಈಸಿಯಾಗಿ ನಾವು ಅವರನ್ನ ಅವರ ಒಂದು ಮೈಂಡ್ ಅನ್ನ ಹೈಜಾಕ್ ಮಾಡ್ಬೋದು, ಅಷ್ಟೇ ಈಸಿಯಾಗಿ ಸ್ತ್ರೀಯರನ್ನು ಕೂಡ ಹೈಜಾಕ್ ಮಾಡ್ಬೋದು, ಅಂದ್ರೆ ಅವರ ಮೈಂಡ್ ಅನ್ನ ಅಂತ ಹೇಳಿ ಹೇಳ್ತಾರೆ. ಆದ್ದರಿಂದ ಮಕ್ಕಳಿಗೂ ಸ್ತ್ರೀಯರಿಗೂ ಕುಟುಂಬದ ಹಿರಿಯರಿಂದ ರಕ್ಷಣೆ ಅಗತ್ಯ. ಅಂದ್ರೆ ಒಂದು ಸ್ತ್ರೀ ಅಂದ್ರೆ ಅವಳಿಗೆ ವೇದಗಳಲ್ಲಿ ಅಂದ್ರೆ ಈಗ ಹೇಳ್ತಾರೆ ಎಲ್ಲರೂ ಸರಿಸಮಾನವಾಗಿ ಹೊರಗಡೆ ಬರ್ಬೇಕು, ಸರಿಸಮಾನವಾಗಿ ದುಡಿಬೇಕು, ಆ ತರ ಎಲ್ಲ ಯೋಚನೆ ಮಾಡ್ತಾರೆ, ಓದ್ಬೇಕು ಅಂತೆಲ್ಲ. ಆದ್ರೆ ಹಿಂದಿನ ಕಾಲದಲ್ಲಿ ಯಾಕೆ ಆ ಒಂದು ಪದ್ಧತಿ ಇತ್ತು ಆದ್ರೆ ಸ್ತ್ರೀಯರಿಗೆ ವೇದಾಧ್ಯಯನ ಇರ್ಲಿಲ್ಲ. ಅಂದ್ರೆ ಅವರು ಈ ವೇದಾಧ್ಯಯನವನ್ನು ಮಾಡ್ಬೇಕು ಅಂತಂದ್ರೆ ಆ ಜ್ಞಾನವನ್ನು ಪಡಿಬೇಕು ಅಂದ್ರೆ ಅವರ ತಂದೆಯಿಂದ ಪಡಿತಿದ್ರು, ನಂತರ ಅವ್ರಿಗೆ ಅವರ ಗಂಡನಿಂದ ಪಡಿತಿದ್ರು. ಅದಿತಿ ನಾವು ನೋಡ್ತೀವಿ, ಕಶ್ಯಪನ ಕರ್ತಪ ಮುನಿಯ ಒಂದು ಹೆಂಡತಿ ಕಪಿಲ ಮುನಿ ಮಗನಿಂದ ಒಂದು ಜ್ಞಾನವನ್ನು ಪಡಿತಾರೆ. ಆಧ್ಯಾತ್ಮಿಕ ಉನ್ನತಿಯನ್ನ ಹೊಂದಬೇಕು ಅಂದ್ರೆ ಅವರಿಗೆ ಯಾವಾಗ್ಲೂ ಕೂಡ ಒಂದು ಪುರುಷನ ರಕ್ಷಣೆಯಲ್ಲಿ ಅವರು ಬೆಳಿತಾರೆ. ಅಂದ್ರೆ ತಂದೆಯ ರಕ್ಷಣೆಯಲ್ಲಿ, ಅಣ್ಣನ ರಕ್ಷಣೆಯಲ್ಲಿ, ಗಂಡನ ರಕ್ಷಣೆಯಲ್ಲಿ, ಗಂಡು ಮಗನ ರಕ್ಷಣೆಯಲ್ಲಿ ಅವರು ಇರ್ತಾರೆ. ಆ ರೀತಿ ಇರಬೇಕು ಅಂತ ಇಲ್ಲಿ ಅಂದ್ರೆ ನಮ್ಮ ಶಾಸ್ತ್ರಗಳಲ್ಲಿ ತಿಳಿಸಿದೆ. ಆದ್ರೆ ಆ ರೀತಿ ಅದನ್ನ ಯಾರು ಧಿಕ್ಕರಿಸಿ ಹೋಗ್ತಾರೆ ಅವರ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನ ಇಲ್ಲಿ ಅರ್ಜುನ ಕೃಷ್ಣನಿಗೆ ತಿಳಿಸ್ತಾ ಇದ್ದಾನೆ. ಅಂದ್ರೆ ಮಕ್ಕಳಿಗೆ, ಸ್ತ್ರೀಯರಿಗೆ ಕುಟುಂಬದ ಹಿರಿಯರ ರಕ್ಷಣೆ ಅನ್ನುವಂಥದ್ದು ಅದು ತುಂಬಾ ಅಗತ್ಯ ಅಂತ ಹೇಳ್ತಾ ಇದ್ದಾನೆ. ಹಲವಾರು ಧಾರ್ಮಿಕ ವಿಧಿಗಳಲ್ಲಿ ಮಗ್ನರಾದ ಸ್ತ್ರೀಯರು ದಾರಿ ತಪ್ಪಿ ವ್ಯಭಿಚಾರಕ್ಕೆ ಇಳಿಯುವುದಿಲ್ಲ. ಅಂದ್ರೆ ಅವರು ಯಾವಾಗ್ಲೂ ಕೂಡ ಅವರನ್ನ ಆಧ್ಯಾತ್ಮಿಕ ಒಂದು ಧಾರ್ಮಿಕ ವಿಧಿಗಳಲ್ಲಿ ಅವರನ್ನ ತೊಡಗಿಸೋದ್ರಿಂದ ಏನಾಗುತ್ತೆ ಅಂದ್ರೆ ಅವರು ಬೇಡದ ವಿಚಾರಗಳಲ್ಲಿ ಅವರು ತೊಡಗೋದಿಲ್ಲ ಅಂತೇಳಿ ಹೇಳ್ತಾ ಇದ್ದಾನೆ. ಚಾಣಕ್ಯ ಪಂಡಿತ ಕೂಡ ಸ್ತ್ರೀಯರ ಬಗ್ಗೆ ಏನಂತ ಹೇಳ್ತಾನೆ ಅಂದ್ರೆ ಸಾಮಾನ್ಯವಾಗಿ ಸ್ತ್ರೀಯರು ಬಹಳ ಜಾಣರಲ್ಲ ಅಂತ ಹೇಳಿ, ಮತ್ತೆ ಅವರ ನಂಬಿಕೆಗೂ ಕೂಡ ಯೋಗ್ಯರಲ್ಲ ಅಂತೇಳಿ ಹೇಳ್ತಾ ಇದ್ದಾನೆ. ಆದ್ರಿಂದ ಧಾರ್ಮಿಕ ವಿಧಿಗಳ ಹಲವಾರು ಕೌಟುಂಬಿಕ ಸಂಪ್ರದಾಯಗಳಲ್ಲಿ ಅವರು ಸದಾ ಮಗ್ನರಾಗಿರ್ಬೇಕು. ಅವರನ್ನು ಯಾವಾಗ್ಲೂ ಕೂಡ ಯಾವ್ದಾದ್ರು ಒಂದು ಧಾರ್ಮಿಕ ವಿಧಿಗಳಲ್ಲಿ ಅವ್ರನ್ನ ತೊಡಗಿಸಿರ್ಬೇಕು. ಅವರ ಒಂದು ಪಾತಿವ್ರತ್ಯ ಮತ್ತು ನಿಷ್ಠೆಗಳಿಂದ ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಭಾಗವಹಿಸಬಲ್ಲ ಜನತೆಯು ಸೃಷ್ಟಿಯಾಗುತ್ತದೆ. ಅಂದ್ರೆ ಈ ಒಂದು ಉತ್ತಮ ಸಮಾಜ, ಉತ್ತಮ ಪ್ರಜೆಗಳು ಬೇಕು ಅಂತಂದ್ರೆ
ಅದಕ್ಕೆ ಪ್ರಮುಖ ಪಾತ್ರವನ್ನು ವಹಿಸುವಂತದ್ದು ಸ್ತ್ರೀಯರೇ ಆಗಿದ್ದಾರೆ. ಅವರ ಒಂದು ಪಾತಿವ್ರತ್ಯದಿಂದ ಮಾತ್ರನೇ ಉತ್ತಮ ಸಮಾಜ ನಿರ್ಮಾಣ ಆಗೋದಕ್ಕೆ ಸಾಧ್ಯ ಅಂತೇಳಿ ಹೇಳ್ತಾ ಇದ್ದಾರೆ. ಇಂತಹ ವರ್ಣಾಶ್ರಮ ಧರ್ಮದ ವಿಫಲ ಆದ್ರೆ ಸಹಜವಾಗಿ ಮಹಿಳೆಯರಿಗೆ ಪುರುಷರೊಂದಿಗೆ ಕೆಲಸ ಮಾಡಿ ಬೇರೆಯಲ್ಲೂ ಸ್ವಾತಂತ್ರ್ಯವು ದೊರೆಯುತ್ತದೆ. ಆಗ ವ್ಯಭಿಚಾರವು ಹೆಚ್ಚಿನ ಅನಪೇಕ್ಷಿತ ಜನತೆ ಸೃಷ್ಟಿಯಾಗುವ ಅಪಾಯ ಉಂಟಾಗುತ್ತದೆ. ಹೊಣೆಗೇಡಿ ಪುರುಷರು ಸಮಾಜದಲ್ಲಿ ವ್ಯಭಿಚಾರವನ್ನು ಪ್ರಚೋದಿಸುತ್ತಾರೆ. ಹೀಗೆ ಅನಪೇಕ್ಷಿತ ಮಕ್ಕಳು ಮಾನವ ಕುಲವನ್ನು ತುಂಬಿ ಯುದ್ಧ ಮತ್ತು ಕ್ಷಾಮಗಳ ಅಪಾಯವು ತಲೆದೋರುತ್ತೆ. ಅಂದ್ರೆ ವರ್ಣಸಂಕರ ಅಂತಂದ್ರೆ ಅಂತಹ ಒಂದು ಏನಂತ ಹೇಳ್ತಾರೆ, ಅನೈತಿಕ ಸಂಬಂಧಗಳಿಂದ ಹುಟ್ಟಿದಂತಹ ಪ್ರಜೆಗಳು ಅವ್ರೇನ್ ಮಾಡ್ತಾರೆ, ಅವ್ರು ಯಾವುದೇ ಒಂದು ಧರ್ಮ ನಿಷ್ಠರಾಗಿರೋದಿಲ್ಲ, ಅವ್ರಿಗೆ ಯಾವುದೇ ಒಂದು ಆಧ್ಯಾತ್ಮಿಕ ವಿಚಾರದಲ್ಲಿ ಒಲವಿರೋದಿಲ್ಲ. ಅವರು ಇಂದ್ರಿಯ ಭೋಗದಲ್ಲಿ ಹೆಚ್ಚು ತೊಡಗ್ತಾರೆ. ಮತ್ತೆ ಅವರಲ್ಲಿ ಹೆಚ್ಚು ಸ್ವಾರ್ಥ ಅನ್ನುವಂಥದ್ದು ಇರುತ್ತೆ. ಆದ ಕಾರಣ ಅವರು ಯುದ್ಧಗಳನ್ನ ಮಾಡ್ತಾರೆ. ಅವರಲ್ಲಿ ಅಂತಹ ಒಂದು ಪ್ರಜೆಗಳಿಂದ ಈ ಒಂದು ಭೂತಾಯಿ ಭೂಮಿ ಅಥವಾ ಒಂದು ಪ್ರಕೃತಿ ಅದು ಕೂಡ ಕ್ಷಾಮ ಅಥವಾ ಅಂದ್ರೆ ಈ ಒಂದು ನೈಸರ್ಗಿಕ ವಿಕೋಪಗಳು ಆಗುತ್ತೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅಂತಾರಲ್ಲ ಅದಲ್ವಾ ಮಾತಾಜಿ? ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅಂದ್ರೆ ಅಲ್ಲಿ ಏನು ಬರೋದಿಲ್ಲ ಮಾತಾಜಿ. ಅಂದ್ರೆ ಇಲ್ಲಿ ಮ್ಯಾರೇಜ್ ಇಲ್ಲ. ಈಗ ನಾವು ಫಾರಿನ್ ನಲ್ಲೆಲ್ಲ ನೋಡ್ತಾ ಇದೀವಿ, ಲಿವಿಂಗ್ ಇನ್ ರಿಲೇಶನ್ಶಿಪ್ ಅಂತ ಹೋಗ್ತಾರೆ. ಅವರಿಷ್ಟಕ್ಕೆ ಅವರು ಏನ್ ಬೇಕಾದ್ರೂ ಮಾಡ್ತಾರೆ. ಯಾರ ಜೊತೆ ಅಂದ್ರೆ ಇಲ್ಲಿ ನಾಯಿಗಳಿಗೂ ಹಂದಿಗಳಿಗೂ ಅವ್ರಿಗೂ ಏನು ವ್ಯತ್ಯಾಸ ಇರಲ್ಲ. ಹೌದು ಮಾತಾಜಿ, ಅದೇ ಮದ್ವೆ ಆಗಿರಲ್ಲ, ಜೊತೆ ಇರ್ತಾರೆ, ಹಾಗೆ ಗಂಡ ಹೆಂಡತಿ ತರಾನೇ ಇರ್ತಾರೆ, ಮದ್ವೆ ಆಗಿರಲ್ಲ. ಮತ್ತೆ ಅವರು ಇನ್ನ ಹೆಚ್ಚು ಹೆಚ್ಚು ಸಂಬಂಧಗಳು ಇರುತ್ತೆ. ಅಂತದೆಲ್ಲ ಪ್ರಾಣಿಗಳಿಗೆ ಸಮಾನ ಆಗ್ಬಿಡ್ತಾರೆ ಅಂತ. ಹೌದು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 41. ಸಂಕರೋ ನರಕಾಯವ್ಯ ಕುಲಜ್ಞಾನಾಂ ಕುಲಶ್ಚ ಪತಂತಿ ಪಿತರೋ ಹಿಶ್ಯಾಂ ಲುಪ್ತಪಿಂಡೋದ ಕ್ರಿಯಾ. ಅನುವಾದ: ಪ್ರಭುಪಾದವರಿಗೆ ಜಯವಾಗಲಿ. ಬೇಡದ ಜನರ ಸಂಖ್ಯೆ ಹೆಚ್ಚಿದರೆ ಅದು ಸಂಸಾರದ ಬದುಕನ್ನು ಮತ್ತು ಸಂಸಾರದ ಸಂಪ್ರದಾಯವನ್ನು ನಾಶಗೊಳಿಸಿದವರ ಬದುಕನ್ನು ನರಕ ಸದೃಶ ಮಾಡುತ್ತದೆ. ಇಂತಹ ಭ್ರಷ್ಟ ಸಂಸಾರಗಳ ಪೂರ್ವಿಕರು ಪತನ ಹೊಂದುತ್ತಾರೆ, ಏಕೆಂದರೆ ಅವರಿಗಾಗಿ ನಡೆಯಬೇಕಾದ ಪಿಂಡೋದಕ ಕ್ರಿಯೆಗಳು ಸಂಪೂರ್ಣವಾಗಿ ನಿಂತು ಹೋಗುತ್ತವೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಇಲ್ಲಿ ಹೇಳ್ತಾ ಇದ್ದಾರೆ, ಅಂತಹ ಒಂದು ಬೇಡದ ಸಂತಾನಗಳು ಆದ್ರೆ ಅವ್ರೇನ್ ಮಾಡ್ತಾರೆ, ಅವ್ರಿಗೆ ಯಾವುದೇ ಒಂದು ಧಾರ್ಮಿಕ ಕ್ರಿಯೆಗಳನ್ನ ಅವರು ಅನುಸರಣೆ ಮಾಡೋದಿಲ್ಲ. ಅಂದ್ರೆ ಆ ಒಂದು ಕುಟುಂಬ ಸಂಪ್ರದಾಯ ಅನ್ನುವಂಥದ್ದು ಕುಂಠಿತವಾಗುತ್ತೆ. ಆಗ ಆ ಒಂದು ಸಮಾಜ, ಪ್ರಸ್ತುತ ಸಮಾಜ ಮಾತ್ರ ಅಲ್ಲ, ಯಾರೆಲ್ಲ ಈಗಾಗ್ಲೇ ಅಂದ್ರೆ ಪಿಂಡೋದಕವನ್ನ ಕೊಡುವಂತದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಯಾರೆಲ್ಲ ಸಾಯ್ತಾರೆ ಅವರು ಆ ಒಂದು ಆತ್ಮ ಅದು ತುಂಬಾ ದೊಡ್ಡ ಒಂದು ಪ್ರಯಾಣವನ್ನ ಬೆಳೆಸುತ್ತೆ. ಅಂದ್ರೆ ಯಮರಾಜನ ಹತ್ರ ಹೋಗುವಂಥದ್ದು, ಯಮರಾಜನಿಂದ ಅದಕ್ಕೆ ಶಿಕ್ಷೆ ಸಿಗುವುದು ಅಥವಾ ಅದಕ್ಕೆ ಒಂದು ಪಿತೃಲೋಕಕ್ಕೆ ಹೋಗುವಂಥದ್ದು. ಅಂತವರಿಗೆಲ್ಲ ಇವರು ಪಿಂಡೋದಕ ಅಂತ ಆ ಒಂದು ವಿಷ್ಣುವಿನ ಪ್ರಸಾದವನ್ನ ಅವರು ಕೊಡಬೇಕು. ಅದನ್ನ ಯಾವಾಗ ಮಾಡೋದನ್ನ ನಿಲ್ಲಿಸ್ತಾರೆ ಆಗ ಪಿತೃಗಳ ದೋಷ ಅನ್ನುವಂಥದ್ದು ಬರುತ್ತೆ. ಯಾವಾಗ ಪಿತೃಗಳು ಅಲ್ಲಿ ಕಷ್ಟಪಡ್ತಾರೆ ಆಗ ಇಲ್ಲಿ ಯಾರು ಇದ್ದಾರೆ ಅವರ ಒಂದು ಮುಂದಿನ ಪೀಳಿಗೆಯವರು, ಅವರಿಗೆ ಅನೇಕ ಕಷ್ಟಗಳು ಕೂಡ ಬರುತ್ತೆ. ಇದನ್ನೇ ಇಲ್ಲಿ ಅವನು ಹೇಳ್ತಾ ಇದ್ದಾನೆ. ಕಾಮ್ಯಕರ್ಮದ ನಿಯಮಗಳ ಪ್ರಕಾರ ಕುಟುಂಬದ ಪೂರ್ವಿಕರಿಗೆ ಕಾಲ ಕಾಲಕ್ಕೆ ಪಿಂಡೋದಕ ಪ್ರದಾನವೂ ಅಗತ್ಯ. ಈ ಪ್ರದಾನವನ್ನು ವಿಷ್ಣು ಪೂಜೆಯ ಮೂಲಕ ಮಾಡಲಾಗುತ್ತದೆ, ಏಕೆಂದರೆ ವಿಷ್ಣುವಿನ ಪ್ರಸಾದ ಸೇವನೆ ವ್ಯಕ್ತಿಯನ್ನು ಎಲ್ಲಾ ಪಾಪಕರ್ಮಗಳಿಂದ ಮುಕ್ತಗೊಳಿಸುತ್ತದೆ. ಅಂದ್ರೆ ಅವರು ಪಿಂಡೋದಕವನ್ನು ನೀಡುವಾಗ್ಲೂ ಕೂಡ ಭಗವಂತನ ಪ್ರಸಾದವನ್ನ ಅವರಿಗೆ ನೀಡ್ತಾರೆ. ಕೆಲವು ಸಲ ಪಿತೃಗಳು ನಾನಾ ಬಗೆಯ ಪಾಪಪೂರ್ಣ ಪ್ರಕ್ರಿಯೆಗಳನ್ನು ಅನುಭವಿಸುತ್ತಿರಬಹುದು. ಕೆಲವೊಮ್ಮೆ ಅವರಿಗೆ ಕೆಲವರು ಸ್ಥೂಲ ದೇಹವನ್ನು ಪಡೆಯಲಾಗದೆ ಪ್ರೇತಗಳಾಗಿ ಸೂಕ್ಷ್ಮ ಶರೀರದಲ್ಲೇ ಉಳಿದಿರಬೇಕಾಗಿ ಬರಬಹುದು. ಪ್ರಸಾದದ ಉಳಿದ ಭಾಗವನ್ನು ವಂಶಜರು ಅರ್ಪಿಸಿದಾಗ ಪಿತೃಗಳಿಗೆ ಪ್ರೇತ ಅಥವಾ ಬೇರೆ ಬಗೆಯ ಯಾತನಾಮಯ ಅಸ್ತಿತ್ವದಿಂದ ಬಿಡುಗಡೆಯಾಗುತ್ತದೆ. ಪಿತೃಗಳಿಗೆ ನೀಡುವ ಈ ನೆರವು ಕುಟುಂಬದ ಸಂಪ್ರದಾಯ. ಇಂತಹ ವಿಧಿಗಳನ್ನು ನಡೆಸುವುದು ಭಕ್ತಿ ಸೇವೆಯಲ್ಲಿ ತೊಡಗಿಲ್ಲದ ಎಲ್ಲ ಜನರ ಕರ್ತವ್ಯ. ಭಕ್ತಿ ಸೇವೆಯಲ್ಲಿ ನಿರತರಾದವರು ಈ ವಿಧಿಗಳನ್ನು ನಡೆಸಬೇಕಾಗಿಲ್ಲ. ಅಂದ್ರೆ ಇಲ್ಲಿ ಪ್ರಭುಪಾದರು ಏನಂತ ಹೇಳ್ತಾರೆ ಅಂದ್ರೆ, ಯಾರು ಭಗವಂತನ ಭಕ್ತಿ ಮಾಡ್ತಾರೆ ಅಂತವ್ರು ಇದನ್ನ ಉಲ್ಲಂಘಿಸಬಹುದು. ಅಂದ್ರೆ ಪಿಂಡೋದಕವನ್ನು ಅವರು ನೀಡದೇ ಇರಬಹುದು, ಆದ್ರೆ ಸಾಮಾನ್ಯ ಜನ ಅದನ್ನ ನಿಲ್ಲಿಸುವಂತಿಲ್ಲ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಯಾಕೆ ಭಕ್ತರು ಮಾತ್ರ ಅದನ್ನ ಉಲ್ಲಂಘಿಸಬಹುದು ಅಂತ ಹೇಳ್ತಾ ಇದ್ದಾರೆ? ಹರೇ ಕೃಷ್ಣ ಹೇಳ್ತೀರಾ ಸರ್? ಅವ್ರು ಕೊಡ್ದಿರ ಇದ್ರು ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾರು ಭಕ್ತರು ಇರ್ತಾರೆ ಅವರು ಕೃಷ್ಣನಿಗೆ ಅರ್ಪಿಸಿದ್ರೆ ಎಲ್ಲರಿಗೂ ಅರ್ಪಿಸಿದ ಹಾಗೆ. ಅಂದ್ರೆ ಒಂದು ಉದಾಹರಣೆ ನಾವು ನೋಡ್ತೀವಿ. ಪ್ರಹ್ಲಾದ ಅವನು ತನ್ನ ತಂದೆಯ ಒಂದು ಹತ್ಯೆ ಆಗುತ್ತೆ. ನರಸಿಂಹ ಅವನನ್ನ ವಧೆ ಮಾಡ್ತಾನೆ. ಆಮೇಲೆ ನರಸಿಂಹನ ಹತ್ರ ಅವನು ಕೇಳ್ತಾನೆ, ನರಸಿಂಹ
ಏನಾದ್ರು ವರ ಕೇಳು ಅಂದ್ರೆ ಅವನು ಹೇಳ್ತಾನೆ, ನಾನು ನಿನ್ನ ಭಕ್ತಿ ಮಾಡಿದೆ, ನಾನು ನಿನ್ನ ಪ್ರೀತಿ ಮಾಡಿದೆ ಹೊರತು ನಿನ್ನ ಜೊತೆ ಯಾವುದೇ ಒಂದು ಆ ವ್ಯವಹಾರ ಮಾಡಿಲ್ಲ. ಅದ ಕಾರಣ ನಾನು ನನ್ನ ಒಂದು ಭಕ್ತಿಗೆ ಆ ಭಕ್ತಿಗೆ ಇನ್ ರಿಟರ್ನ್ ನಾನೇನು ನಿನ್ನ ಹತ್ರ ಕೇಳೋದಿಲ್ಲ ಅಂತ ಹೇಳ್ತಾನೆ. ಆದ್ರೂ ಅವನು ಫೋರ್ಸ್ ಮಾಡ್ತಾನೆ ನರಸಿಂಹ, ಇಲ್ಲ ನಾನು ನಿನ್ಗೆ ಏನಾದ್ರೂ ವರ ಕೊಡ್ಬೇಕು ಅಂತಿದ್ದೀನಿ, ಕೇಳು ಅಂತಂದಾಗ ಅವನು ಹೇಳ್ತಾನೆ, ನೀನ್ ನನ್ನ ತಂದೆನ ಕ್ಷಮಿಸ್ಬಿಡು ಅಂತ ಹೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ನಾನ್ ನಿನ್ನ ಒಂದು ತಂದೆನಲ್ಲ, 21 ತಲೆಮಾರು ಅಂದ್ರೆ ನಿನ್ನ ಹಿಂದಿನ ಮತ್ತು ಮುಂದಿನ ಪೀಳಿಗೆಗಳು 21 ತಲೆಮಾರು ಎಲ್ಲರಿಗೂ ಕೂಡ ಒಂದು ಅಂದ್ರೆ ಅವ್ರಿಗೆ ಒಂದು ಒಳ್ಳೆ ಗತಿ ಸಿಗತ್ತೆ ಅಂತಲ್ಲಿ ಭಗವಂತ ಹೇಳ್ತಾನೆ. ಹಾಗೆ ಭಕ್ತರಾದವರು ಅಂದ್ರೆ ನಮ್ಮ ಒಂದು ಪರಿವಾರದಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿ ಭಕ್ತನಾದ್ರೂ ಸಾಕು, ಅವನು ಪಿಂಡೋದಕ ಕೊಟ್ಟು ಅವನ ಉದ್ಧಾರ ಮಾಡೋದು ಬೇಕಾಗಿಲ್ಲ. ಅವನು ಭಕ್ತನಾದ ಕಾರಣ ಅವನಿಗೆ ಎಲ್ಲಾ ರೀತಿಯ ಒಳ್ಳೇದು ನಡೆಯುತ್ತೆ ಅನ್ನೋದನ್ನಲ್ಲಿ ನಾವು ನೋಡ್ತಾ ಇದ್ದೀವಿ. देवर्षिभूताप्तनृणां पितॄणां नाकिङ्करो नायमृणी च राजन् सर्वात्मनाया शरणं शरण्यं गतो मुकुन्दं परिहृत्य ಕರ್ತಂ. ಎಲ್ಲ ಕರ್ಮಗಳನ್ನು ಪರಿತ್ಯಜಿಸಿ ಮುಕ್ತಿದಾಯಕನಾದ ಮುಕುಂದನ ಚರಣ ಕಮಲಗಳಲ್ಲಿ ಯಾರು ಆಶ್ರಯವನ್ನು ಪಡೆದಿರುತ್ತಾನೋ ಮತ್ತು ಶ್ರದ್ಧೆಯಿಂದ ಆ ಮಾರ್ಗವನ್ನು ಅನುಸರಿಸುವನೋ ಆತನು ದೇವತೆಗಳಿಗೆ, ಋಷಿಗಳಿಗೆ, ಜೀವಿಗಳಿಗೆ, ಕುಟುಂಬಕ್ಕೆ, ಮಾನವ ಕುಲಕ್ಕೆ ಅಥವಾ ಪಿತೃಗಳಿಗೆ ಯಾವ ಕರ್ತವ್ಯಗಳನ್ನು ಮಾಡಬೇಕಾಗಿಲ್ಲ, ಯಾವ ಋಣವನ್ನು ಸಲ್ಲಿಸಬೇಕಾಗಿಲ್ಲ. ದೇವೋತ್ತಮ ಪರಮ ಪುರುಷನನ್ನು ಭಕ್ತಿಪೂರ್ವಕವಾಗಿ ಸೇವಿಸುವುದರಿಂದ ಇಂತಹ ಕರ್ತವ್ಯಗಳು, ಋಣಗಳು ತಾವಾಗೆ ಪೂರೈಸುತ್ತವೆ. ಅಂದ್ರೆ ಅವರು ಯಾವುದೇ ರೀತಿ ಅಂದ್ರೆ ಮರದ ಬೇರಿಗೆ ನೇರವಾಗಿ ನೀರಿರದಂತವರು ಇಡೀ ಸಮಾಜಕ್ಕೆ, ಕುಟುಂಬಕ್ಕೆ, ಎಲ್ಲರಿಗೂ ಕೂಡ ಅವರು ಹಿತವನ್ನ ಬಯಸಿದ್ದಾರೆ. ಎಲ್ಲರಿಗೂ ಕೂಡ ಅವರು ಪ್ರತ್ಯೇಕವಾಗಿ ಇನ್ನೇನು ಮಾಡ್ಬೇಕಾಗಿರುವಂತ ಕರ್ತವ್ಯಗಳು ಉಳಿದಿಲ್ಲ ಅಂತ ಹೇಳಿ ಪ್ರಭುಪಾದರು ತಿಳಿಸ್ತಾ ಇದ್ದಾರೆ. ಶ್ಲೋಕ 42. ಹರೇ ಕೃಷ್ಣ. ಓದ್ತಿರಾ ಇರೋದು? ದೋಷೈರೇತೆ ಕುಲಜ್ಞಾನ ವರ್ಣ ಸಂಕರಾಕಾರಕೈ ಉತ್ಸ್ಯಂತೆ ಜಾತಿ ಧರ್ಮ ಕುಲಧರ್ಮಶ್ಚ ಶಾಶ್ವತ. ಅನುವಾದ ಪ್ರಭುಪಾದರಿಗೆ ಜಯವಾಗಲಿ. ಕುಟುಂಬದ ಸಂಪ್ರದಾಯವನ್ನು ನಾಶ ಮಾಡಿ ಬೇಡದ ಮಕ್ಕಳನ್ನು ಸೃಷ್ಟಿಸುವವರ ದುಷ್ಕರ್ಮದಿಂದ ಎಲ್ಲ ಸಮುದಾಯ ಯೋಜನೆಗಳು, ಕುಟುಂಬ ಕಲ್ಯಾಣ ಚಟುವಟಿಕೆಗಳು ನಾಶವಾಗುತ್ತದೆ. ಈ ವರ್ಣಸಂಕರ ಆಗೋದ್ರಿಂದ ಏನಾಗುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಸನಾತನ ಧರ್ಮ ಅಥವಾ ವರ್ಣಾಶ್ರಮ ಧರ್ಮವು ಮಾನವ ಕುಲದ 4 ವರ್ಗಗಳಿಗೂ ಸಮುದಾಯ ಯೋಜನೆಗಳನ್ನು ವಿಧಿಸಿದೆ. ಅಂದ್ರೆ ಈ ಒಂದು ವರ್ಣಾಶ್ರಮ ಅನ್ನುವಂಥದ್ದು 4 ವರ್ಣಗಳು, 4 ಆಶ್ರಮಗಳಿಗೆ ಅವರಿಗೆ ಆದಂತಹ ಒಂದು ಕರ್ತವ್ಯಗಳಿದೆ. ಇವುಗಳೊಡನೆ ಕುಟುಂಬದ ಕಲ್ಯಾಣದ ಚಟುವಟಿಕೆಗಳು ಸೇರುತ್ತವೆ. ಮನುಷ್ಯನ ಕಟ್ಟಕಡೆಯ ಮುಕ್ತಿಯನ್ನು ಸಾಧಿಸಲು ಸಾಧ್ಯವಾಗುವಂತೆ ಇವುಗಳನ್ನು ರೂಪಿಸಲಾಗಿದೆ. ಆದುದರಿಂದ ಹೊಣೆಗಾರಿಕೆಯೇ ತಿಳಿಯದ ಸಮಾಜದ ನಾಯಕರು ಸನಾತನ ಧರ್ಮವನ್ನು ಒಡೆದರೆ ಈ ಸಮಾಜದಲ್ಲಿ ಅವ್ಯವಸ್ಥೆ ಉಂಟಾಗುತ್ತದೆ. ಪರಿಣಾಮವಾಗಿ ಬದುಕಿನ ಗುರಿಯನ್ನೇ ಎಂದರೆ ವಿಷ್ಣುವನ್ನೇ ಜನರು ಮರೆತು ಬಿಡುತ್ತಾರೆ. ಇಂತಹ ನಾಯಕರನ್ನು ಕುರುಡರೆಂದು ಕರೆಯುತ್ತಾರೆ. ತಮ್ಮನ್ನು ಹಿಂಬಾಲಿಸುವ ಜನರನ್ನು ಅವರು ನಿಸ್ಸಂದೇಹವಾಗಿ ಅವ್ಯವಸ್ಥೆಗೆ ಕರೆದೊಯ್ಯುತ್ತಾರೆ. ಅಂದ್ರೆ ಯಾವಾಗ ಈ ಒಂದು ವರ್ಣಾಶ್ರಮ ಧರ್ಮ ಅನ್ನುವಂಥದ್ದು ಇದೆ, ಅದನ್ನ ಸ್ವತಃ ಭಗವಂತನೇ ಮಾಡಿದ್ದಾನೆ. ಅವರವರ ಒಂದು ಕರ್ಮಾನುಸಾರ ಮತ್ತೆ ಅವರ ಒಂದು ಗುಣಗಳ ಅನುಸಾರ. ಆದ್ರೆ ಈ ಒಂದು ವರ್ಣಾಶ್ರಮ ಧರ್ಮ ವ್ಯವಸ್ಥೆಯನ್ನ ಯಾರು ನಿರ್ನಾಮ ಮಾಡೋದಕ್ಕೆ ನಿಲ್ತಾರೆ ಅಂತವರು ಆ ಒಂದು ವರ್ಣಾಶ್ರಮ ಧರ್ಮದ ಒಂದು ಮೂಲ ಉದ್ದೇಶ ಏನಾಗಿರುತ್ತೆ ಅಂದ್ರೆ ಹರಿತೋಷಣಂ, ಭಗವಂತನ ಒಂದು ಆರಾಧನೆಯೇ ಅದರ ಮೂಲ ಉದ್ದೇಶ ಆಗಿರುತ್ತೆ. ಆ ರೀತಿ ಯಾರು ಆ ಒಂದು ವರ್ಣಾಶ್ರಮ ಧರ್ಮವನ್ನ ಪಾಲನೆ ಮಾಡೋದಿಲ್ಲ ಅಂತವರು ಭಗವಂತನನ್ನ ಮರೆತು ಬಿಡ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಂತವರು ಪತನ ಹೊಂದುತ್ತಾರೆ. ಅಂತವರನ್ನ ಯಾರು ನಿರ್ದೇಶಿಸ್ತಾರೆ ಅಂತಹ ನಾಯಕರನ್ನ ಇಲ್ಲಿ ಕುರುಡರು ಅಂತೇಳಿ ಕರಿತಾ ಇದ್ದಾರೆ. ಒಬ್ಬ ಕುರುಡ ಅಂದ್ರೆ ಇನ್ನೊಬ್ಬ ಕುರುಡನನ್ನ ಅವಲಂಬಿಸುವ ಹಾಗೆ ಅಂತ ಪ್ರಭುಪಾದರು ಕೊಡುವಂತ ಒಂದು ಸಾದೃಶ್ಯ. ಅಂದ್ರೆ ಒಬ್ಬ ಕುರುಡ ಇನ್ನೊಬ್ಬ ಕುರುಡನನ್ನ ದಾರಿ ತೋರಿಸ್ತಾನೆ ಅಂತ. ಶ್ಲೋಕ 43. ಹರೇ ಕೃಷ್ಣ. ಹರೇ ಕೃಷ್ಣ. ಹಾ ಮಾತಾಜಿ. ಧರ್ಮಾಣಂ ಮನುಷ್ಯಾಣಾಂ ಜನಾರ್ದನ ನರಕೇ ನಿಯತಂ ವಾಸೋ ಭವತಿ ವಿದ್ಯಾನುಶುಶ್ರಮ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅನುವಾದ ಪ್ರಭುಪಾದರಿಗೆ ಜಯವಾಗಲಿ. ಜನರನ್ನು ಪಾಲಿಸುವ ಈ ಜನಾರ್ದನ ಕುಟುಂಬದ ಸಂಪ್ರದಾಯವನ್ನು ನಾಶ ಮಾಡುವವರು ನರಕವಾಸಿಗಳಾಗುತ್ತಾರೆ ಎಂದು ಗುರು ಶಿಷ್ಯ ಪರಂಪರೆಯಿಂದ ಕೇಳಿದ್ದೇನೆ. ಅಂದ್ರೆ ಈಗ ಎಲ್ಲ ಅವನು ಬುದ್ಧಿವಂತಿಕೆ ವಿಚಾರಗಳನ್ನೇ ಹೇಳ್ತಾ ಇದ್ದಾನೆ. ಕೇಳ್ತಾ ಇದ್ರೆ ನಾವು ಹೌದು ಅರ್ಜುನ ಸರಿಯಾಗಿಯೇ ಇದ್ದಾನೆ, ಅವ್ನು ಹೇಳ್ತಾ ಇರೋದು ಎಲ್ಲಾನು ಸತ್ಯನೇ ಅನ್ನೋ ರೀತಿಯಲ್ಲಿ ಅವನು ಹೇಳ್ತಾ ಇದ್ದಾನೆ. ಅಂದ್ರೆ ಇಲ್ಲಿ
ಜನರನ್ನ ಪಾಲಿಸುವವನು ನೀನು, ಜನರಿಗೆ ಹಿತವನ್ನ ಬಯಸುವಂತವನು ಜನಾರ್ದನ ಅಂತ ಹೇಳಿ ಕೃಷ್ಣನನ್ನ ಕರಿತಾ ಇದ್ದಾನೆ. ಕುಟುಂಬ ಸಂಪ್ರದಾಯವನ್ನ ನಾಶ ಮಾಡುವವರು ನರಕವಾಸಿಗಳು ಅಂತ ಇಲ್ಲಿ ಗುರು ಶಿಷ್ಯ ಪರಂಪರೆಯಲ್ಲಿ ಈಗಾಗಲೇ ನಾವು ತಿಳ್ಕೊಂಡಿದೀವಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಅಂದ್ರೆ ಈಗ ನಾನು ಈ ಒಂದು ಯಾರು ನನ್ನ ಬಂಧು ಬಾಂಧವರಿದ್ದಾರೆ ಅವರನ್ನೆಲ್ಲ ಕೊಲ್ಲೋದ್ರಿಂದ ಏನಾಗುತ್ತೆ ಅಂದ್ರೆ ನಾನು ನರಕವಾಸಿ ಆಗ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕುಟುಂಬ ಸಂಪ್ರದಾಯ ನನ್ನಿಂದ ನಾಶ ಆದ್ರೆ, ಅಂದ್ರೆ ಈ ಒಂದು ವರ್ಣಸಂಕರಕ್ಕೆ ನಾನ್ ಕಾರಣ ಆದ್ರೆ ಮತ್ತೆ ನಾನು ಕೂಡ ಮಹಾಪಾಪಿ ಅಂತ ಹೇಳಿ ಹೇಳಕ್ ಹೋಗ್ತಾ ಇದ್ದಾನೆ. ಅರ್ಜುನನ ವಾದಕ್ಕೆ ಆಧಾರ ಆತನ ಅನುಭವವಲ್ಲ, ಅಧಿಕಾರಯುತವಾಗಿ ಮಾತನಾಡುವವರಿಂದ ಅವನು ಕೇಳಿದ್ದು, ಅಂದ್ರೆ ಗುರುಕುಲದಲ್ಲಿ ಅವರು ಕಲ್ತಿದ್ದು. ಮತ್ತೆ ನೈಜ ಜ್ಞಾನವನ್ನು ಪಡೆಯುವ ಮಾರ್ಗ ಇದೆ. ನೈಜವಾದ ಜ್ಞಾನ ಆಗಲೇ ಪ್ರವೇಶವನ್ನು ಪಡೆದಿರುವ ಯೋಗ್ಯ ವ್ಯಕ್ತಿಯ ನೆರವಿಲ್ಲದೆ ಯಾರು ಆ ಜ್ಞಾನವನ್ನು ನಿಜವಾದ ತಿರುಳನ್ನು ಪಡೆಯುವುದು ಸಾಧ್ಯವಿಲ್ಲ. ಮನುಷ್ಯನು ಸಾಯುವ ಮೊದಲು ತನ್ನ ಪಾಪಕರ್ಮಗಳಿಗೆ ಪ್ರಾಯಶ್ಚಿತ ಮಾಡಿಕೊಳ್ಳಲು ವರ್ಣಾಶ್ರಮ ವ್ಯವಸ್ಥೆಯ ಒಂದು ವ್ಯವಸ್ಥೆಯುಂಟು. ವರ್ಣಾಶ್ರಮ ಸಂಸ್ಥೆಯಲ್ಲಿ ಒಂದು ವ್ಯವಸ್ಥೆಯುಂಟು. ಸದಾ ಪಾಪಕರ್ಮಗಳಲ್ಲಿ ತೊಡಗಿರುವವನು ಪ್ರಾಯಶ್ಚಿತ ಮಾಡಿಕೊಳ್ಳಬೇಕು. ಹೀಗೆ ಮಾಡದಿದ್ದ ವ್ಯಕ್ತಿಯು ತನ್ನ ಪಾಪಕರ್ಮಗಳ ಫಲವಾಗಿ ಯಾತನೆಯನ್ನು ಅನುಭವಿಸಲು ನರಕಲೋಕಗಳಿಗೆ ಖಂಡಿತವಾಗಿ ದೂಡಲ್ಪಡುತ್ತಾನೆ. ಅಂದ್ರೆ ಈ ಒಂದು ಜ್ಞಾನ ಅನ್ನುವಂಥದ್ದು ಅದು ಗುರು ಶಿಷ್ಯ ಪರಂಪರೆಯಲ್ಲಿ ಸಾಗಿ ಬರುವಂತದ್ದು. ಇಲ್ಲಿ ಅವನು ಅನುಭವದಿಂದ ಹೇಳ್ತಾ ಇದ್ದಾನೆ ಅಂತ ಹೇಳ್ತಿಲ್ಲ. ಇದು ಅವನ ಅನುಭವದ ಮಾತಲ್ಲ, ಇದು ಅವನು ತನ್ನ ಗುರುಗಳ ಮೂಲಕ ತಿಳಿದಿರುವಂತದ್ದು. ಅವನು ಹೇಳ್ತಾ ಇದ್ದಾನೆ, ಯಾರು ಈ ಒಂದು ವರ್ಣಾಶ್ರಮ ವ್ಯವಸ್ಥೆ ಏನಿದೆ ಅದರಲ್ಲಿ ಸರಿಯಾದ ರೀತಿಯಲ್ಲಿ ಅದನ್ನ ಮುಂದುವರಿಸ್ಕೊಂಡು ಹೋಗೋದಿಲ್ಲ ಅಂತವರು ಕುಲನಾಶವನ್ನ ಮಾಡ್ತಾರೆ. ಆ ರೀತಿ ಕುಲನಾಶ ಮಾಡಿದವರು ಏನಾಗುತ್ತೆ, ಅವರು ನರಕಲೋಕಗಳಿಗೆ ಹೋಗೋದು ಖಂಡಿತ ಅಂತಲ್ಲಿ ಹೇಳ್ತಾ ಇದ್ದಾನೆ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಅಹೋ ಬತ್ ಮಹತ್ ಪಾಪಂ ಕರ್ತುಂ ವ್ಯವಸ್ಥಿತಾ ವಯಂ ಯತ್ರಾಜಸುಖ ಲೋಭೇನ ಹಂತುಂ ಸ್ವಜನ ಮುದ್ಯತಃ. ಅನುವಾದ: ಅಯ್ಯೋ, ಮಹತ್ವದ್ದಾದ ಪಾಪಕರ್ಮಗಳನ್ನು ಮಾಡಲು ನಾವು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದೇವೆ ಎನ್ನುವುದು ಇಂತಹ ಐಶ್ವರ್ಯದ ಸಂಗತಿ. ರಾಜ್ಯ ಸುಖದ ಲೋಭದಿಂದಾಗಿ ನಾವು ಸ್ವಜನರನ್ನು ಕೊಲ್ಲಲು ಸಂಕಲ್ಪ ಮಾಡಿದ್ದೇವೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾನೆ, ನಾನು ಪಾಪ ಕಾರ್ಯ ಮಾಡೋದಕ್ಕೆ ಕೈ ಹಾಕಿದ್ದೀವಿ ನಾವೆಲ್ಲರೂ. ನಾವು ನಮ್ಮ ಒಂದು ರಾಜ್ಯವನ್ನ ವಾಪಸ್ ಪಡಿತಾ ಇದ್ದೀವಿ ಅಂತ ಅನ್ಕೋತಾ ಇದೀವಿ. ಇದು ರಾಜ್ಯವನ್ನ ವಾಪಸ್ ಪಡಿತಾ ಇರೋದಂತದಲ್ಲ, ಇದು ಈ ಒಂದು ಕುಲನಾಶ ಮಾಡ್ತಾ ಇದೀವಿ. ಇಷ್ಟೆಲ್ಲ ಜನರು, ಇಷ್ಟೊಂದು ಜನಸ್ತೋಮ, 18 ಅಕ್ಷೋಹಿಣಿ ಸೈನ್ಯ, ಇವರನ್ನೆಲ್ಲ ಬಲಿ ಕೊಟ್ಟು ಅವರ ಮನೆಯಲ್ಲಿರೋರನ್ನೆಲ್ಲ ವರ್ಣ ಸಂಕರಕ್ಕೆ ತಳ್ಳಿ ಈ ಕುಲವನ್ನ ನಾಶ ಮಾಡಿ, ಕುಲ ಸಂಪ್ರದಾಯಗಳನ್ನ ನಾಶ ಮಾಡಿ ನಾವು ಮಹಾಪಾಪಕ್ಕೆ ಕೈ ಹಾಕಿದೀವಿ. ನಾವೆಲ್ಲರೂ ಕೂಡ ನರಕಕ್ಕೆ ಹೋಗ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಒಬ್ಬ ಮನುಷ್ಯನು ಸ್ವಾರ್ಥಕ್ಕಾಗಿ ತನ್ನ ಸಹೋದರ, ತಂದೆ ಅಥವಾ ತಾಯಿಯನ್ನು ಕೊಲ್ಲುವಂತಹ ಪಾಪಕೃತ್ಯಕ್ಕೆ ಮನಸ್ಸು ಮಾಡಬಹುದು. ಜಗತ್ತಿನ ಚರಿತ್ರೆಯಲ್ಲಿ ಇಂತಹ ಎಷ್ಟೋ ನಿದರ್ಶನಗಳು ಉಂಟು. ಆದರೆ ಸಾತ್ವಿಕ ಭಗವದ್ಭಕ್ತನಾದ ಅರ್ಜುನನಿಗೆ ಸದಾ ನೈತಿಕ ತತ್ವಗಳ ಅರಿವುಂಟು. ಆದುದರಿಂದ ಅವನು ಇಂತಹ ಕೃತ್ಯಗಳಿಂದ ದೂರವಿರುವಂತೆ ಜಾಗೃತನಾಗಿರ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ, ಓದಿ ಮಾತಾಜಿ. ಯದ್ಹಿ ಮಾಮ ಪ್ರತೀಕಾರಂ ಶಸ್ತ್ರಂ ಶಸ್ತ್ರಪಾಣಃ ಧಾರ್ತರಾಷ್ಟ್ರಂ ರಣೇ ಹನ್ಯುಸ್ತನ್ಮೇ ಕ್ಷೇಮಥರಂ ಭವೇತ್. ಅನುವಾದ: ಶಸ್ತ್ರವಿಲ್ಲದ ಮತ್ತು ಪ್ರತೀಕಾರ ಮಾಡದಿರುವ ನನ್ನನ್ನು ಶಸ್ತ್ರಪಾಣಿಗಳಾದ ಧೃತರಾಷ್ಟ್ರ ಪುತ್ರನು ರಣಭೂಮಿಯಲ್ಲಿ ಕೊಂದರೆ ಅದು ನನಗೆ ಒಳ್ಳೆಯದೇ. ಧನ್ಯವಾದಗಳು ಮಾತಾಜಿ. ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾನೆ, ನಾನು ಯುದ್ಧ ಮಾಡೋದಕ್ಕೆ ಸಿದ್ಧ ಇಲ್ಲ, ಆದ್ರೆ ಅಂತಹ ಒಂದು ಸಂದರ್ಭದಲ್ಲಿ ಧೃತರಾಷ್ಟ್ರನ ಮಗ ದುರ್ಯೋಧನ ನನ್ನನ್ನ ಕೊಂದು ಬಿಟ್ರು ಪರವಾಗಿಲ್ಲ, ಅದು ಕೂಡ ಒಳ್ಳೇದೆ. ಇಂತಹ ಒಂದು ಇಂತಹ ಒಂದು ಕುಲಕ್ಷಯಕ್ಕೆ ಮತ್ತೆ ವರ್ಣಸಂಕರಕ್ಕೆ ಕಾರಣ ಆಗೋದಕ್ಕಿಂತ ನಾನು ಅವನ ಕೈಯಲ್ಲಿ ಸಾಯೋದು ಒಳ್ಳೇದು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾನೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗ್ಲಿ. ಕ್ಷತ್ರಿಯ ಯೋಚಿತ ನೀತಿಯಂತೆ ಶಸ್ತ್ರವಿಲ್ಲದ ಮತ್ತು ವಿರೋಧಿಸದ ಶತ್ರುವಿನ ಮೇಲೆ ಆಕ್ರಮಣ ಮಾಡಬಾರದು. ಅಂದ್ರೆ
ಈ ಯುದ್ಧ ನಡೆಯುವಾಗ ಕೆಲವೊಂದು ರೂಲ್ಸ್ ಇರುತ್ತೆ. ಅಂದ್ರೆ ಅವನು ಯಾವ ಒಂದು ಆಯುಧದ ಮೂಲಕ ಯುದ್ಧ ಮಾಡ್ತಾನೆ ಅದೇ ಆಯುಧದ ಮೂಲಕ ಇನ್ನೊಬ್ಬ ಯುದ್ಧಕ್ಕೆ ಹೋಗ್ಬೇಕು. ಮತ್ತೆ ಅವನು ಯುದ್ಧ ಮಾಡುವಾಗ ಅವನ ಹತ್ರ ಯಾವುದೇ ಆಯುಧ ಇಲ್ಲ ಅಂದ್ರೆ ಎದುರಾಳಿ ಕೂಡ ಯಾವುದೇ ಒಂದು ಆಯುಧಗಳಿಲ್ಲದೆ ಯುದ್ಧ ಮಾಡಬೇಕು. ಇದು ಒಂದು ಕ್ಷತ್ರಿಯರ ಒಂದು ನೀತಿ. ಆದ್ರೆ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ, ಇಂತಹ ಅಸಹಾಯಕ ಸನ್ನಿವೇಶದಲ್ಲಿ ನನ್ನ ಮೇಲೆ ಆಕ್ರಮಣವಾದರೂ ತಾನು ಯುದ್ಧ ಮಾಡುವುದಿಲ್ಲ ಎಂದು ತೀರ್ಮಾನಿಸ್ತಾ ಇದ್ದಾನೆ. ಅಂದ್ರೆ ನಾನು ಒಂದು ವೇಳೆ ಯುದ್ಧ ಮಾಡೋದಿಲ್ಲ ಅಂತ ನಿಂತಾಗ ದುರ್ಯೋಧನ ನನ್ನ ಕೊಂದು ಬಿಟ್ರು ಪರವಾಗಿಲ್ಲ, ನಾನು ಅವನ ಮೇಲೆ ಯುದ್ಧಕ್ಕೆ ಸಿದ್ಧ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಎದುರು ಪಕ್ಷವು ಎಷ್ಟರ ಮಟ್ಟಿಗೆ ಯುದ್ಧ ಮಾಡಲು ಸಂಕಲ್ಪ ಮಾಡಿತ್ತು ಎನ್ನುವುದನ್ನು ಆತನು ಪರಿಗಣಿಸಲಿಲ್ಲ. ಆತನು ಭಗವಂತನ ಶ್ರೇಷ್ಠ ಭಕ್ತನಾದುದರಿಂದ ಮೃದು ಮನಸ್ಸಿನವನಾದ ಅದರಿಂದ ಕಾಣಿಸಿಕೊಂಡ ಲಕ್ಷಣಗಳು ಇವು. ಅಂದ್ರೆ ಅವನು ದೈವಿ ಗುಣ ಅನ್ನುವಂಥದ್ದು, ಸಾತ್ವಿಕ ಗುಣ ಅನ್ನುವಂಥದ್ದು ಅವನು ಇಂತಹ ಒಂದು ಮಾತುಗಳನ್ನ ಆಡುವಂತೆ ಮಾಡ್ತಾ ಇದೆ. ಶ್ಲೋಕ 46. ಸಂಜಯ ಉವಾಚ ಏವಂ ಮುಕ್ತ್ವಾರ್ಜುನ ಸಂಖ್ಯೆ ರಥೋಪಸ್ಥ ಉಪಾವಿಶತ್ ವಿಸೃಜ್ಯ ಸಶರಂ ಚಾಪಂ ಶೋಕಸಂಗಾವಿ ವಿಘ್ನ ಮಾನಸ ಸಂವಿಘ್ನ ಮಾನಸ. ಅನುವಾದ: ಸಂಜಯನು ಹೇಳಿದನು, ರಣಭೂಮಿಯಲ್ಲಿ ಅರ್ಜುನನು ಹೀಗೆ ಹೇಳಿ ತನ್ನ ಬಿಲ್ಲು ಬಾಣಗಳನ್ನು ಬದಿಗಿಟ್ಟು ದುಃಖಪರವಶನಾಗಿ ರಥದಲ್ಲಿ ಕುಳಿತುಕೊಂಡನು. ಭಾವಾರ್ಥ: ಪ್ರಭುಪಾದರಿಗೆ ಜಯವಾಗಲಿ. ಶತ್ರುವಿನ ಪರಿಸ್ಥಿತಿಯನ್ನು ನೋಡುವುದಕ್ಕಾಗಿ ಅರ್ಜುನನು ರಥದಲ್ಲಿ ಎದ್ದು ನಿಂತನು. ಆದರೆ ಅವನು ಎಷ್ಟು ಶೋಕ ತಪ್ತನಾದನೆಂದರೆ ತನ್ನ ಬಿಲ್ಲು ಬಾಣಗಳನ್ನು ಬದಿಗಿಟ್ಟು ಕುಳಿತು ಬಿಟ್ಟ. ಭಗವಂತನ ಸೇವೆಯಲ್ಲಿ ನಿರತನಾದ ಇಂತಹ ದಯಾಮಯನಾದ ಮೃದು ಹೃದಯಿಯಾದ ಮನುಷ್ಯನು ಆತ್ಮಜ್ಞಾನೋಪದೇಶವನ್ನು ಪಡೆಯಲು ಯೋಗ್ಯನಾದವನು. ಅಂದ್ರೆ ಈಗ ಅವನನ್ನ ಪಕ್ವಗೊಳಿಸ್ತಾ ಇದ್ದಾನೆ ಕೃಷ್ಣ. ಅವನಿಗೆ ಅಂತಹ ಒಂದು ಮೋಹದಲ್ಲಿ ಸಿಲುಕಿಸಿ ಅವನನ್ನ ಪಕ್ವಗೊಳಿಸ್ತಾ ಇದ್ದಾನೆ. ಯಾಕಂದ್ರೆ ಈಗ ಭಗವದ್ಗೀತೆಯ ಆರಂಭ ಆಗುವಂತಹ ಒಂದು ಸುಸಂದರ್ಭ ಆಗ್ತಿದೆ. ಆದ ಕಾರಣ ಅವನನ್ನ ಅಂತಹ ಒಂದು ಹೃದಯ ಬೇಕು, ನಮ್ರತೆ ಇರುವಂತಹ ಒಬ್ಬ ಮನುಷ್ಯ ಬೇಕು, ಶರಣಾಗತಿನ ಹೊಂದುವಂತ ಮನುಷ್ಯ ಬೇಕು. ಈಗ ಅವನನ್ನ ಅಂತಹ ಒಂದು ಸ್ಥಿತಿಯಲ್ಲಿ ಕೃಷ್ಣ ಅವನನ್ನ ತಂದಿದ್ದಾನೆ. ಅಂತಹ ಸಮಯದಲ್ಲಿ ಆತ್ಮಜ್ಞಾನ ಉಪದೇಶವನ್ನು ಪಡೆಯೋದಕ್ಕೆ ಅವನು ಯೋಗ್ಯನಾಗ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾನೆ ಕೃಷ್ಣ. ಅಂದ್ರೆ ಪ್ರಭುಪಾದರು ಕೂಡ ಅದನ್ನ ಹೇಳ್ತಾ ಇದ್ದಾರೆ. ಆದ ಕಾರಣ ಈಗ ಅರ್ಜುನ ಯುದ್ಧ ಬೇಡ ಅಂತ ಹೇಳಿ ದುಃಖದಲ್ಲಿ ಮುಳುಗಿದ್ದಾನೆ. ಮತ್ತೆ ಕೃಷ್ಣನಲ್ಲಿ ಅವನು ಕೇಳ್ಕೋತಾ ಇದ್ದಾನೆ. ಇಲ್ಲಿ ಒಂದು ಪ್ರಭುಪಾದರು ವಿಚಾರವನ್ನ ಹೇಳ್ತಾರೆ. ಅಂದ್ರೆ ಏನಂದ್ರೆ, ಯಾರು ಭಕ್ತರಿರ್ತಾರೆ ಅಂತವ್ರು ಎಂಥದೇ ಪರಿಸ್ಥಿತಿಯಲ್ಲಿ, ಸುಖ ಆದ್ರೂ ಸರಿ ದುಃಖ ಆದ್ರೂ ಸರಿ, ಆ ಒಂದು ದುಃಖದ ಸ್ಥಿತಿಯಲ್ಲೂ ಸುಖದ ಸ್ಥಿತಿಯಲ್ಲೂ ಭಗವಂತನ ಸಂಪರ್ಕ ಮಾಡ್ತಾರೆ. ಅಂದ್ರೆ ಅವನಲ್ಲಿ ಭಿನ್ನವಿಸ್ಕೊಳ್ತಾರೆ. ಆದ್ರೆ ಯಾರು ಅಭಕ್ತರಿರ್ತಾರೆ ಅವರು ಅಂತಹ ಪರಿಸ್ಥಿತಿಯಲ್ಲಿ ಯಾರ ಹತ್ರ ಹೋಗಿ ಅವರ ಒಂದು ಪರಿಸ್ಥಿತಿನ ಹೇಳ್ಕೋತಾರೆ ಅನ್ನುವಂಥದ್ದು ಅವರು ಭಕ್ತರೋ ಅಭಕ್ತರೋ ಅನ್ನೋದನ್ನ ನಿರ್ಧಾರ ಮಾಡುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಕೃಷ್ಣನಲ್ಲಿ ಭಿನ್ನವಿಸ್ಕೊಳ್ತಾ ಇರುವಂತ ಅರ್ಜುನ ಅವನು ಭಕ್ತನಾಗಿದ್ದಾನೆ. ಆದ ಕಾರಣ ಅವನು ಆ ಒಂದು ದುಃಖದ ಪರಿಸ್ಥಿತಿಯಲ್ಲಿ ಭಗವಂತನನ್ನ ಆಶ್ರಯಿಸ್ತಾ ಇದ್ದಾನೆ. ಇಲ್ಲಿಗೆ ಶ್ರೀಮದ್ ಭಗವದ್ಗೀತೆಯ ಕುರುಕ್ಷೇತ್ರ ರಣರಂಗದಲ್ಲಿ ಸೇನಾವಲೋಕನ ಎಂಬ ಮೊದಲನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥ ಮುಗಿಯಿತು. ಹರೇ ಕೃಷ್ಣ. ಒಂದು ರೌಂಡ್ ಜಪವನ್ನ ಮಾಡೋಣ. ಕೃಷ್ಣ, ಒಂದು ನಿಮಿಷ. ಮಾತಾಜಿ. ಹಾ ಮಾತಾಜಿ. ಧನ್ಯವಾದ ಮಾತಾಜಿ, ನಮ್ಗೆ ಸರ್ಟಿಫಿಕೇಟ್ ಸಿಕ್ಕಿದೆ ಮಾತಾಜಿ. ಸಿಕ್ತಾ ಮಾತಾಜಿ? ಮಾತಾಜಿ ಕಳಿಸಿದ್ರು ಇವತ್ತು, ಸುಚಿತ್ರ ಮಾತಾಜಿ ಅವ್ರು ಕಳಿಸಿದ್ರು. ಧನ್ಯವಾದ ಮಾತಾಜಿ ನಿಮ್ಗೆ. ಮಾತಾಜಿ ಸುಚಿತ್ರ ಮಾತಾಜಿಗೆ ಹೇಳ್ಬೇಕು ಮಾತಾಜಿ, ನನಗೆ ಗೊತ್ತಿರ್ಲಿಲ್ಲ ಬಂತ. ಅವ್ರಿಗೆ ಹೇಳಿದೀನಿ, ನಿಮ್ಗೂ ಹೇಳ್ತಿದ್ದೀನಿ, ನೀವು ಇನ್ಫಾರ್ಮ್ ಮಾಡಿದ್ರಲ್ಲ ಅದಕ್ಕೆ. ವರದಾ ಮಾತಾಜಿ ನಿಮ್ಗೂ ಧನ್ಯವಾದ. ಜಪ ಓಕೆ, ಈಗ ಒಂದ್ ರೌಂಡ್ ಜಪಮಾಲೆ ಅಂದ್ರೆ ಜಪ ಮಾಡ್ಬಿಟ್ಟು ಇವತ್ತಿನ ಸೆಷನ್ ಮುಗಿಸೋಣ. ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.
Hare Krishna 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 Hare 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 Rama 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 Hare 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 Krishna 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 Hare 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 Rama 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 Hare 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 Krishna 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 Hare 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 Rama 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 Hare 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 Krishna 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 Hare 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 Rama 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 Hare 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 Krishna 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 Hare 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 Rama Hare Rama Rama Hare 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 Krishna 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 Hare 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 Rama Hare Rama 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 Hare 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 Krishna Hare Krishna 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 Hare 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 Rama 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 Hare 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 Krishna 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 Hare 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 Rama 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 Hare 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 Krishna 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 Hare 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 Rama 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 Hare 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 Krishna Krishna Hare 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 Rama 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 Hare 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 Krishna 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 Hare 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 Rama 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 Hare 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 Krishna Krishna Hare 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 Rama 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 Hare 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 Krishna Krishna Hare 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 Rama 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 Hare 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 Krishna Krishna Hare 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 Rama 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 Hare 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 Krishna Krishna Hare 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 Rama 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 Hare 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 Krishna Krishna Hare 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 Rama 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 Hare 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 Krishna Krishna Hare 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 Rama 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 Hare 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 Krishna Krishna Hare 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 Rama 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 Hare 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 Krishna Krishna Hare 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 Rama 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 Hare 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 Krishna Krishna Hare 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 Rama 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 Hare 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 Krishna Krishna Hare 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 Rama 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 Hare 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 Krishna Krishna Hare 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 Rama 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 Hare 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 Krishna Krishna Hare 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 Rama 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 Hare 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 Krishna Krishna Hare 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 Rama 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 Hare 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 Krishna Krishna Hare 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 Rama 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 Hare 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 Krishna Krishna Hare 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 Rama 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 Hare 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 Krishna Krishna Hare 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 Rama 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 Hare 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 Krishna Krishna Hare 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 Rama 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 Hare 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 Krishna Krishna Hare 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 Rama 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 Hare 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 Krishna Krishna Hare 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 Rama 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 Hare 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 Krishna Krishna Hare 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 Rama 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 Hare 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 Krishna Krishna Hare 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 Rama 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 Hare 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 Krishna Krishna Hare 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 Rama 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 Hare 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 Krishna Krishna Hare 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 Rama 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 Hare 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 Krishna Krishna Hare 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 Rama 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 Hare 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 Krishna Krishna Hare 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 Rama 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 Hare 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 Krishna Krishna Hare 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 Rama 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 Hare 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 Krishna Krishna Hare 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 Rama 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 Hare 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 Krishna Krishna Hare 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 Rama 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 Hare 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 Krishna Krishna Hare 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 Rama 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 Hare 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 Krishna Krishna Hare 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 Rama 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 Hare 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 Krishna Krishna Hare 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 Rama 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 Hare 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 Krishna Krishna Hare 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 Rama 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 Hare 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 Krishna Krishna Hare 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 Rama 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 Hare 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 Krishna Krishna Hare 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 Rama 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 Hare 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 Krishna Krishna Hare Hare
हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण कृष्ण हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण कृष्ण हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण कृष्ण हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण कृष्ण हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण कृष्ण हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे,
ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ದ್ವೈತ ಗದಾಧರ ಶಿವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ಬಂದಿರುವಂತ ಎಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ ರಾಧೆ ರಾಧೆ ಮಾತಾಜಿ. ಪ್ರಶ್ನೆ ಈ ಇದೆಯಾ? ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಜಪಮಾಲೆ ಹಿಡ್ಕೊಂಡು ಮಾಡ್ತಿರಲ್ಲ, ಹಾ ಪ್ರಭುಜಿ. ಅದನ್ನ ಬ್ಯಾಗ್ ಒಳಗಡೆ ಕೈ ಇಟ್ಕೊಂಡೇ ಮಾಡ್ಬೇಕಾ? ಬ್ಯಾಗ್ ಒಳಗಡೆ ಇಟ್ಕೊಂಡು ಮಾಡೋದು ಅದು ಪ್ರಭುಜಿ, ಅದು ನೆಲಕ್ಕೆ ತಾಗಬಾರ್ದು ಮತ್ತೆ ಕಾಲಿಗೆ ಆತರ ಎಲ್ಲ ತಾಗಬಾರ್ದು. ಅದಕ್ಕಾಗಿ ನಾವು ಬ್ಯಾಗಲ್ಲಿ ಇಟ್ಟು ಮಾಡೋದು ಒಳ್ಳೇದು ಅಂತ. ಹಾಗೂ ಕೂಡ ಮಾಡ್ಬೋದು ಪ್ರಭುಜಿ. ನೀವೇನು ಅದನ್ನ ಕರೆಕ್ಟ್ ಆಗಿ ನಿಮ್ಮ ಕಾಲಿಗೆ ತಾಗದೇ ಇರೋ ಹಾಗೆ ನೆಲಕ್ಕೆ ಬೀಳದೇ ಇರೋ ಹಾಗೆ ಇಟ್ಕೊಂಡು ಮಾಡ್ತೀರಂದ್ರೆ ಹಾಗೆ ಕೂಡ ಮಾಡ್ಬೋದು ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇದು ಯಾವಾಗ ಓಪನ್ ಆಗುತ್ತೆ ಝೂಮ್? ಇದು ಕ್ಲಾಸ್ ಯಾವಾಗ ಓಪನ್ ಆಗುತ್ತೆ? ಸ್ವಲ್ಪ ಟೈಮಿಂಗ್ಸ್ ಹೇಳ್ತೀರಾ? ಯಾವ್ದು ಮಾತಾಜಿ? ಇವತ್ತಿಂದ? ಹಾ ಮಾತಾಜಿ. 8:30 ಇಂದ ಮಾತಾಜಿ. 8:30 ಇಂದ 9:30. ಇವತ್ತು ಸ್ವಲ್ಪ ಜಾಸ್ತಿನೇ ಆಗೋಯ್ತು. ಅದು ಚಾಪ್ಟರ್ ಫಸ್ಟ್ ಮುಗಿಸೇ ಬಿಡೋಣ ಅಂತ ನೋಡಿದ್ವಿ, ಅದರಿಂದ ಸ್ವಲ್ಪ ಅರ್ಧ ಗಂಟೆ ಜಾಸ್ತಿ ಆಯ್ತು. ನಾಳೆ ಯಾವಾಗ ಆಗುತ್ತೆ ಅಂತ ಹೇಳ್ತೀವಿ? ದಿವಸ ಪ್ರತಿದಿನ 8:00ವರೆಗೆ ಇರುತ್ತೆ ಮಾತಾಜಿ. 8:00ವರೆಗೆ. ಅಲ್ಲ ಹರೇ ಕೃಷ್ಣ ಮಾತಾಜಿ, ನೀವು ಗ್ರೂಪ್ ಅಲ್ಲಿ ಇಲ್ವಾ ಮಾತಾಜಿ? ನಂಬರ್ ಕೊಡಿ. ಹರೇ ಕೃಷ್ಣ. ರಾಧೆ ಕೃಷ್ಣ. ರಾಧೆ ರಾಧೆ. ಮಾತಾಜಿ ನಿಮ್ಮ ನಂಬರ್ ಅಲ್ಲಿ ಚಾಟ್ ಅಲ್ಲಿ ಹಾಕಿ ಮಾತಾಜಿ. ಗ್ರೂಪ್ಗೆ ನಿಮ್ನ ಆಡ್ ಮಾಡ್ತಾರೆ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ, ಮೆಸೇಜ್ ಬರುತ್ತೆ. ಮತ್ತೆ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ನಾಳೆಯಿಂದ ಶಶಿಕುಮಾರ್ ಪ್ರಭುಜಿ ತಗೋತಾರೆ 2 ದಿನ. ಮಾತಾಜಿ ಧನ್ಯವಾದಗಳು ಮಾತಾಜಿ. ಫಸ್ಟ್ ಲೆವೆಲ್ ಅಲ್ಲಿ ನಿಮ್ದು ಕ್ಲಾಸ್ ಕೇಳಿದ್ದು, ಮತ್ತೆ ಈಗ ಅವಕಾಶ ಸಿಕ್ತು ಮಾತಾಜಿ. ಅದೇ ಮಾತಾಜಿ, ನೀವು 7 PM ಅಲ್ವಾ? ನೀವು 9 PM ಬಂದಿರೋದು ನನಗೂ ನೋಡಿ ಅನಿಸ್ತು. ಮಾತಾಜಿನ ನೋಡಿದ್ನಲ್ಲ 7 PM ಅಲ್ಲಿ ಅಂತ. ಮಾತಾಜಿ ಏಕಾದಶಿ ಮಾಡಿದ್ದೀರಾ? ಎಸ್ ಮಾತಾಜಿ ಮಾಡಿದೀನಿ. ಏಕಾದಶಿ ಶುಭಾಶಯಗಳು. ಸೆಕೆಂಡ್ ಲೆವೆಲ್ ಮತ್ತೆ ಥರ್ಡ್ ಲೆವೆಲ್ ಮುಗಿತಾ ಬಂತು ಮಾತಾಜಿ. ಈಗ ಭಕ್ತಿ ಜಾಯಿನ್ ಆಗಿದೀವಿ ಮಾತಾಜಿ. ಫಸ್ಟ್ ಕ್ಲಾಸ್ ನಿಮ್ದೇನೆ ಮಾತಾಜಿ. ಓ ಭಕ್ತಿಶಾಸ್ತ್ರಿ ಮಾಡ್ತಾ ಇದ್ದೀರಾ ಮಾತಾಜಿ? ಹೌದು ಮಾತಾಜಿ, ಅದು ಸ್ಟಾರ್ಟ್ ಆಗಿದೆ ಈಗ. ಅದು ಮಾತಾಜಿ ನಾನ್ ನಿಮ್ಗೆ ವಾಟ್ಸಪ್ ಮೆಸೇಜ್ ಮಾಡಿದ್ದೆ. ಅದು ಪ್ರಸಾದ ಮಾಡ್ತೇವಲ್ಲ, ಆಗ ಅಂತ ಮಂತ್ರ ಯಾವುದು ಅಂತ. ಆ ಪ್ರಸಾದ ಭಗವಂತನಿಗೆ ಅರ್ಪಣೆ ಮಾಡುವಾಗ ಹೇಳುವಂತ ಮಂತ್ರನ ಮಾತಾಜಿ? ಅರ್ಪಣೆ ಮಾಡುವುದು ಗೊತ್ತಿದೆ ಮಾತಾಜಿ, ನಾವು ಪ್ರಸಾದ ತಗೊಳ್ತೀವಲ್ಲ ಅದು. ನೀವು ಪ್ರಸಾದ ಸ್ವೀಕಾರ ಮಾಡುವಾಗ ಹೇಳುವುದು. ಸರಿ ಮಾತಾಜಿ, ನಾ ಆಗ್ತೀನಿ. ಮಹಾಪ್ರಸಾದಿ ಗೋವಿಂದೇ ನಾಮ ಬ್ರಾಹ್ಮಣಿ ವೈಷ್ಣವಿ ಸ್ವಲ್ಪ ಪುಣ್ಯ ವ್ರತನ್ ರಾಜನ್ ವಿಶ್ವಾಸ ನೈವ ಜಾಯತೆ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಬೆಂಗಾಲಿದೊಂದು ಇದೆ, ಅದು ದೀಕ್ಷೆ ತಗೊಳ್ಳುವಾಗ ಕೇಳ್ತಾರೆ. ನೀವ್ ಇಷ್ಟ ಹೇಳಿದ್ರೆ ಸಾಕು. ಈಗ ನಾ ಹೇಳಿದ್ನಲ್ಲ, ಅದನ್ನ ನೀವು ಹಾಕಿ ಮಾತಾಜಿ, ನಾನು ಅದನ್ನ ಮಾತಾಜಿ ಮೆಸೇಜ್ ಮಾಡ್ತೇನೆ. ಸರಿ ಮಾತಾಜಿ. ಒಂದೊಂದೇ ಹಂತಕ್ಕ ಏರ್ತಾ ಇದೀವಿ ಮಾತಾಜಿ, ಖುಷಿ ಆಗತ್ತೆ. ಇಲ್ಲ ಮಾತಾಜಿ, ನೀವು ಫಾಸ್ಟ್ ಇದ್ದೀರಾ, ತುಂಬಾ ಫಾಸ್ಟ್ ಇದ್ದೀರಾ. ತುಂಬಾ ಧನ್ಯವಾದಗಳು. ಇವತ್ತು ಏಕಾದಶಿ ಇತ್ತು.
ಧನ್ಯವಾದಗಳು ಮಾತಾಜಿ. ಇವತ್ತು ಏಕಾದಶಿ ಇತ್ತು, ಮೋಕ್ಷದ ಏಕಾದಶಿ. ಅಂದ್ರೆ ಎವ್ರಿ 15 ಡೇಸ್ಗೆ ಒಂದ್ಸಲಿ ಏಕಾದಶಿ ಬರುತ್ತೆ. ತಿಂಗಳಲ್ಲಿ 2 ಏಕಾದಶಿ ಇರುತ್ತೆ. ಯಾವಾಗ ನಾವು ಈ ರೀತಿ ಏಕಾದಶಿ ಎಲ್ಲ ಮಾಡ್ತೀವಿ, ವ್ರತ ಮಾಡ್ತೀವಿ, ಆಗ ನಮ್ಗೆ ಈ ಭಕ್ತಿಯಲ್ಲಿ ಮುಂದುವರಿಯೋದಕ್ಕೆ ಶಕ್ತಿ ಸಿಗುತ್ತೆ. ಎಲ್ಲರೂ ಕೂಡ ಸಾಧ್ಯವಾದ್ರೆ ಏಕಾದಶಿಗಳನ್ನ ಮಾಡಿ, ವ್ರತಗಳನ್ನ ಮಾಡಿ. ಗ್ರೂಪ್ ಅಲ್ಲಿ ಇದ್ದೀರಿ ಅಂತಂದ್ರೆ ನಿಮ್ಗೆ ಮೆಸೇಜ್ ಕೆಲವೊಂದ್ಸಲಿ ಆಗ್ತಾರೆ, ಯಾವಾಗ ಏಕಾದಶಿ ಇರುತ್ತೆ ಮತ್ತೆ ಪಾರಾಯಣ ಸಮಯ ಎಲ್ಲವನ್ನು ಕೂಡ ಆಗ್ತಾರೆ. ತಿಳ್ಕೊಂಡು ನೀವು ಮಾಡ್ಬೋದು. ಹರೇ ಕೃಷ್ಣ. ಯಾರಿಗೂ ಏನು ಪ್ರಶ್ನೆಗಳಿಲ್ಲ ಅಂದ್ರೆ ನಾ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಹರೇ ಕೃಷ್ಣ. ಧನ್ಯವಾದಗಳು ವರದಾ ಮಾತಾಜಿ. ಹರೇ ಕೃಷ್ಣ, ಹರೇ ಕೃಷ್ಣ.